ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಕರಾವಳಿ ಭಾಗದಲ್ಲಿ ರಾಜ್ಯದಲ್ಲೂ ಕೂಡ ಮಾತಾಡ್ತಿರುವಂತಹ ವಿಚಾರ ಚುನಾವಣೆ ಬಂದಿದೆ ಅನ್ನುವಂಥದ್ದು, ಎಲೆಕ್ಷನ್ ಬಂದಿದೆ. ಎಸ್, ಪರಿಷತ್ ಫೈಟ್ ಪ್ರಾರಂಭ ಆಗಿದೆ ಅನ್ನುವಂಥದ್ದು, MLC ಯಾರಾಗ್ತಾರೆ ಅನ್ನುವಂತಹ ವಿಚಾರ ಗೊತ್ತಿದೆ. ಕರಾವಳಿಯಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ. ಒಂದ್ ಕಡೆ ಈ ಹಿಂದೆ ನಾವು ನೋಡಿದಾಗ ವೆರಿ ಈಸಿ, ವೆರಿ ಸಿಂಪಲ್ ಆಲ್ಸೋ. ತಮ್ಮ ಕೂಡ ಗೊತ್ತಿದೆ, ವಿಧಾನ ಪರಿಷತ್ ಚುನಾವಣೆ ಅಂತ ಬಂದಾಗ ಏನು ತುಂಬಾ ದೊಡ್ಡ ಮಟ್ಟದಲ್ಲಿ ಇದರಲ್ಲಿ ಏನು ಸ್ಟ್ರಾಟಜಿಗಳನ್ನ ಪ್ಲಾನ್ ಮಾಡುವಂತಹ ಅವಶ್ಯಕತೆ ಇರಲಿಲ್ಲ ಅನ್ನುವಂಥದ್ದು ಈ ಹಿಂದಿನ ಮಾತುಗಳು ಇತ್ತು. ಯಾಕಂದ್ರೆ ಬಿಜೆಪಿ ಒಂದು ಸ್ಥಾನ ಅಥವಾ ಕಾಂಗ್ರೆಸ್ ಒಂದು ಸ್ಥಾನ, ಬಿಜೆಪಿ ಮತ್ತು ಕಾಂಗ್ರೆಸ್ ಬಲಿಷ್ಠ ಪಕ್ಷಗಳು ಗೆಲ್ಲುತ್ತೆ ಅನ್ನುವಂಥ ಸರ್ವೇ ಸಾಮಾನ್ಯವಾಗಿ ಗೊತ್ತಿರುವಂತಹ ವಿಚಾರ. ಆದ್ರೆ ಈ ಬಾರಿಯ ವಿಧಾನ ಪರಿಷತ್ ಚುನಾವಣೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಉಡುಪಿಯಲ್ಲಿ, ನಮ್ಮ ಕರಾವಳಿ ಭಾಗದಲ್ಲಿ ಸ್ವಲ್ಪ ಏನೋ ಆಗುತ್ತೆ ಅನ್ನುವಂತಹ ವಿಚಾರದಲ್ಲಿ ಸುದ್ದಿಗಳು ಹರಿದಾಡ್ತಾ ಇದೆ. ಗೊತ್ತಿರುವಂತಹ ವಿಚಾರ. ಈ ವಿಚಾರದ ಬಗ್ಗೆ ನಾನು ಇವತ್ತು ಮಾತನಾಡ್ತಾ ಇದ್ದೇನೆ. ವಿಶೇಷ ಕಾರ್ಯಕ್ರಮ MLC ಫೈಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾ. ಎಲ್ಲೇ ಮೀರಿದಂತಹ ವಿಧಾನ ಪರಿಷತ್ ಚುನಾವಣೆಯ ಮುಹೂರ್ತ ನಿಗದಿಯಾಗಿದೆ. ಡಿಸೆಂಬರ್ 10ರಂದು ಚುನಾವಣೆ ನಡೆಯಲಿದೆ. ಜೊತೆಗೆ ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಲೆಕ್ಕಾಚಾರ ತಲೆ ಕೆಳಗಾಗುತ್ತಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಎದ್ದಿದೆ. ಯಾಕಂದ್ರೆ ಬಿಜೆಪಿಯಲ್ಲಿ ಈಗಾಗಲೇ ಗೊತ್ತಿರುವಂತದ್ದು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸಚಿವರು ಕೂಡ ಹೌದು. ಸೊ ಅವರನ್ನೇ ಕಣಕ್ಕಿಳಿಸ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ವಾಟ್ ಅಬೌಟ್ ಕಾಂಗ್ರೆಸ್ ಅನ್ನುವಂತ ಪ್ರಶ್ನೆ ಅಂತ ಬಂದಾಗ ದೊಡ್ಡ ಮಟ್ಟದ ಬಿಗ್ ಕ್ವಶನ್ ಮಾರ್ಕ್ ಬರುತ್ತೆ. ಇನ್ನೂ ಕೂಡ ಅಭ್ಯರ್ಥಿಯ ಘೋಷಣೆ ಆಗಿಲ್ಲ. ಬರೋಬ್ಬರಿ ಘಟಾನುಘಟಿಗಳ ಹೆಸರುಗಳು ಮುಂಚೂಣಿಯಲ್ಲಿರುವಂತದ್ದು ಕಾಂಗ್ರೆಸ್ ಪಕ್ಷದಲ್ಲಿ. ಜೊತೆಗೆ ಇದೆಲ್ಲವೂ ಕೂಡ ಇದ್ದಾಗ ಎಸ್, ವೆರಿ ಈಸಿ. ನಾನು ಆಗ್ಲೇ ಹೇಳಿದಾಗೆ ನಮ್ಮ ಕರಾವಳಿ ಭಾಗದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಗೆಲ್ಲಬಹುದು ಅಂತ ಬಂದಾಗ ಇಲ್ಲಿ ಇರುವಂತದ್ದು ಟ್ವಿಸ್ಟ್. ಸಹಕಾರಿ ಕ್ಷೇತ್ರದ ಧುರೀಣರಾಗಿರುವಂತಹ MN ರಾಜೇಂದ್ರ ಕುಮಾರ್ ಅವರು, ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ಪಕ್ಷೇತರರಾಗಿ ನಿಲ್ತಾರೆ ಅನ್ನುವಂತಹ ಒಂದು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಸೊ ಅಂದಿನಿಂದ ಇಂದಿನ ತನಕವೂ ಕೂಡ ಕರಾವಳಿ ಭಾಗದ ವಿಧಾನ ಪರಿಷತ್ ಚುನಾವಣೆಯ ಫೈಟ್ ಏನಿದೆ ಸ್ವಲ್ಪ ಸ್ವಾರಸ್ಯಕರದಿಂದ ಕೂಡಿದೆ ಅನ್ನುವಂಥದ್ದು. ಈ ವಿಚಾರದ ಬಗ್ಗೆ ನಾವು ಮಾತನಾಡ್ತಿದ್ದೇವೆ. ನಮ್ಮ ಜೊತೆ ರಾಜಕೀಯ ವಿಶ್ಲೇಷಕರಿದ್ದಾರೆ, ಹಿರಿಯ ಪತ್ರಕರ್ತರಿದ್ದಾರೆ. ವೈ ಈ ಸಲ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಅನ್ನುವಂಥದ್ದು, ಎಲ್ಲ ವಿಚಾರದ ಬಗ್ಗೆ ಮಾತಾಡಬೇಕು. ಸಂಕ್ಷಿಪ್ತವಾಗಿರುವಂತಹ ಒಂದು ಚಿತ್ರಣ ಬರ್ತಾ ಇದೆ, ನೋಡ್ಕೊಂಬನ್ನಿ. ಪರಿಷತ್ ಚುನಾವಣೆ ಮುಹೂರ್ತ ನಿಗದಿ. ಡಿಸೆಂಬರ್ 10ರಂದು ನಡೆಯಲಿದೆ MLC ಫೈಟ್. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಿಂದ ಸ್ಥಳೀಯಾಡಳಿತ ಸದಸ್ಯರಿಂದ ಆಯ್ಕೆಯಾಗಲು ನಡೆಯುವ 2 ವಿಧಾನ ಪರಿಷತ್ ಚುನಾವಣೆ ಸಹಕಾರಿ ಧುರೀಣ MN ರಾಜೇಂದ್ರ ಕುಮಾರ್ ಎಂಟ್ರಿಯಾದಾಗಿನಿಂದ ಹೊಸ ಟ್ವಿಸ್ಟ್ ಸಿಕ್ಕಿದೆ. ವಿಧಾನ ಪರಿಷತ್ಗೆ 2 ಅವಧಿ ಮುಗಿದ ಹಿನ್ನೆಲೆ ಖಾಲಿಯಾಗುವಂತಹ 2 ಸ್ಥಾನಗಳಿಗೆ ಈಗಾಗಲೇ ಚುನಾವಣೆ ಘೋಷಣೆಯಾಗಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ತಲಾ 1 ಸ್ಥಾನಕ್ಕೆ 2 ಪಕ್ಷಗಳು ತಯಾರಿಗಳನ್ನು ಆರಂಭಿಸಿವೆ. ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮತ್ತೊಮ್ಮೆ ಬಿಜೆಪಿಯಿಂದ ಸ್ಪರ್ಧಿಸುವ ಸಾಧ್ಯತೆ ಇದೆ. ಕಾಂಗ್ರೆಸ್ನಿಂದ ಈ ಬಾರಿ ಪ್ರತಾಪ್ ಚಂದ್ರ ಶೆಟ್ಟಿ ಸ್ಪರ್ಧೆ ಮಾಡದೇ ಇರೋದ್ರಿಂದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳಿಗೆ ಅರ್ಜಿ ಆಹ್ವಾನಿಸಲಾಗಿತ್ತು. ಈಗಾಗಲೇ 11 ಮಂದಿ ಕಾಂಗ್ರೆಸ್ನಿಂದ ಅರ್ಜಿ ಸಲ್ಲಿಸಿದ್ದು, ಇನ್ನಷ್ಟೇ ಅಭ್ಯರ್ಥಿಗಳ ಘೋಷಣೆಯಾಗಬೇಕಾಗಿದೆ. ಕಾಂಗ್ರೆಸ್ನಲ್ಲಿ 11 ಆಕಾಂಕ್ಷಿಗಳು. ಕಾಂಗ್ರೆಸ್ನಲ್ಲಿ ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 11 ಸ್ಪರ್ಧಾಕಾಂಕ್ಷಿಗಳಿದ್ದಾರೆ. ದಕ್ಷಿಣ ಕನ್ನಡದಿಂದ ಕೆಪಿಸಿಸಿ ಮಾಜಿ ಉಪಾಧ್ಯಕ್ಷ ಮಂಜುನಾಥ ಭಂಡಾರಿ, ಮಾಜಿ ಮೇಯರ್ ಶಶಿಧರ್ ಹೆಗಡೆ, ಎಐಸಿಸಿ ಕಾರ್ಯದರ್ಶಿಗಳಾದ PV ಮೋಹನ್, ಐವನ್ ಡಿಸೋಜ, ಕಾವು ಹೇಮನಾಥ್ ಶೆಟ್ಟಿ, ವಿವೇಕ್ ರಾಜ್ ಪೂಜಾರಿ, ಕೃಪಾ ಆಳ್ವಾ, ಶಶಿಧರ್ ಹೆಗ್ಡೆ ಸೇರಿದಂತೆ 8 ಮಂದಿ ಹಾಗೂ ಉಡುಪಿಯಿಂದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮಂಜುನಾಥ ಪೂಜಾರಿ, ಮಹಿಳಾ ಕಾಂಗ್ರೆಸ್ ಮಾಜಿ ಜಿಲ್ಲಾಧ್ಯಕ್ಷೆ ಶ್ಯಾಮಲಾ ಭಂಡಾರಿ, ಯೋಗೇಶ್ ಶೆಟ್ಟಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇದರ ನಡುವೆ ಎಸ್ಸಿಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಸ್ಪರ್ಧೆ ಕಾಂಗ್ರೆಸ್ ಬಿಜೆಪಿಯ ಲೆಕ್ಕಾಚಾರವನ್ನ ತಲೆ ಕೆಳಗು ಮಾಡಿದೆ. ಕಾಂಗ್ರೆಸ್ ಬಿಜೆಪಿ ಲೆಕ್ಕಾಚಾರ ಉಲ್ಟಾ ಹೊಡೆಯುತ್ತಾ? ಸ್ಥಳೀಯಾಡಳಿತ ಬಲಾಬಲ ಪ್ರಕಾರ 2 ಸ್ಥಾನದಲ್ಲಿ ಬಿಜೆಪಿಗೆ 1 ಸ್ಥಾನ ಗೆಲ್ಲುವ ಮತಗಳು ಇದ್ರೆ, ಕಾಂಗ್ರೆಸ್ಗೆ 1 ಸ್ಥಾನ ಗೆಲ್ಲಲು ಕೆಲವು ಮತಗಳ ಕೊರತೆ ಇದೆ. ಸಾಧಾರಣವಾಗಿ ಪಕ್ಷೇತರ ಅಭ್ಯರ್ಥಿಗಳು ದಕ್ಷಿಣ ಕನ್ನಡ ಚುನಾವಣೆಯಲ್ಲಿ ನಿರ್ಣಾಯಕವಾಗದೇ ಇದ್ರೂ ಪ್ರಭಾವಿಯಾಗಿರುವ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಸ್ಪರ್ಧಿಸ್ತಾ ಇರೋದು ಬಿಜೆಪಿ ಕಾಂಗ್ರೆಸ್ ಪಕ್ಷದ 1 ಸ್ಥಾನದ ಗೆಲುವು ಎಂಬ ನಿರೀಕ್ಷೆಗೆ ತಣ್ಣೀರೆರಚಿದೆ.
ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಇನ್ನೂ ಅಭ್ಯರ್ಥಿ ಘೋಷಣೆ ಮಾಡಿಲ್ಲ. ಆದರೆ ಪಕ್ಷೇತರ ಅಭ್ಯರ್ಥಿ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರು ಸ್ಪರ್ಧೆಯ ಘೋಷಣೆ ಮಾಡಿ ಚುನಾವಣಾ ಕಚೇರಿಯನ್ನ ಉದ್ಘಾಟಿಸಿದ್ದಾರೆ. ಚುನಾವಣಾ ಕಚೇರಿ ಉದ್ಘಾಟನೆ ವೇಳೆಯೇ ಅವರು ತಮ್ಮ ಬಲ ಪ್ರದರ್ಶನವನ್ನ ಮಾಡಿದ್ದಾರೆ. ನವೆಂಬರ್ 22ರಂದು ನಾಮಪತ್ರ ಸಲ್ಲಿಸುವ ಘೋಷಣೆಯನ್ನ ಮಾಡಿದ್ದಾರೆ. ಈ ಮಧ್ಯೆ ಅನಿವಾರ್ಯವಾಗಿ ಕಾಂಗ್ರೆಸ್ ಕೂಡ ಚುನಾವಣೆಗೆ ಅಭ್ಯರ್ಥಿ ಘೋಷಿಸಿದ್ರೆ ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಹೀಗಾಗಿ ಎಂಎನ್ ರಾಜೇಂದ್ರ ಕುಮಾರ್ ಅವರಿಗೆ ಬೆಂಬಲ ನೀಡುವ ಸಾಧ್ಯತೆಯೂ ಹೆಚ್ಚಿದೆ. ಎಂಎನ್ಆರ್ ಟಿಕೆಟ್ ನೀಡುವಂತೆ ಕೈ ಮುಖಂಡರಿಂದ ಒತ್ತಾಯ. ಈ ಮಧ್ಯೆ ಬುಧವಾರ ಸಂಜೆ ನಡೆದ ಅತ್ಯಂತ ಅನಿರೀಕ್ಷಿತ ಬೆಳವಣಿಗೆಯಲ್ಲಿ ಜಿಲ್ಲೆಯ ಕೆಲವು ಕಾಂಗ್ರೆಸ್ ಮುಖಂಡರು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಕಾಂಗ್ರೆಸ್ನಿಂದ ಎಂಎನ್ ರಾಜೇಂದ್ರ ಕುಮಾರ್ಗೆ ವಿಧಾನ ಪರಿಷತ್ ಟಿಕೆಟ್ ನೀಡುವಂತೆ ಒತ್ತಾಯಿಸಿದ್ದಾರೆ. ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ, ಮಾಜಿ ಶಾಸಕ ಗೋಪಾಲ್ ಪೂಜಾರಿ, ಕಣಚೂರು ಮೋಹನ್ ಹಾಗೂ ಎಂಎನ್ ರಾಜೇಂದ್ರ ಕುಮಾರ್ ಅವರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ. ಎಂಎನ್ ರಾಜೇಂದ್ರ ಕುಮಾರ್ ಅವರಿಗೆ ದಕ್ಷಿಣ ಕನ್ನಡ ಉಡುಪಿಯಿಂದ ಕಾಂಗ್ರೆಸ್ ಪರಿಷತ್ ಚುನಾವಣೆಯಲ್ಲಿ ಟಿಕೆಟ್ ನೀಡುವಂತೆ ಜಿಲ್ಲಾ ಕಾಂಗ್ರೆಸ್ ಮುಖಂಡರು ಡಿಕೆಶಿ ಅವರನ್ನ ಒತ್ತಾಯಿಸಿದ್ದಾರೆ. ಇದು ಸದ್ಯ ಕರಾವಳಿ ಭಾಗದ ವಿಧಾನ ಪರಿಷತ್ ಚುನಾವಣೆ ಒಂದು ಚಿತ್ರಣವನ್ನ ತಾವು ಸಂಕ್ಷಿಪ್ತವಾಗಿ ನೋಡ್ಕೊಂಡು ಬಂದ್ರಿ. ಯಾರೆಲ್ಲ ಘಟಾನುಘಟಿ ಕಾಂಗ್ರೆಸ್ ನಾಯಕರು ಚುನಾವಣಾ ಕಣದಲ್ಲಿ ಇದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಅವರು ನಾಮಿನೇಷನ್ ಫೈಲ್ಗಳನ್ನು ಮಾಡಬೇಕು, ಆದ್ರೆ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಅದ್ರ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಕಾಂಗ್ರೆಸ್ ಈಗಾಗಲೇ ಹೇಳಿತ್ತು ಅರ್ಜಿಯನ್ನ ಸಲ್ಲಿಸಬೇಕು ಅನ್ನುವಂಥದ್ದು. ಜೊತೆಗೆ ಬಿಜೆಪಿಯಲ್ಲಿ ಕೋಟ್ರ ಶ್ರೀನಿವಾಸ್ ಪೂಜಾರಿ ಅವರ ಆಯ್ಕೆ ಬಹುತೇಕ ಖಚಿತವಾಗಿರುವಂತದ್ದು. ಜೊತೆಗೆ ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ, ಅವಿರೋಧವಾಗಿ ಈ ವಿಧಾನ ಪರಿಷತ್ ಕರಾವಳಿ ಭಾಗದ ಚುನಾವಣೆ ನಡೀತಾ ಇತ್ತು ಅನ್ನುವಂಥದ್ದು. ಕಾಂಗ್ರೆಸ್ ಒಂದು ಸೀಟನ್ನ ಗೆದ್ರೆ, ಜೊತೆಗೆ ಬಿಜೆಪಿಯು ಕೂಡ ಒಂದು ಸ್ಥಾನವನ್ನ ಗೆಲ್ಲಬಹುದು ಅನ್ನುವಂಥದ್ದು. ಆದ್ರೆ ಈ ಬಾರಿ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರು ಪಕ್ಷೇತರರಾಗಿ ಸ್ಪರ್ಧಿಸುವ ಮೂಲಕ ನಡೆದಿರುವಂತಹ ಒಂದು ಬೆಳವಣಿಗೆಗಳು ತಾವೆಲ್ಲರೂ ಕೂಡ ನೋಡಿದ್ದೀರಾ. ನಿನ್ನೆಯೂ ಕೂಡ ಬೆಳವಣಿಗೆ ನಡೆದಿತ್ತು. ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತದ್ದು. ಎಲ್ಲ ವಿಚಾರದ ಬಗ್ಗೆ ನಾನು ಮಾತನಾಡಬೇಕು. ನಮ್ಮ ಜೊತೆ ಗಣ್ಯ ವ್ಯಕ್ತಿಗಳಿದ್ದಾರೆ, ಹಿರಿಯರಿದ್ದಾರೆ, ಹಿರಿಯ ಪತ್ರಕರ್ತರು, ಜೊತೆಗೆ ರಾಜಕೀಯ ವಿಶ್ಲೇಷಕರು ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಮ ಜೊತೆ ಹಿರಿಯ ಪತ್ರಕರ್ತರಾಗಿರುವಂತಹ ಜಿತೇಂದ್ರ ಕುಂದೇಶ್ವರ್ ಅವರಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ನಮಸ್ತೆ ಸರ್. ನಮಸ್ಕಾರ. ಅದೇ ರೀತಿ ನಮ್ಮ ಜೊತೆ ಎಂಜಿ ಹೆಗ್ಡೆ ಅವರು ರಾಜಕೀಯ ವಿಶ್ಲೇಷಕರು. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ಎಂಜಿ ಹೆಗ್ಡೆ ಅವರಿಗೆ. ನಮಸ್ತೆ ಸರ್. ಇಬ್ರು ಗಣ್ಯ ವ್ಯಕ್ತಿಗಳು ಜಾಯಿನ್ ಆಗಿದ್ದಾರೆ. ತಾವು ಕೂಡ ಕಾರ್ಯಕ್ರಮವನ್ನ ನೋಡ್ತಾ ಇದ್ರೆ. ಜೊತೆಗೆ ಈ ಬಾರಿ ನಾನು ಆಗ್ಲೇ ಹೇಳಿದಾಗೆ ಅವಿರೋಧವಾಗಿ ನಡೀತಾ ಇದ್ದಂತಹ ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಾರ್ಟಿಯ ಒಂದೊಂದು ಸ್ಥಾನ ಗೆಲ್ಲುವುದು ನಿಶ್ಚಯ ಅನ್ನುವಂತಹ ಒಂದು ಊಹೆ ಅಥವಾ ಒಂದು ಪ್ಲಾನಿಂಗ್ ಅನ್ನುವಂಥದ್ದು ಏನಿತ್ತು, ಇದು ತಲೆ ಕೆಳಗೆ ಆಗಿದೆ ಅನ್ನುವಂಥದ್ದು. ಬಿಕಾಸ್ ಆಫ್ ಒನ್ ಮ್ಯಾನ್ ಅನ್ನುವಂಥದ್ದು ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರು. ಈ ವಿಚಾರದ ಬಗ್ಗೆ ಮಾತನಾಡಬೇಕು. ಜೊತೆಗೆ ಈ ಹಿಂದೆ ಏನು ನಿರಾಯಸವಾಗಿ ನಡೀತಾ ಇತ್ತು ವಿಧಾನ ಪರಿಷತ್ ಚುನಾವಣೆಗಳು, ಗೊತ್ತಿರಲಿಲ್ಲ ಯಾರಿಗೂ ಕೂಡ ಅನ್ನುವಂಥದ್ದು. ಆದ್ರೆ ಇಲ್ಲಿ ಹಣದ ಹೊಳೆ ಹರಿತಾ ಇತ್ತು ಅನ್ನುವಂತಹ ಮಾತುಗಳು. ಎಲ್ಲ ವಿಚಾರದ ಬಗ್ಗೆ ಮಾತಾಡಬೇಕು. ನನ್ನ ಫಸ್ಟ್ ರಿಯಾಕ್ಷನ್ ನೇರವಾಗಿ ಜಿತೇಂದ್ರ ಕುಂದೇಶ್ವರ್ ಅವ್ರ ಜೊತೆ ಹೋಗ್ತಾ ಇದ್ದೇನೆ. ಪ್ರತಿ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ಬಾರಿ ವೆರಿ ಡಿಫ್ರೆಂಟ್ ಅನ್ನುವಂಥದ್ದು, ಪರಿಷತ್ ಫೈಟ್ ಅನ್ನುವಂಥದ್ದು. ಏನ್ ಹೇಳ್ತೀರಾ ಸರ್ ಫಸ್ಟ್ ರಿಯಾಕ್ಷನ್ ಈ ಬಾರಿ ಒಂದು ಏನು ತಣ್ಣಗೆ ಒಂದು ರೀತಿಯಲ್ಲಿ ಕಾಂಪ್ರಮೈಸ್ ರೀತಿಯಲ್ಲಿ ಒಂದು ಸ್ಥಾನ ಬಿಜೆಪಿಗೆ, ಎರಡನೇ ಸ್ಥಾನ ಕಾಂಗ್ರೆಸ್ಗೆ, ಅಂದ್ರೆ ಎರಡು ದಕ್ಷಿಣ ಕನ್ನಡ ಉಡುಪಿ ಸೇರಿ ಎರಡು ಸ್ಥಾನಗಳಿರ್ತದೆ. ಅದರಲ್ಲಿ ಗೆಲ್ತಾ ಇತ್ತು. ಆದ್ರೆ ಒಮ್ಮೆ 2015ರಲ್ಲಿ ಸ್ವಲ್ಪ ಸಿಚುವೇಶನ್ ಚೇಂಜ್ ಇತ್ತು. JDS ಸ್ಪರ್ಧೆ ಮಾಡಿತ್ತು. ಆದ್ರೆ ಈ ಬಾರಿ ಏನಂತ ಹೇಳಿದ್ರೆ ಈ ಕಣಕ್ಕೆ ರಂಗನ್ನ ತಂದವರು ಪಕ್ಷೇತರ ಅಭ್ಯರ್ಥಿ. ಅದು ಯಾವುದೇ ಸಾಧಾರಣ ಪಕ್ಷೇತರ ಅಭ್ಯರ್ಥಿಗಳಾದ್ರೆ ತಳ್ಳಿ ಹಾಕಬಹುದು. ಆದ್ರೆ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರದ್ದು ಅವರ ಸಾಮರ್ಥ್ಯ, ಅವರಂದ್ರೆ ಛಲ ಹಿಡಿದ್ರೆ ಬಿಡುದಿಲ್ಲ ಅಂತ, ಛಲದಂಕಮಲ್ಲ. ಅವರು SCC DCC ಬ್ಯಾಂಕ್ ನ ಒಂದು ಚುಕ್ಕಾಣಿ ಹಿಡಿದ ಮೇಲೆ ಸತತವಾಗಿ ಅಧ್ಯಕ್ಷರಾಗಿ ಆಯ್ಕೆ ಆದ್ರು. ಮತ್ತೆ ಈ ಕರಾವಳಿ ಭಾಗದವರು ಯಾರು ಅಪೆಕ್ಸ್ ಬ್ಯಾಂಕ್ ನ ಅಧ್ಯಕ್ಷರಾಗುವಂತದ್ದಿಲ್ಲ. ಇವರು ಅಲ್ಲೂ ಹೋಗಿ ಅಧ್ಯಕ್ಷರಾದ್ರು. ಅಂದ್ರೆ ಅವರು ಹಿಡಿದ ಕೆಲಸ ಒಂದು ಹಿಡಿದ್ರೆ ಅದು ಹೇಗೆ ಬೇಕಾದ್ರೆ ಆಗ್ಲಿ ಮುಗಿಸ್ತಾರೆ. ಅಂದ್ರೆ ಆ ರೀತಿಯ ಒಂದು ಛಲ ಇದೆ. ಯಾವ ಸಮಾಧಾನ ಭೇದ ದಂಡ ಎಲ್ಲವನ್ನೂ ಅವರು ಪ್ರಯೋಗಿಸುವಂತ ಒಂದು ಕೆಪಾಸಿಟಿ ಉಳ್ಳವರು. ಲೆಕ್ಕಾಚಾರವನ್ನ ಯಾರ ಹತ್ರ ಕೆಲಸ ಮಾಡಿದ್ರೆ ಕೆಲಸ ಆಗ್ತದೆ ಅನ್ನುವಂತ ಒಂದು ಸೂಕ್ಷ್ಮ ಪ್ರಜ್ಞೆ ಇದೆ. ಹಾಗಾಗಿ ಅವರು ಬಂದದ್ರಿಂದಾಗಿ ಹೆದರಿಕೆ ಶುರುವಾಗಿದೆ. ಮುಖ್ಯವಾಗಿ ಅವರು ಮೊದಲನೇದಾಗಿ ಹೆದರಿಕೆ ಹುಟ್ಟಿಸುವಲ್ಲಿ ಸಫಲರಾಗಿದ್ದಾರೆ. ಯಾವ ಎರಡೂ ಪಕ್ಷಗಳಿಗೆ, ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ. ಯಾಕೆ ಹೇಳಿದ್ರೆ
ಇಲ್ಲಿ ಇರುವಂತದ್ದು ಸುಲಭವಾಗಿ ಅಂದ್ರೆ ಏನು ಎರಡನೇ ಅಭ್ಯರ್ಥಿ ಗೆಲ್ಲ ಸಾಧ್ಯತೆ ಇರ್ತದೆ. ಬಿಜೆಪಿ ಪ್ರಥಮ ಪ್ರಾಶಸ್ತ್ಯದ ಮತ ಅಥವಾ 2200 2020 ಅಂದ್ರೆ ಚಲಾವಣೆಯಾಗುವ ಮತಗಳು ಎಷ್ಟಿದೆ ಅದರ 1/3 ಮತದ +1 ಮತ ಒಂದು ಹೆಚ್ಚುವರಿ ಮತಗಳನ್ನು ಪಡೆದ್ರೆ ಆ ಅಭ್ಯರ್ಥಿ ಗೆಲ್ತಾನೆ. ಹಾಗಾಗಿ ಈಗ ಬಿಜೆಪಿ ಎಲ್ಲ ಮತಗಳಿಕೆ ಲೆಕ್ಕಾಚಾರದಲ್ಲಿ ನೋಡುವುದಾದ್ರೆ 3600 800 ಮತಗಳಿದೆ ಅಂತ ಹೇಳಿದ್ರೆ 2200 ಬರುವುದು ಏನು ದೊಡ್ಡ ವಿಷಯವೇ ಅಲ್ಲ, ಗೆಲ್ತದೆ. ಆದ್ರೆ ಎರಡನೇ ಅಭ್ಯರ್ಥಿ ಏನು ಕಾಂಗ್ರೆಸ್ ಹಾಕಿದ್ರೆ ಕಾಂಗ್ರೆಸ್ನವರು ಕೂಡ ಗೆಲ್ತಾರೆ. ಯಾಕೆ ಹೇಳಿದ್ರೆ ಸಹಜವಾಗಿ ಕಾಂಗ್ರೆಸ್ನವರು 1800 2200 ಅಂದ್ರೆ SDPI ಇತ್ಯಾದಿ ಮತಗಳು ಬಿಜೆಪಿಯನ್ನು ಬೆಂಬಲಿಸುವುದಿಲ್ಲ. ಆದ್ರಿಂದಾಗಿ ಪಕ್ಷೇತರರು ಇದ್ದಾರೆ. 1800 2200 ಮತಗಳು ಅವರಿಗೆ ಮೊದಲ ಪ್ರಾಶಸ್ತ್ಯ ಮತಗಳೇ ಇವೆ. ಹಾಗಾಗಿ ಕಾಂಗ್ರೆಸ್ಗಳು ಗೆಲ್ಲುವ ಎಲ್ಲ ಸಾಧ್ಯತೆಗಳಿದೆ. ಆದ್ರಿಂದ ಇಲ್ಲಿ ಏನು ಯಾವಾಗ MN ರಾಜೇಂದ್ರ ಕುಮಾರ್ ಅವರದ್ದು ಪ್ರವೇಶ ಆಯಿತು ಆವಾಗ ಈ ಚಿತ್ರಣ ಸಂಪೂರ್ಣ ಬದಲಾಯಿತು. ಯಾಕೆಂದ್ರೆ ಇವರು ಮೊದಲಿಗೆ ಕಾಂಗ್ರೆಸ್ ಮತಗಳಿಗೆ ಪಕ್ಷೇತರರಾಗಿ ಅಂತ ಹೇಳಿದ್ರಲ್ಲ, ಆವಾಗ ಮೊದಲಿಗೆ ಕಾಂಗ್ರೆಸ್ ಮತಗಳಿಗೆ ಕನ್ನ ಕೊರೆಯುವಂತ ಎಲ್ಲ ಸಾಧ್ಯತೆಗಳಿದೆ. ಯಾಕೆಂದ್ರೆ ಅವರು ಹಿಂದೆ ಕಾಂಗ್ರೆಸ್ಸಿನ ವಿಧಾನಸಭೆ ಲೋಕಸಭೆ 6 ಕ್ಷೇತ್ರಗಳಲ್ಲಿ ವಿಧಾನಸಭೆ ಇರಬೇಕು 6 ಕ್ಷೇತ್ರಗಳ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿದ್ರು. ಯಾರು ನಮ್ಮ ಇವರು ರಾಜೇಂದ್ರ ಕಾಂಗ್ರೆಸ್. ಹಾಗಾಗಿ ಅವರಿಗೆ ಕಾಂಗ್ರೆಸ್ಸಿನ ಕೂಡ ಹಿಡಿತಾ ಇದೆ. ಇನ್ನೊಂದು ಈ ಗ್ರಾಮ ಪಂಚಾಯತಿನ ಸದಸ್ಯರಲ್ಲಿ ಬಹುಪಾಲು ಏನು ನವೋದಯ ಇದು ಸಹಕಾರಿ ಸಂಘದ ಧುರೀಣರಿದ್ದಾರೆ, ಮತ್ತೆ ನವೋದಯ ಅವರೇ ಹೇಳ್ಕೊಂಡಾಗೆ ಅದು ಕೂಡ ಸಾಧ್ಯತೆಗಳಿದೆ. ಇದರಿಂದಾಗಿ ಒಮ್ಮೆಗೆ ಇವರಿಗೆ ಕಾಂಗ್ರೆಸ್ನವರಿಗೆ ಹೆದರಿಕೆ ಹುಟ್ಟಿಸುವಲ್ಲಿ ಯಶಸ್ವಿ ಆಗಿದ್ದಾರೆ. ಇನ್ನೊಂದು ಕಡೆಯಿಂದ ಲಾಬಿ ಕೂಡ ಆಗ್ತಾ ಇದೆ. ಉಡುಪಿ ಕಡೆಯಿಂದ ಅವರಿಗೆ ಬೇಕಾದ ಜನರೆಲ್ಲ ಏನು ರಾಜೇಂದ್ರ ಕುಮಾರಿಂದ ಉಪಕೃತರಾದವರು ಅಥವಾ ರಾಜೇಂದ್ರ ಕುಮಾರ್ ಗೆದ್ರೆ ಕಾಂಗ್ರೆಸ್ ಸುಲಭವಾಗಿ ಗೆಲ್ತದೆ ಅಂತ ಹೇಳುವವರು, ಇಲ್ಲದಿದ್ರು ಗೆಲ್ತದೆ ಕಾಂಗ್ರೆಸ್ ಅಂದ್ರೆ ರಾಜೇಂದ್ರ ಕುಮಾರ್ ಸ್ಪರ್ಧೆ ಅಥವಾ ಅಂತ ಬಲಿಷ್ಠರು ಸ್ಪರ್ಧೆ ಮಾಡದಿದ್ದಾರೆ. ಹಾಗಾಗಿ ಆ ಕಡೆಯಿಂದ ಅವರು ಲಾಬಿಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ರಾಜೇಂದ್ರ ಕುಮಾರ್ ಅವರ ಈ ರಂಗಪ್ರವೇಶದಿಂದ ಖಂಡಿತ ಒಂದು ಏನು ಇದಕ್ಕೆ ಏನು ಚುನಾವಣೆಗೆ ರಂಗು ತಂದಿದ್ದಾರೆ. ಮಾತ್ರ ಅಲ್ವಾ, ಗೆಲ್ಲುವ ಸಾಧ್ಯತೆಯನ್ನು ಕೂಡ ಅವರು ತೋರಿಸುವಂತ ಎಲ್ಲ ನನಗೆ ಕಾಣ್ತಾ ಇದೆ. ಯಾಕೆ ಹೇಳಿದ್ರೆ ಅವರು ಸುಲಭವಾಗಿ ಒಂದು ಲೆಕ್ಕಾಚಾರ, ಕಾಂಗ್ರೆಸ್ನಿಂದ ಸ್ವಲ್ಪ ಮೊದಲ ಪ್ರಾಶಸ್ತ್ಯದ ಮತಗಳನ್ನು, ಬಿಜೆಪಿಯಿಂದ ಮೊದಲ ಪ್ರಾಶಸ್ತ್ಯದ ಮತಗಳನ್ನ ಹೊಡೆದ್ರೆ ಎರಡನೇ ಪ್ರಾಶಸ್ತ್ಯದ ಮತಗಳು ಬಿಜೆಪಿಯಲ್ಲಿ ಸಿಗ್ತದೆ ಇವರಿಗೆ ಹೆಚ್ಚ ಗ್ಯಾರಂಟಿ. ಅವರು ಕಾಂಗ್ರೆಸ್ಗೆ ಹಾಕುದಿಲ್ಲ. ಆವಾಗ ಇವರಿಗೆ ಮೊದಲ ಪ್ರಾಶಸ್ತ್ಯ ಮತಗಳ ಲೆಕ್ಕಾಚಾರವನ್ನು ಮಾಡುವಾಗ 2200 ಅದು ಸಲಾವಿತ ನಾಣ್ಯಗಳ 3/1 ಮತಗಳಿಂದ +1 ಮತಗಳಿಗಿಂತ ಜಾಸ್ತಿ ಆದ್ಗಳು ಅವರನ್ನು ಘೋಷಣೆ ಮಾಡ್ತಾರೆ. ಆಮೇಲೆ ಎರಡನೇ ಅಭ್ಯರ್ಥಿಗೆ ಅಷ್ಟು ಮತ ಬರದಿದ್ರೆ ಎರಡನೇ ಪ್ರಾಶಸ್ತ್ಯ ಮತಗಳನ್ನು ಮಾಡ್ತಾರೆ. ಆವಾಗ ಖಂಡಿತ ರಾಜೇಂದ್ರ ಕುಮಾರ್ಗೆ ಸಾಧ್ಯತೆ ಇರ್ತದೆ. ಎರಡೂ ಕಡೆ ಅವರು ಎರಡನೇ ಪ್ರಾಶಸ್ತ್ಯ ಮತಗಳನ್ನ ಪಡೆದಿರ್ತಾರೆ. ಹಾಗಾಗಿ ಕಾಂಗ್ರೆಸ್ ಒಂದು ವೇಳೆ ಮೊದಲ ಪ್ರಾಶಸ್ತ್ಯ ಮತವನ್ನು ರಾಜೇಂದ್ರ ಕುಮಾರ್ಗಿಂತ ಜಾಸ್ತಿ ಪಡೆದರೂ ಹೇಳಿದ್ದು, ಆದ್ರೆ ಎರಡನೇ ಪ್ರಾಶಸ್ತ್ಯದ ಮತಗಳು ಇವರಿಗೆ ಜಾಸ್ತಿ ಸಿಗುವ ಸಾಧ್ಯತೆ ಇರುವುದರಿಂದ ಇಲ್ಲಿ ರಾಜೇಂದ್ರ ಕುಮಾರ್ ಗೆಲ್ಲುವ ಸಾಧ್ಯತೆ ಅಂದ್ರೆ ಅಷ್ಟು ಪ್ರಯತ್ನ ಪಡಬೇಕು. ಬಾಯಿ ಮಾತಿನಲ್ಲಿ ಹೇಳಿದ ಯಾಕೆಂದ್ರೆ ಅಂತ ಲೆಜೆಂಡರಿ ಜಯಪ್ರಕಾಶ್ ಹೆಗ್ಡೆ ಅವರು ಕೂಡ 2015 ಚುನಾವಣೆಯಲ್ಲಿ ಭಯ ಹುಟ್ಟಿಸಿದ್ರು ಕೂಡ ಕೊನೆಗೆ ಅವರು 250 ಏನೋ ಅಂದ್ರೆ ಕರೆಕ್ಟ್ ಅಂದ್ರೆ ಲೆಕ್ಕಕ್ಕಿಲ್ಲದ ಓಟ್ಗಳನ್ನ ಪಡೆದಿದ್ದಾರೆ. ಅಂದ್ರೆ ಆವಾಗ ಶ್ರೀನಿವಾಸ್ ಪೂಜಾರಿ ಮತ್ತೆ ಪ್ರತಾಪ್ ಶೆಟ್ಟಿ ಅವರು ಗೆದ್ದಿದ್ದಾರೆ. ಅಂದ್ರೆ ಇವರ ಮೇಲೆ ಹೆದರಿಕೆ ಯಾಕೆ ಹೇಳಿದ್ರೆ ಇವರು ಕನ್ವರ್ಟ್ ಮಾಡ್ತಾರೆ ಓಟ್ಗಳನ್ನ ತನ್ನ ಕನ್ವರ್ಟ್ ಮಾಡ್ತಾರೆ ಅಂತ ಹೆದರಿಕೆ ಕೂಡ ಇದೆ. ಅವರು ಖಾಲಿ ವರ್ಚಸ್ಸು ಅಂತ ಜಯಪ್ರಕಾಶ್ ಇಟ್ಕೊಂಡದ್ದು. ಬಟ್ ಈ ರಾಜೇಂದ್ರ ಕುಮಾರ್ನವರು ಹಾಗಲ್ಲ, ಅವರು ಆ ಮತಗಳನ್ನ ಖಂಡಿತ ಸೆಳೆಯಬಲ್ಲರು. ಯಾವ ರೀತಿಯಿಂದ ಅಲ್ಲಾದ್ರು ತನುಮನ ಧನ ಈ ರೀತಿಯಾಗಿ ಒಂದು ಎಳೆಯುವ ಸಾಮರ್ಥ್ಯ ಇರುವುದರಿಂದ ಮೊದಲಿಗೆ ಕಾಂಗ್ರೆಸ್ನವರಿಗೆ ಹೆದರಿಕೆ ಹುಟ್ಟಿದೆ. ಹಾಗಾಗಿ ಅವರು ಏನು ಈಗ ಒಂದು ಸೂಕ್ತವಾದ ಸಂದರ್ಭದಲ್ಲಿದ್ದಾರೆ. ಮತ್ತೆ ಅವರಿಗೆ ಡೂ ಆರ್ ಡೈ ಅಂದ್ರೆ ಅವರು ಸಹಕಾರಿ ಸಂಘದ ಒಂದು ಅತ್ಯುಚ್ಚ ಎಲ್ಲ ಕ್ಷೇತ್ರದಲ್ಲಿ ಏನು ಸಾಧನೆ ಮಾಡಿದ್ದಾರೆ. ಇನ್ನು ಇರುವುದು ಅವರಿಗೆ ಒಂದು ಕಿರೀಟಪ್ರಾಯವಾದಂತ ಯಾವುದಾದ್ರೂ ಒಂದು ಜನಪ್ರತಿನಿಧಿಯ ಹುದ್ದೆ. ಈಗ ಅವರು ಅದನ್ನ ಪ್ರಯತ್ನ ಮಾಡಿದ್ದಾರೆ. ಸರಿಯಾದ ಸಮಯ ಮತ್ತೆ ಅವರು ಎಲ್ಲ ಬಲಗಳನ್ನು ಈ ಬಾರಿ ಖಂಡಿತ ಪ್ರಯೋಗಿಸುತ್ತಾರೆ. ಹಾಗಾಗಿ ಕಾಂಗ್ರೆಸ್ನವರು ಏನ್ ಮಾಡ್ತಾರೆ ಹೇಳಿದ್ರೆ, ಈ ನಾವು ಸೋತು ಹೆಸರು ಹಾಳು ಮಾಡುವುದಕ್ಕಿಂತ ರಾಜೇಂದ್ರ ಕುಮಾರ್ ಅವರನ್ನೇ ನಮ್ಮ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ರೆ ನಮಗೆ 1 ಸೀಟ್ ಆದ್ರೆ ಎಕ್ಸ್ಟ್ರಾ ಬರ್ಬೋದಲ್ಲ ಅಂತ ಆ ಲೆಕ್ಕಾಚಾರ ಮಾಡುವವರಿಗೆ ಈಗ ಪರಿಸ್ಥಿತಿ ಬಂದಿದೆ.
ಕಾಂಗ್ರೆಸ್ನವರು ಒಂದು ವೇಳೆ ಸ್ಪರ್ಧೆ ಮಾಡಿದ್ರೆ ಏನು ಬಿಜೆಪಿ ಅವರಿಗೆ ಏನು ಹೆಚ್ಚು ಸಮಸ್ಯೆ ಆಗುದಿಲ್ಲ, ಅವರು ಗೆಲ್ಲುವ ಎಲ್ಲ ಸಾಧ್ಯತೆಗಳು ಇರ್ತದೆ. ಆದರೆ ಕಾಂಗ್ರೆಸ್ ಮತ್ತೆ ರಾಜೇಂದ್ರ ಕುಮಾರ್ ನಡುವೆ ಸ್ಪರ್ಧೆ ನಡೆಯುವುದರಿಂದ ಇದು ಕದನ ಖಂಡಿತ ಕುತೂಹಲ ಮೂಡಿಸ್ತಾ ಇದೆ. ಓಕೆ, ಇಲ್ಲಿ ಸ್ಪರ್ಧೆ ಇರೋದು ಕಾಂಗ್ರೆಸ್ ಮತ್ತು ರಾಜೇಂದ್ರ ಕುಮಾರ್ ಅವರ ನಡುವೆ. ಎರಡನೇ ಸ್ಥಾನದಲ್ಲಿ ಗೆಲ್ಲುವಂತ ಸ್ಪರ್ಧೆ. ಓಕೆ, ಒಂದನೇ ಸ್ಥಾನದಲ್ಲಿ ಬಿಜೆಪಿ ಗೆಲ್ಲಬಹುದು, ಬರ್ತದೆ. ಕೋಟ್ರ ಶ್ರೀನಿವಾಸ್ ಪೂಜಾರಿ ಅವರು 3600 ವೋಟ್ಗಳಿರುವಾಗ ಒಂದು 2200 ಪ್ಲಸ್ 1 ವೋಟ್ಗಳು ಬರುವುದಕ್ಕೆ ಏನು ದೊಡ್ಡ ವಿಷಯ ಆಗ್ಲಿಕ್ಕಿಲ್ಲ. ಸರಿ, ಎಸ್ ಸರ್. ನಮ್ಮ ಜೊತೆ MG ಹೆಗ್ಡೆ ಅವರು ಇದ್ದಾರೆ, ಹಿರಿಯರು. ಗೊತ್ತಿದೆ, ಇಷ್ಟು ವರ್ಷಗಳಿಂದ ಸಂಕ್ಷಿಪ್ತವಾಗಿ ನಮ್ಮ ಕರಾವಳಿ ಭಾಗ ಜೊತೆಗೆ ರಾಜಕಾರಣವನ್ನ ನೋಡ್ತಾ ಇದ್ದಾರೆ MG ಹೆಗ್ಡೆ ಅವರು. ಫಸ್ಟ್ ರಿಯಾಕ್ಷನ್ ಸರ್, ಈ ಬಾರಿಯ MLC ಫೈಟ್ ಬಗ್ಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ರಿಯಾಕ್ಷನ್ ಸರ್. ಈಗ ಎಸ್ ಸರ್, ಜಿತೇಂದ್ರರು ಅದರ ಬೇಸಿಕ್ ಮೂಲ ಮಾಹಿತಿಗಳನ್ನೆಲ್ಲ ಒದಗಿಸಿದ್ರು. ಅದರ ರಿಪೀಟ್ ನಾನು ಮಾಡೋದಿಲ್ಲ. ಸ್ವಾಭಾವಿಕವಾಗಿ 2 ಸೀಟ್ ಇದೆ, 2 ಸೀಟ್ ಒಂದು ಪಕ್ಷ ತಗೊಳ್ತಿತ್ತು. ಈಗ ಅವರು ರಾಜೇಂದ್ರ ಕುಮಾರ್ ಅವರು ನಿಲ್ಲೋದ್ರಿಂದ ಕಾಂಗ್ರೆಸ್ಸಿನ ಸೀಟಿಗೆ ಒಂದು ಸಮಸ್ಯೆ ಇದೆ. ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ MLC ಮತ್ತು ರಾಜ್ಯಸಭಾ ವ್ಯವಸ್ಥೆ ಮೆಂಬರ್ ಅನ್ನು ಮಾಡುವಂತದ್ದು, ಅದು ಅದರ ಏನು ಉದ್ದೇಶ ಮತ್ತು ಅದರ ಕಲ್ಚರ್ ಏನಂತಂದ್ರೆ, ಸಮಾಜದ ಎಲ್ಲ ವರ್ಗದ ಜನರು ಮೇಲ್ಮನೆಗಳಲ್ಲಿ ಕಾಣಬೇಕು ಅಂತ. ಶಿಕ್ಷಣ ಕ್ಷೇತ್ರ, ಆರೋಗ್ಯ ಕ್ಷೇತ್ರ, ಆರ್ಥಿಕ ಕ್ಷೇತ್ರ, ವ್ಯಾಪಾರ, ಬೇರೆ ಬೇರೆ ಕ್ಷೇತ್ರದ ಸಾಹಿತಿಗಳು ರಾಜ್ಯಸಭೆಗೂ ಹೋಗ್ಬೇಕು, ವಿಧಾನ ಪರಿಷತ್ತಿಗೂ ಹೋಗ್ಬೇಕು ಅನ್ನುವಂಥದ್ದು ಸಂವಿಧಾನದ ಮೂಲ ಒಂದು ಆಶಯದಲ್ಲಿ. ಅದು ಎಲ್ಲಾ ಸ್ಟೇಟ್ ಅಲ್ಲೂ ಇಲ್ಲ, ಕೆಲವು ಸ್ಟೇಟ್ ಅಲ್ಲಿ ಇದೆ. ಇದು ಈಗ ಇತ್ತೀಚೆಗೆ ಅಲ್ಲ, ಅನೇಕ ವರ್ಷಗಳಿಂದ ಆ MLC ಸೀಟು ಮತ್ತು ರಾಜ್ಯಸಭಾ ಸೀಟು ಹೇಳುವಂತದ್ದು ಯಾರು ಪ್ರಬಲವಾಗಿ ಆರ್ಥಿಕವಾಗಿ ಗಟ್ಟಿಯಾಗಿರ್ತಾರೋ ಅವರ ಪಾಲಾಗುವುದಕ್ಕೆ ಪ್ರಾರಂಭ ಆಯಿತು. ಕೆಲವು ಕಡೆ ಅಪರೂಪಕ್ಕೆ ಸ್ವಲ್ಪ ಕೆಲವು ಸಾಮಾನ್ಯರು ಕೂಡ ಆಯ್ಕೆ ಆದದ್ದು ಇದೆ, ಎಕ್ಸೆಂಪ್ಷನ್ಸ್, ಅಪವಾದದ ರೀತಿಯಲ್ಲಿ. ಆದರೆ ಬಹುತೇಕ ರಾಜ್ಯಸಭೆ ಮತ್ತು MLC ಕ್ಷೇತ್ರಗಳು ಅದು ಹಣ ಕೊಟ್ಟವರಿಗೆ ಆ ಸೀಟು ಹೇಳುವಂತಹದ್ದು ಅನೇಕ ವರ್ಷಗಳಿಂದ ನಾವು ನೋಡಿಕೊಂಡು ಬಂದಿದ್ದೇವೆ. ಇಲ್ಲಿ ಈಗ ಕಾಂಗ್ರೆಸ್ಗೆ ಸಮಸ್ಯೆ ಅಂತ ಜಿತೇಂದ್ರ ಹೇಳಿದ್ರು, ಅದು ಸಹಜ ಕೂಡ. ಯಾಕೆಂದ್ರೆ ಬಿಜೆಪಿಗೆ ಸಾಕಷ್ಟು ಓಟ್ ಇದೆ. ಕಾಂಗ್ರೆಸ್ ಈಗ ಏನ್ ಮಾಡ್ಬೇಕು, 2 ದಾರಿ ಇರುವುದು. ಒಂದು, ನಾವು ಯಾವ ಕಾಂಪ್ರಮೈಸು ಮಾಡುದಿಲ್ಲ, ನಾವು ಪಕ್ಷದ ಒಂದು ವ್ಯವಸ್ಥೆಯಲ್ಲಿ ಒಳ್ಳೆಯ ಕಾರ್ಯಕರ್ತನಿಗೆ ನಾವು ನಿಲ್ಲಿಸಿ ಗೆಲ್ಲಿಸ್ತೇವೆ ಹೇಳುವಂತದ್ದು ಒಂದು. ಸೋತ್ರೆ ಸೋಲಿ, ನಾವು ಅದೇ ನೈತಿಕ ಹಾದಿಯಲ್ಲಿ ಹೋಗ್ತೇವೆ ಹೇಳುವಂತದ್ದು ಒಂದು ಘೋಷಣೆ, ಒಂದು ದಾರಿ. ಎರಡನೇ ದಾರಿ ಇರುವುದು, ಕಾಂಗ್ರೆಸ್ ಯಾವ ಕಾಲಕ್ಕೂ ಸೋಲಬಾರದು, ಅದು ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ಆಯ್ಕೆ ಆಗೋದು ಅನಿವಾರ್ಯ ಇದೆ ಅಂತ ತೀರ್ಮಾನ ತಗೊಂಡ್ರೆ ಎರಡನೇ ಆಯ್ಕೆ. ಯಾಕೆಂತಂದ್ರೆ ಇಲ್ಲಿ ರಾಜೇಂದ್ರ ಕುಮಾರ್ ಕಾಂಗ್ರೆಸ್ಸಿನ ಹಿತೈಷಿಗಳು ಅಂತ ನನಗೆ ಗೊತ್ತಿದೆ. ಅದರ ಜೊತೆಗೆ ಉಳಿದವರು ಈಗ ಏನಾಗ್ತದೆ ಅಂದ್ರೆ, ಒಂದು ಪಕ್ಷದಲ್ಲಿ ಎಷ್ಟೋ ವರ್ಷಗಳಿಂದ ಕಾಯ್ತಾ ಇರ್ತಾರೆ ಪಕ್ಷಕ್ಕೆ ದುಡಿದುಕೊಂಡು, ನಾನೊಂದು MLC ಆಗ್ಬೇಕು, ಎಲ್ಲರಿಗೂ MLA ಆಗ್ಲಿಕ್ಕೆ ಆಗುದಿಲ್ಲ, MP ಆಗ್ಲಿಕ್ಕೆ ಆಗುದಿಲ್ಲ, MLC ಆಗ್ಬೇಕು ಅಂತ ಕೆಲವರು ಕಾಯ್ತಾ ಇರ್ತಾರೆ. ಸೊ ಅವ್ರಿಗೆ ಯಾರಿಗೂ ಇಲ್ಲದೆ ಇದು ಏಕಾಏಕಿ ಒಬ್ರು ಬಂದು ಅದನ್ನು ತಗೊಳ್ತಾರೆ ಹೇಳುವಾಗ ಕಾಂಗ್ರೆಸ್ಸಿನ ಒಳಗೆ ಕೂಡ ತಲ್ಲಣಗಳು ಸೃಷ್ಟಿಯಾಗುತ್ತೆ. ನಿಜ. ಆದ್ರೆ ಹಾಗೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ನಾಯಕರ ಮನಸ್ಥಿತಿಯನ್ನ ಅವಲಂಬಿಸಿದೆ. ಅವ್ರು ಇದು ಸರಿ ಅಂತ ನಿರ್ಧಾರಕ್ಕೆ ಬಂದ್ರೆ ಏನು ಸಮಸ್ಯೆ ಇಲ್ಲ. ಹಾಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೇನೆ, ಕಾರ್ಯಕರ್ತರ ಆಕ್ರೋಶ ನಿಧಾನವಾಗಿ ಹೊರಗೆ ಬರ್ತಾ ಉಂಟು. ಅದು ರಾಜೇಂದ್ರ ಕುಮಾರ್ ಅವರಿಗೆ ಕೊಡುದಲ್ಲ, ನಮ್ಮ ಪಕ್ಷದಲ್ಲಿ ದುಡಿತಾ ಇರುವಂತ ನಿರಂತರವಾಗಿ ಕೆಲಸ ಮಾಡ್ತಕ್ಕಂಥವ್ರು ಯಾರಿಗಾದ್ರೂ ಕೊಡ್ಬೇಕು ಹೇಳುವಂತದ್ದು ಕೂಡ ಇದೆ. ಇನ್ನೊಂದು ವರ್ಷ ಇದೆ, ಅವರು ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವುದರಿಂದ ಅವರು ಸ್ಥಳೀಯ ಏನು ಸಂಸ್ಥೆಗಳಿಂದ ಪ್ರತಿನಿಧಿಸಲಿಕ್ಕೆ ಅವರಿಗೆ ಅರ್ಹರು, ಯಾಕೆ ಅವರನ್ನು ಕರ್ಕೊಂಡ್ ಬರಬಾರ್ದು? ಒಟ್ಟಿನಲ್ಲಿ ಕಾಂಗ್ರೆಸ್ಸಿಗೆ ಈಗ ಒಂದು ಸಂಘರ್ಷ, ಇದು ನಿರ್ಣಯ ತಗೊಳ್ಳುವಂತದ್ದು ಕೂಡ ಅತ್ಯಂತ ಜಾಣ್ಮೆಯಿಂದ ಮತ್ತು ಸೂಕ್ಷ್ಮವಾಗಿ ತಗೊಳ್ಳುವಂತ ಅನಿವಾರ್ಯತೆ ಇವತ್ತು ಕಾಂಗ್ರೆಸ್ಸಿಗೆ ಇದೆ. ಓಕೆ ಓಕೆ ಸರ್, ಈಗ ತಾವು ಒಂದು ಹೇಳಿರುವಂಥ ಮಾತು, ಈ ಒಂದು ವಿಚಾರವನ್ನು ನಾನು ಗಮನಿಸಬೇಕಾಗುತ್ತೆ. ಎಸ್, ಜಿತೇಂದ್ರ ಕುಂದೇಶ್ ಅವರು ಇಲ್ಲಿ ಏನು ಉಳ್ಳವರಿಗೆ ಈ ಒಂದು ಎಲೆಕ್ಷನ್ ಅಥವಾ ತನು ಮನಧನವನ್ನು ತಾವು ಮೆನ್ಷನ್ ಮಾಡಿದ್ರಿ. ಎಸ್,
ನಮ್ಮ MJ ಹೆಗ್ಡೆ ಅವರು ಹೇಳಿರುವಂತಹ ಹಣ ಕೊಟ್ಟವರಿಗೆ ಸೀಟು ಅನ್ನುವಂತಹ ವಿಚಾರವನ್ನ ಅವರು ಮೆನ್ಷನ್ ಮಾಡಿದ್ರು. ಎಸ್, ಏನ್ ಸಂದೇಶ ಹೋಗುತ್ತೆ MLC ಚುನಾವಣೆ? ನೋಡಿ, MLC ಚುನಾವಣೆ ಜನರಿಗೆ ಖಂಡಿತ ಈಗ ನಾನು ಹೇಳುವಂಥದ್ದು, ಈಗ ಆದರ್ಶಗಳು ಏನಿದ್ರು ಏನುವಂಥದ್ದು ಕೇವಲ ಪ್ರಶಸ್ತಿಗೆ ಅಷ್ಟೇ ಸೀಮಿತವಾಗಿದೆ. ನೀವು ನೋಡ್ಬೋದು, ಒಳ್ಳೊಳ್ಳೆ ಆದರ್ಶ ವ್ಯಕ್ತಿಗಳು ಏನಿದ್ರು ಕೂಡ ಅವರು ಹೆಚ್ಚಾಗಿ ಪದ್ಮಭೂಷಣ, ಪದ್ಮವಿಭೂಷಣ ಅಂದರೆ ಅಂಥದ್ದನ್ನು ನಾವು ದೂರದಲ್ಲಿ ನಿಂತು ನಮಸ್ಕಾರ ಮಾಡಲಿಕ್ಕೆ ಮಾತ್ರ ಜನ ಇಚ್ಛಿಸ್ತಾರೆ. ಏನು ಈ ರಾಜಕಾರಣ ಇತ್ತೀಚಿನ ಒಂದು 15-20 ವರ್ಷಗಳಲ್ಲಿ ರಾಜಕಾರಣ ಎನ್ನುವಂಥದ್ದು ವಿಧಾನಸಭೆ ಇರಲಿ ಯಾವುದೇ ಇರಲಿ, ಏನು ಹಣಬಲ, ಆಮೇಲೆ ಜಾತಿ ಬಲ, ಆಮೇಲೆ ಪಕ್ಷ ಬಲ, ಮೊದಲು ಹಣ ಬಲ, ಪಕ್ಷ ಬಲ, ಆಮೇಲೆ ಜಾತಿ ಬಲ, ಇದು ಮೂರು ಕೂಡ ಉಂಟಲ್ಲ, ಪ್ರಜಾಪ್ರಭುತ್ವ ಅಲ್ಲ, ಸಮಾಜಕ್ಕೆ ಹಾನಿಕರ. ಅದು ಸಹಜ. ಆದರೆ ಯಾವಾಗ ಈ ಸಮಾಜವೇ ಇದನ್ನ ಏನು ಈ ರೀತಿಯಾಗಿ ಮಾಡ್ತಾ ಇದೆ ಇರುವಾಗ ಅವರು ಆ ಮಾರ್ಗದಲ್ಲಿ ಪ್ರಯತ್ನ ಪಡೋದು ಕೂಡ ಪ್ರತಿಯೊಬ್ಬ ವ್ಯಕ್ತಿಯು ಅದೇ ಸಾಧನೆ ನಾಯಕನಾಗಬೇಕಾದ್ರೆ ಅದೇ ಇದನ್ನ ಪ್ರಯತ್ನ ಪಡ್ತಾನೆ, ಅದೇ ದಾರಿಯನ್ನು ಹೋಗ್ತಾನೆ. ಜಾತಿ ಸಂಘಟನೆ ಮೂಲಕ ಹೋಗ್ತಾನೆ, ಪಕ್ಷ ಸಂಘಟನೆ ಹೆಸರಲ್ಲಿ ಹೋಗ್ತಾನೆ, ಇನ್ನು ಹಣ ಇದ್ರೆ ಹಣ ಬಲದಲ್ಲಿ ಏನಾದ್ರೂ ಮಾಡ್ಲಿಕ್ಕೆ ಹೋಗ್ತಾನೆ. ಇದು ಸಮಾಜದಲ್ಲೇ ಮೂಡಿದಂತಹ ಒಂದು ವ್ಯಕ್ತಿತ್ವಗಳು ಆ ತರ ಸಂದೇಶವನ್ನ ಕೊಟ್ಟಿರುವುದರಿಂದ ನಾವು ಇಲ್ಲಿ ಕೂತ್ಕೊಂಡು ನಮ್ಮ ವಿಷಯ ಆಗಾಗ ಕಾಂಗ್ರೆಸ್ನವರು ಏನು ಹಣ ಮಾಡದೆ ಮಾಡ್ತಾರೆ, ಅಥವಾ ಬಿಜೆಪಿಯವರು ಕೂಡ ಇಲ್ಲಿ ಆರಂಭ ಮಾಡಿದ್ದೇ ಹಣ ವಿಧಾನಸಭೆಗೆ ಅವರಿಗೆ ಪಾರ್ಟಿ ಫಂಡ್ ಇಲ್ಲದಿರುವಾಗ ವಿಧಾನಸಭೆಗೆ ಯಾರನ್ನೆಲ್ಲ ಆಯ್ಕೆ ಮಾಡಿದೆ ಹೇಳಿದ್ರೆ ಒಳ್ಳೆ ಯಾರು ಹಣ ಹಾಕ್ತಾರೆ, ಕೃಷ್ಣ ಪಾಲೆಮಾರ್ ಹತ್ರ ಒಳ್ಳೆ ಹಣ ಇದೆ, ಅವರನ್ನು ಒಬ್ಬ ಕ್ಯಾಂಡಿಡೇಟ್ ಮಾಡುವ ಅಂದರೆ ನಾಗರಾಜ್ ಶೆಟ್ಟರು, ಆವಾಗ ಅವರ ಹತ್ರ ಸ್ವಲ್ಪ ಖರ್ಚು ಮಾಡ್ಲಿಕ್ಕೆ ಹಣ ಇದೆ ಅಂದರೆ ತಪ್ಪಲ್ಲ, ಸಹಜ. ಯಾಕೆಂದ್ರೆ ಅಸ್ತಿತ್ವ ಆಗಬೇಕು. ಆಮೇಲೆ ಏನು ನಂತರ ಕ್ರಮೇಣ ಪಕ್ಷ ಬಲ ಆದ್ಮೇಲೆ ಪಕ್ಷದ ಹಿಡಿತಕ್ಕೆ, ಹಾಗೆ ಆ ರೀತಿಯಾದ ಅದು ತಪ್ಪಲ್ಲ. ನಾವು ಹೇಳೋದು ಯಾವ ಏನು ಯುದ್ಧ ಅಂತ ಹೇಳಿ ಆದ್ಮೇಲೆ ಏನಕ್ಕೆ ಪ್ರಕಾರಣ ಗೆಲ್ಲಬೇಕು, ಯಾವ ರೀತಿ ಅಂದ್ರೂ ಗೆಲ್ಲಬೇಕು ಅಂತ ಎನ್ನುವಂಥದ್ದು ಇಲ್ಲಿಯ. ಆದ್ರಿಂದ ತನು ಮನ ಧನ ಬಲ ಖಂಡಿತ ಇದರಲ್ಲಿ ಈ ಸಾಮಾನ್ಯ ವಿಧಾನಸಭೆ ಓಟುಗಳಲ್ಲೂ ಕೂಡ ಧನಬಲ ಹೆಚ್ಚಾಗಿ ಇದಾಗ್ತದೆ, ಏನು ನೀರಿನಂತೆ ಖರ್ಚಾಗ್ತದೆ. ಅದು ಜನರಿಗೆ ಹೋಗೋದಕ್ಕಿಂತ ಹೆಚ್ಚಾಗಿ ಮಧ್ಯವರ್ತಿಗಳು ಜಾಸ್ತಿ ಹೊಡೆಯೋ ಸಾಧ್ಯತೆಗಳು ಇರ್ತದೆ. ಬಟ್ ಈ ಜನಪ್ರತಿನಿಧಿಗಳ ಚುನಾವಣೆಯಲ್ಲಿ ಒಂದು ವೇಳೆ ಹಣ ಖರ್ಚು ಮಾಡಿದರೆ, ನಾನು ಹೇಳುವಂಥದ್ದು ಖರ್ಚು ಮಾಡ್ತಾರೆ ಅಂತಲ್ಲ, ಮಾಡಿದರೆ ಆ ಹಣ ನೇರವಾಗಿ ಆ ನಾಯಕನ ಜನಪ್ರತಿನಿಧಿಗಳ ಕೈಗೆ ಹೋಗ್ತದೆ. ಯಾಕಂದ್ರೆ ಜನಪ್ರತಿನಿಧಿ ಎನ್ನುವಂಥದ್ದು ಲೋಕಲ್ ಬಾಡಿಯಲ್ಲಿ ಆದರೂ ಕೂಡ ಅವ ಬುದ್ಧಿವಂತನಾಗಿ ಇರುವುದರಿಂದ ಬರುವ ಈ ಲಾಭವನ್ನು ಅವ ಖಂಡಿತ ಅವನೇ ಪಡಿತಾನೆ, ಜನರ ಮಧ್ಯವರ್ತಿಗಳಿಗೆ. ಹಾಗಾಗಿ ಅವರ ನೇರವಾಗಿ ಫಲಾನುಭವಿ ಆಗಿರೋದ್ರಿಂದ ಅವರು ಆ ಒಂದು ವೇಳೆ ನಾನು ಇದು ಆಗ್ತದೆ ಅಂತ ಹೇಳುವುದಲ್ಲ, ಆದರೆ ಅವರು ಅವರಿಗೆ ಓಟನ್ನು ಹಾಕುವುದು ಸಹಜ. ಆದ್ರಿಂದ ಇದರಲ್ಲಿ ಹಣ ಖರ್ಚು ಮಾಡಿದರೆ ಇದರಲ್ಲಿ ವಾಪಸ್ ಬರುವಂಥದ್ದು ಖಂಡಿತ ಇರ್ತದೆ. ಇನ್ವೆಸ್ಟ್ ಮಾಡಿದರೆ ವಾಪಸ್ ಬರ್ತದೆ ಅನ್ನುವಂಥ ಧೈರ್ಯ ಈ ಚುನಾವಣೆಯಲ್ಲಿ ಇರ್ತದೆ. ಅದರಲ್ಲಿ ತುಂಬ ಮಟ್ಟದಲ್ಲಿ ಖರ್ಚು ಮಾಡಬೇಕು, ಅದು ಎಷ್ಟು ಮುಟ್ತದೆ ಅಂತ ಗೊತ್ತಿರೋದಿಲ್ಲ, ಆದರೆ ಖರ್ಚು ಮಾಡಬೇಕು. ಇದರಲ್ಲಿ ಇಂತಿಷ್ಟ ಇವರಿಗೆ ಅಂತ ವಿಷಯ ಇರುವುದರಿಂದ ಸೀಮಿತ ಸಂಖ್ಯೆಯಲ್ಲಿ ಇರುವುದರಿಂದ ವೋಟ್ಗಳು ಕೂಡ ಇಲ್ಲಿ ವರ್ಕೌಟ್ ಆಗ್ತದೆ ಹೂಡಿಕೆ ಅನ್ನುವಂಥದ್ದು. ಆದ್ರಿಂದ ಏನೇ ಹೇಳಿದ್ರು ಮತ್ತೆ ಅವರಿಗೆ ಈಗ ಪ್ರತಿಯೊಬ್ಬರಿಗೆ ಒಂದೊಂದು ಗ್ರೌಂಡ್ ಇದೆ. ಕೋಟ ಶ್ರೀನಿವಾಸ ಪೂಜಾ ಅವರಿಗೆ ಒಂದು ಗ್ರೌಂಡ್ ಇದೆ, ಅವರು ಜನನಾಯಕ ಏನು ಪಕ್ಷದಿಂದ. ಇನ್ನೊಂದು ರಾಜೇಂದ್ರ ಕುಮಾರ್ಗೆ ಸಹಕಾರಿ ಕ್ಷೇತ್ರ ದಿಗ್ಗಜ, ಇಷ್ಟು ವರ್ಷ ಕೆಲಸ ಮಾಡಿದ್ದಾರೆ. ಇವನ್ ಕಾಂಗ್ರೆಸ್ ಕೂಡ ಅವರು ಪ್ರಚಾರ ಸಮಿತಿಯ ಇದರಲ್ಲಿ ಇದ್ದುಕೊಂಡು ದುಡಿದಿದ್ದಾರೆ, ತುಂಬಾ ದೇಣಿಗೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಹಾಗಾಗಿ ಅವರವರ ಲೆಕ್ಕದಲ್ಲಿ ಗ್ರೌಂಡ್ಗೆ ಎಲ್ಲ ವಿಷಯಗಳು ಇರ್ತದೆ. ಆದರೆ ಕಾಂಗ್ರೆಸ್ನವರ ಪಕ್ಷ ಏನು ಇವತ್ತು ಏನು ತನುಮನಧನ ಅವರು ಕೂಡ ಏನ್ ಮಾಡಿದ್ದಾರೆ, 1 ಲಕ್ಷ ಡೆಪಾಸಿಟ್ ಕೇಳಿದ್ದಾರೆ. ನೀವು ಧನದ ಪ್ರಶ್ನೆ ಹೇಳುವಾಗ ಪ್ರತಿಯೊಬ್ಬ ಅಭ್ಯರ್ಥಿಗಳು 1 ಲಕ್ಷ, ಅದರಿಂದ ಆದ್ರೂ ಸ್ವಲ್ಪ ಪಾರ್ಟಿ ಫಂಡ್ಗೆ ನೆಕ್ಸ್ಟ್ ಖರ್ಚು ಮಾಡ್ಲಿಕ್ಕೆ ಆಗ್ತದೆ ಅಂತ. ಹಾಗಾಗಿ ಈ ಕಾಂಗ್ರೆಸ್ ಪಕ್ಷ ಇಷ್ಟು 70 ವರ್ಷ ಏನೋ ಮಧ್ಯದಲ್ಲಿ ಕೆಲವು ವರ್ಷ ಇಲ್ಲ ಆಡಳಿತ ಮಾಡಿದ್ರು ಕೂಡ ಈಗ ಅವರಿಗೆ ಫಂಡಿನ ಕೊರತೆ ಇದೆ. ಇದೇನು 1 ಲಕ್ಷ ಡೆಪಾಸಿಟ್ ಅದು ಅಂದ್ರೆ ಸುಖ ಸುಮ್ಮನೆ ಅಭ್ಯರ್ಥಿಗಳಾಗ್ತಾರೆ. ಏನು ಎಲ್ಲರೂ ನಾನು ಅಭ್ಯರ್ಥಿ ಅಂತ, ಕನಿಷ್ಠ ಅವನಿಗೆ 1 ಲಕ್ಷದ ಒಂದು ಖರ್ಚು ಮಾಡುವ ಕೆಪಾಸಿಟಿ ಅಂದ್ರೆ 1 ಲಕ್ಷದಲ್ಲಿ ಠೇವಣಿ ಇಡಬೇಕಾದ್ರೆ ಅವನಿಗೆ ಖರ್ಚು ಮಾಡ್ಲಿಕ್ಕೆ ಕನಿಷ್ಠ 1 ಕೋಟಿ ಆದ್ರೂ ಇರ್ತದೆ ಅಂತ ಅರ್ಥ. ಅಂದ್ರೆ ಅಂತವ್ರು ಮಾತ್ರ ಬರಲಿ ಅನ್ನುವಂಥ ಸೂಚ್ಯವಾಗಿ ಹೇಳುವಂತದ್ದು. ಮತ್ತೆ ಆ ಫಂಡ್ ಪಾರ್ಟಿಗೆ ಹೋಗುದ್ರಿಂದ ಆ ಫಂಡಿನ ಪ್ರೊಸೀಜರ್ ಮಾಡಿದ್ದಾರೆ ಕಾಂಗ್ರೆಸ್ನವರು. ಸೊ ಆ ಬಿಜೆಪಿಯವರು ಆ ರೀತಿ ಅಧಿಕೃತವಾಗಿ ಇರ್ಲಿಕ್ಕಿಲ್ಲ. ಕಾಂಗ್ರೆಸ್ ಅಧಿಕೃತವಾಗಿ ಬಂದಿದೆ ಅಂದ್ರೆ ಯಾರೆಲ್ಲ ಬರ್ತಾರೆ ಪಾರ್ಟಿ ಫಂಡ್, ಹಾಗಾಗಿ ಮಾಡಿದ್ದಾರೆ. ಸೊ ಇದರಲ್ಲಿ ತನುಮನ ಧನ ಎನ್ನುವಂಥದ್ದು ಇಂಪಾರ್ಟೆಂಟ್ ಅಂತ ಅಧಿಕೃತವಾಗಿ ಇದೆ ಆ ಸೂಚ್ಯವಾಗಿ. ಆದ್ರಿಂದ ಇದು ತನುಮನ ಧನದ ಪ್ರತಿ ಎಲೆಕ್ಷನ್ ಅಲ್ಲೂ ತನುಮನ ಧನ ಯಾವತ್ತೂ ಇರ್ತದೆ. ಇದು ಸ್ವಲ್ಪ ಡಾಳಾಗಿ ಕಾಣ್ತದೆ ಅಷ್ಟೇ. ಯಾಕೆಂದ್ರೆ ರಾಜೇಂದ್ರ ಕುಮಾರ್ ಬಂದ ಕೂಡಲೇ ಅದನ್ನ ಸ್ವಲ್ಪ ಹೈಲೈಟ್ ಮಾಡುವಂತ ಪ್ರಕ್ರಿಯೆಗಳು ಇನ್ನೊಂದು ಪಾಳ್ಯದಿಂದ ಮಾಡ್ತಾರೆ. ಆದ್ರೆ ಅದು ಅವರಿಗೆ ಲಾಭ ಆಗ್ತದೆ ಅನ್ನುವಂಥದ್ದು
ಅವರಿಗೆ ಕಾಂಗ್ರೆಸ್ನವರಿಗೆ ಅಥವಾ ಬಿಜೆಪಿಯವರಿಗೆ ಗೊತ್ತಾಗುದಿಲ್ಲ. Okay, ಯಾಕೆ ಹೇಳಿದ್ರೆ ಇವತ್ತು ಹಣ ಇದ್ದಾರೆ, ಅವರು ಸ್ವಲ್ಪ ಹಣ ಕೊಡ್ತಾರೆ ಅಂತ ಹೇಳಿದ್ರೆ ಚೇಚೆ ನಾನು ತಗೊಳ್ಳೋದಿಲ್ಲ ಅಂತ ಒಂದು ಇರುವವರು ಒಂದು 5-6% ಇರ್ಬೋದು, ಮತ್ತೆ 95% ತಿಕ್ಕಣದಾನ ಅವಡು ತೂಕ ಅಂತ ಹೇಳಿ ಮತ್ತೆ ತಗೊಂಡ್ರು ಮತ್ತೆ ಓಟ್ ಹಾಕದೆ ಅವರ ಪಕ್ಷಕ್ಕೆ ಹಾಕುವವರು ಇರ್ತಾರೆ, ಬುದ್ಧಿವಂತರು, ಅತಿ ಬುದ್ಧಿವಂತರು. ಹಾಗಾಗಿ ಮತ್ತೆ ತಗೊಳ್ಳೋದೇ ಇರ್ಬೋದು, ನಾನು ತಗೊಳ್ತಾರೆ ಅಂತಿಲ್ಲ, ಸಾಧ್ಯತೆಗಳನ್ನು ಹೇಳ್ತಾ ಇರೋದು. ಓಕೆ ಓಕೆ ಎಸ್ ಸರ್ ನಾನು MJD ಅವರು ಕೂಡ ಇದೇ ಪ್ರಶ್ನೆ ನಾನು ಮುಂದೆ ಇಡ್ತಾ ಇದ್ದೇನೆ. ಯಾಕಂದ್ರೆ ಜನರ ಮುಂದೆ ಕೆಲವು ವಿಚಾರಗಳನ್ನು ನಾನು ಇಡಬೇಕು. ತಾವು ಪ್ರಥಮವಾಗಿ ಫಾಸ್ಟ್ ರಿಯಾಕ್ಷನ್ ಅಲ್ಲಿ ತುಂಬಾ ಚೆನ್ನಾಗಿ ಅರ್ಥಪೂರ್ಣವಾಗಿ ಈ ಒಂದು ಮೇಲ್ಮನೆಯ ವಿಚಾರವನ್ನ, ವಿಧಾನ ಪರಿಷತ್ ವಿಚಾರವನ್ನ ಎಕ್ಸ್ಪ್ಲೇನ್ ಮಾಡಿದಿರಾ. ದ್ಯಾಟ್ಸ್ ವೈ ಸರ್ ತಾವು ಕೂಡ ಈ ಒಂದು ವಿಚಾರದ ಬಗ್ಗೆ ತಾವು ಕೂಡ ಮೆನ್ಷನ್ ಮಾಡಿದ್ರಿ. ಐ ಆಮ್ ಆಸ್ಕಿಂಗ್ ವಿತ್ ಯು ಸರ್, ವಿಧಾನಸಭೆಗಿಂತ ಎಲ್ಲಿ ಹಣದ ಹೊಳೆ ಹರಿಯುತ್ತೆ ಅಂಡ್ ಜಾಸ್ತಿಯಾಗಿ ನಾವುಗಳು ಖರ್ಚು ಮಾಡಬೇಕಾಗುತ್ತೆ ಅಂಡ್ ತಾವು ಹೇಳಿದಾಗೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರ್ಬೇಕು ಅನ್ನೋಂಥದ್ದು ಹೌದಾ, ಹೇಗೆ? ಯಾಕಂದ್ರೆ ಇಲ್ಲಿ ಕೋಟ ಶ್ರೀನಿವಾಸ್ ಪೂಜಾರಿ ಅಂತವರು ಕೂಡ ಇದ್ದಾರೆ ನೋಡಿ. ಕೋಟ ಶ್ರೀನಿವಾಸ ಪೂಜಾರಿ, ರಾಜೇಂದ್ರ ಕುಮಾರ್ ಅಥವಾ ಮೋಹನ್ PV, ಐವನ್ ಡಿಸೋಜಾ, ಇನ್ಯಾರ್ಯಾರು ಕ್ಯಾಂಡಿಡೇಟ್ಸ್ಗಳು, ಇದು ಅದಕ್ಕೆ ವ್ಯತ್ಯಾಸ ಇಲ್ಲ, ವ್ಯವಸ್ಥೆ ಒಂದೇ ಎಲ್ಲರಿಗೂ. ಪಕ್ಷದ ಲೆಕ್ಕದಲ್ಲಿ ಅದು ಎಲ್ಲರಿಗೂ ಖರ್ಚಾಗ್ತದೆ. ಈಗ ಈ ರಾಜಕೀಯ ಚುನಾವಣೆಗಳಲ್ಲಿ ಈ ರೀತಿಯ ದುಡ್ಡು ನಿಮ್ಗೆ ಗೊತ್ತಿದೆ. ಈಗ ಜಿತೇಂದ್ರ ಹೇಳಿದಾಗೆ MLA ಎಲೆಕ್ಷನ್ ಅಲ್ಲಿ, MP ಎಲೆಕ್ಷನ್ ಅಲ್ಲಿ ಕೂಡ ಹಣ ಖರ್ಚು ಮಾಡ್ತಾರೆ, ಕೋಟಿಗಟ್ಟಲೆ ಖರ್ಚಾಗ್ತದೆ. ನಾನು ಒಂದು ಪುಸ್ತಕ ಬರೆದಿದ್ದೆ, ಅದು ಪ್ರಜಾವಾಣಿಯಲ್ಲಿ ಲೇಖನ ಪ್ರಕಟ ಆಗಿತ್ತು, ನೊಣ ಮುಚ್ಚಿಕೊಳ್ಳುವುದು ಸಿದ್ಧಾಂತ. ಆಗ ಒಂದೊಂದು ಬೂತಿಗೆ ಎಷ್ಟು ಹೋಗ್ತದೆ ಅಂತ ನಾನು ಲೆಕ್ಕ ಕೊಟ್ಟಿದ್ದೆ, ಎಲ್ಲಾ ಪಕ್ಷದವ್ರದ್ದು ಹೋಗ್ತದೆ. ಅಲ್ಲಿ ಚಿತ್ರ ವಿಚಿತ್ರ ವಾದಗಳಿದೆ. ಬೂತಿನಲ್ಲಿ ಕೆಲಸ ಮಾಡುವವರಿಗೆ ಕೊಡ್ಬೇಕಾ ಬೇಡವಾ? ಕೊಡ್ಬೇಕಲ್ಲ. ಅವರು ಮನೆಗೆ ಹೋಗ್ಬೇಕು, ಊಟ ಮಾಡಬೇಕು, ತಿಂಡಿ ತಿನ್ಬೇಕು, ಬಿಸಿಲಲ್ಲಿ ಓಡಾಡ್ಬೇಕು, ನೀರಿನ ಬಾಟ್ಲಿ ಬೇಕು, ಗಾಡಿಗಳು ಬೇಕು. ಇದು ಒಂದು ಭಾಗ. ಎರಡನೇದು, ಚುನಾವಣೆಯಲ್ಲಿ ಜನ ಇವತ್ತು ನೇರವಾಗಿ ರಾಜಕೀಯ ಪಕ್ಷಗಳಿಂದ ಮತ್ತು ಅಭ್ಯರ್ಥಿಗಳಿಂದ ಹಣವನ್ನು ನಿರೀಕ್ಷೆ ಮಾಡುವ ಮಟ್ಟಕ್ಕೆ ಮಾನಸಿಕ ಸ್ಥಿತಿಯನ್ನು ಬೆಳೆಸಿಕೊಂಡಾಗಿದೆ. ನೀವು ನಂಬಿ ಬಿಡಿ, ನಾನೆಂತೂ ಕಣ್ಣಲ್ಲಿ ನೋಡಿದ್ದೇನೆ. ಹಿಂದೂ, ಮುಸ್ಲಿಮು, ಕ್ರಿಶ್ಚಿಯನ್ ಯಾವ ಭೇದವೂ ಇಲ್ಲದೆ ಧಾರ್ಮಿಕ ನಾಯಕರುಗಳು ಕೂಡ ಹಣ ತಕ್ಕೊಳ್ಳಿಕ್ಕೆ ಕ್ಯೂದಲ್ಲಿ ನಿಲ್ತಾರೆ, ಜಾತಿ ಸಂಘಟನೆಗಳು ನಿಲ್ತವೆ, ಪ್ರಮುಖರು ಬರ್ತಾರೆ. ಇದು ನಾನು ಕಣ್ಣಲ್ಲಿ ನೋಡಿದ್ದು. ಆಗ ಅವ ರಾಜಕೀಯಕ್ಕೆ, ಚುನಾವಣೆಗೆ ನಿಂತವನನ್ನ ಹೇಗೆ ದೂಷಣೆ ಮಾಡ್ತೀರಿ ನೀವು? ಜನ ಹೇಳ್ತಾರಲ್ಲ ಒಳ್ಳೆ ಜನ ಬರ್ಬೇಕು ಅಂತ, ನೀವು ಒಂದು ಒಳ್ಳೆ ಕ್ಯಾಂಡಿಡೇಟ್ ಅನ್ನ ಹಾಕಿ, ನಾನು ಹಣ ಖರ್ಚು ಮಾಡೋದಿಲ್ಲ, ಆಮೇಲೆ ಲಂಚವೂ ತಕೊಳ್ಳೋದಿಲ್ಲ, ಭ್ರಷ್ಟಾಚಾರವೂ ಮಾಡೋದಿಲ್ಲ, ನಿಮ್ಮ ಸೇವೆ ಮಾಡ್ತೇನೆ ಹೇಳಿದ್ರೆ ಅವನಿಗೆ ಎಷ್ಟು ಓಟ್ ಸಿಗ್ತದೆ? ಇದು ಈಗ ರಾಜಕಾರಣ ಜನರಿಂದ ಭ್ರಷ್ಟವಾಯಿತು, ಭ್ರಷ್ಟಾಚಾರದಿಂದ ಜನರಿಂದ ರಾಜಕಾರಣಿಗಳು ಭ್ರಷ್ಟರಾದ್ರು, ಅಥವಾ ರಾಜಕಾರಣಿಗಳಿಂದಾಗಿ ಜನರು ಭ್ರಷ್ಟರಾದ್ರು, ಅಥವಾ ಇಡೀ ವ್ಯವಸ್ಥೆಯೇ ಭ್ರಷ್ಟವಾಗಿಕೊಂಡು ಪರಸ್ಪರ ನಾವು ಎಲ್ಲರನ್ನು ಭ್ರಷ್ಟಗೊಳಿಸಿದ್ದೆವು. ಈಗ ನಿಮಗೆ ಕೊನೆಯದಾಗ ಒಂದು ಹೇಳ್ತೇನೆ, ಮಾಧ್ಯಮ ಚುನಾವಣೆ ಡಿಕ್ಲೇರ್ ಆದ ತಕ್ಷಣ ಜಿತೇಂದ್ರ ಇದಾರಲ್ಲಿ ಅವರು ಅಲ್ಲ ಅಂದ್ರೆ ಅಲ್ಲ ಹೇಳಿ, ಯಾವುದೇ ಸುದ್ದಿಗಳು, ರಾಜಕೀಯ ಸುದ್ದಿಗಳು ಸುದ್ದಿ ಸಂಪಾದಕನ ಪರವಾನಿಗೆ ಅಲ್ಲ, ಆ ಕ್ಷಣದಿಂದ ಜಾಹೀರಾತು ಮ್ಯಾನೇಜರ್ನ ಸಹಿ ಹಾಕಿ ಸುದ್ದಿ ಪ್ರಕಟ ಆಗ್ಬೇಕು. ಇದು ಅಲಿಖಿತ ನಿಯಮ. ಒಂದು ತಿಂಗಳ ನೋಟಿಫಿಕೇಶನ್ ಆದ ಕೂಡಲೇ ಆ ಪಕ್ಷ ಯಾವುದೇ ಆಗಿರ್ಲಿ, ಯಾವುದೇ ಅಭ್ಯರ್ಥಿ ಆಗಿರ್ಲಿ, ಅವನ ಚುನಾವಣಾ ಸುದ್ದಿ ಬರುವುದು ಅದು ಜಾಹೀರಾತು ಬಂದ್ರೆ ಮಾತ್ರ. ಹಾಗಿದ್ದ ಮೇಲೆ ಈ ಇಡೀ ರಾಜಕೀಯ ವ್ಯವಸ್ಥೆಯನ್ನ ಭ್ರಷ್ಟಗೊಳಿಸುವಲ್ಲಿ ನಾವೆಲ್ಲರೂ ಪಾಲುದಾರರು. ನಮಗೆ ಇದು ಸರಿಯಾಗಬೇಕು ಅಂತಿದ್ರೆ ನಾವೆಲ್ಲರೂ ಸರಿಯಾಗ್ಲಿಕ್ಕೆ ಸಾಧ್ಯ ಉಂಟಾ ಹೇಳುದು ನನ್ನ ಪ್ರಶ್ನೆ. ಬರ್ತೇನೆ ಜೊತೆಗೆ. ಒಳ್ಳೆ ವಿಚಾರವನ್ನ ತಾವು ಮುಂದಿಟ್ಟಿದ್ದೀರಾ ಜನರ ಮುಂದೆ. ನಾವು ಇದನ್ನು ಕೂಡ ಹೇಳಬೇಕಾಗುತ್ತೆ ಎಲ್ಲ ವಿಚಾರದ ಬಗ್ಗೆ. ಜೊತೆಗೆ ಸರ್, ಈ ಬಾರಿಯ ಒಂದು ಚುನಾವಣೆ ಬಿಜೆಪಿ ಮತ್ತು ಕಾಂಗ್ರೆಸ್ ಈ ಹಿಂದೆ ಇರುವಂತದ್ದು ಯಾವುದೇ ರೀತಿಯ ಇದರಲ್ಲಿ ಗೊಂದಲಗಳಿರಲಿಲ್ಲ. ಈ ಹಿಂದೆ ಪ್ರತಾಪ್ ಚಂದ್ರ ಶೆಟ್ಟಿ ಅವರು, ಜೊತೆಗೆ ಬಿಜೆಪಿಯಿಂದ ಕೋಟ ಶ್ರೀನಿವಾಸ್ ಪೂಜಾರಿ ಅವರು. ಆದರೆ ಈ ಬಾರಿ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಇಲ್ಲ, ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಇದ್ದಾರೆ. ಹಾಗಾಗಿ ಬಹುತೇಕ ಅವರಿಗೆ ಖಚಿತ ಆಗುತ್ತೆ ಅನ್ನುವಂಥದ್ದು. ಒಂದು ಸ್ಥಾನ ಬಿಜೆಪಿಗೆ. ಎರಡನೇ ಸ್ಥಾನ ವಿಚಾರವಾಗಿ ಗೊತ್ತಿಲ್ಲ, ಯಾಕಂದ್ರೆ MN ರಾಜೇಂದ್ರ ಕುಮಾರ್ ಅವರು ಬಂದಾಗ ಸ್ವಲ್ಪ ಎಲ್ಲೋ ಒಂದು ಟ್ವಿಸ್ಟ್ ಹೊಡಿತದೆ ಅನ್ನುವಂಥದ್ದು. ಏನ್ ಹೇಳ್ತೀರಾ ಈ ಒಂದು ವಿಚಾರದ ಬಗ್ಗೆ? ಯಾಕಂದ್ರೆ ಈ ಹಿಂದಿನ ಕೂಡ MN ರಾಜೇಂದ್ರ ಕುಮಾರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ರು. ಅವರ ಹೆಸರುಗಳು ಈ ಹಿಂದೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕೇಳಿ ಬಂದಿತ್ತು. ಹಿಂದಿನ ಚುನಾವಣೆಯಲ್ಲಿ, ಇನ್ನಿತರ ಚುನಾವಣೆಗಳಲ್ಲೂ ಅವರ ಹೆಸರು ಬರುತ್ತೆ. ಆದರೆ ಯಾವುದೇ ರೀತಿಯ
ತಾವು ಕೂಡ ಗಮನಿಸಿರಬಹುದು, ಗೊತ್ತಿರುವಂತಹ ವಿಚಾರ. ಈ ಬಾರಿ ಅವರು ನೇರವಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ನಿಲ್ತೇನೆ ಅನ್ನೋಂಥದ್ದು. ಯಾವುದೇ ರೀತಿ ಆಮಿಷ ಇಲ್ಲ, ಏನ್ ಕೊಟ್ಟರು ಕೂಡ ನಾನು ಈ ಬಾರಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ತೇನೆ ಅನ್ನೋದು ಖಂಡಿತವಾಗಿ ಹೇಳಿದ್ದಾರೆ. ಇವೆಲ್ಲದರ ನಡುವೆ ನಿನ್ನೆ ನಡೆದಿರುವಂತಹ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇರುವಂತಹ ಒಂದು ಫೋಟೋ DKಶಿ ಅವರು ಜೊತೆಗೆ ವಿನಯ್ ಕುಮಾರ್ ಸೊರಕೆ ಅವರ ಜೊತೆ ಅವರ ಮಾತುಕತೆ, ಇದೆಲ್ಲವೂ ಕೂಡ ನೋಡಿದಾಗ ಎಸ್ ಎಲ್ಲೋ ಒಂದ್ ಕಡೆ ಬದಲಾವಣೆ ಆಗುತ್ತಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಎಸ್ MJ ಹೆಗ್ಡೆ ಅವರು, ನೋಡಿ, ರಾಜಕೀಯದಲ್ಲಿ ತೀರ್ಮಾನಗಳು ಹೇಗೂ ಆಗ್ಬೋದು, ಕೊನೆಯ ಕ್ಷಣದವರೆಗೂ ಅದನ್ನ ನಾವು ಹೀಗೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ B.Pharm ತಕೊಂಡು ಒಬ್ಬ ಹೋಗಿ ನಾಮಿನೇಷನ್ ಕೊಟ್ಟು ಮೆರವಣಿಗೆಯಲ್ಲಿ ಹೋಗಿ ನಾಮಿನೇಷನ್ ಕೊಡ್ಲಿಕ್ಕೆ ಒಳಗೆ ಹೋಗುವಾಗ ಅಲ್ಲಿ ತಾಲೂಕು ಆಫೀಸ್ ಒಳಗೆ ಮತ್ತೊಬ್ಬ B.Pharm ತಕೊಂಡು ಈ B.Pharm ಕ್ಯಾನ್ಸಲ್ ಆಗಿರ್ತದೆ ಅಂತದ್ದು ನೋಡಿದ್ದೇವೆ. ಸೊ ಹಾಗಾಗಿ ಅಂತಿಮ ಕ್ಷಣದವರೆಗೆ ಇಂಥ ವಿಷಯಗಳಲ್ಲಿ ನಾವು ಹೀಗೆ ಆಗುತ್ತೆ ಹೇಳಲಿಕ್ಕೆ ಆಗುದಿಲ್ಲ. ನಾಳೆ ಅವರನ್ನು ಕನ್ವಿನ್ಸ್ ಮಾಡಿ ವಾಪಸ್ ತಕೊಂಡ್ರು ಅದೇ ನಿಮಗೆ ಸುದ್ದಿ ಬ್ರೇಕಿಂಗ್ ನ್ಯೂಸ್ ಆಗುವ ಚಾನ್ಸಸ್ ಇರ್ತದೆ, ಅಂದ್ರೆ ಎಲ್ಲಾ ಚಾನ್ಸಸ್ ಇರ್ತದೆ. ಆದ್ರೆ ಕಾಂಗ್ರೆಸ್ಸಿನವರಿಗೆ ಈಗ ಸ್ವಲ್ಪ ಈ ವಿಷಯ ಏನು ಸ್ವಲ್ಪ ಉಗಿಲಿಕ್ಕೂ ಇಲ್ಲ ನುಂಗ್ಲಿಕ್ಕೂ ಇಲ್ಲ ಹೇಳುವಂತದ್ದು. ಅವರು ಅದನ್ನ ಯಾವ ರೀತಿಯಲ್ಲಿ ನಿರ್ಣಯ ತಗೊಳ್ತಾರೆ ಹೇಳುದೇ ಒಂದು ಪ್ರಶ್ನೆ ಬಿಟ್ರೆ, ಸೀಟು ಈಗ ಮೇಲ್ನೋಟಕ್ಕೆ ಜಿತೇಂದ್ರ ಹೇಳಿದಾಗೆ ಮತ್ತು ನನ್ನ ಅನುಭವದ ಪ್ರಕಾರ ಅವರು ರಾಜೇಂದ್ರ ಕುಮಾರರನ್ನೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನಾಗಿ ಮಾಡುವ ಹೆಚ್ಚಿನ ಸಾಧ್ಯತೆಗಳಂತೂ ಉಂಟು ಎಲ್ಲ ಕಾರಣಕ್ಕೆ. ಜೊತೆಗೆ ಇಲ್ಲ ಹೈಕಮಾಂಡ್ ಅವರು ಇಲ್ಲಪ್ಪ ಅಂತದೆಲ್ಲ ಇಲ್ಲ, ಯಾರಾದ್ರೂ ಒಬ್ಬ ನಮ್ಮ ಪಕ್ಷದಲ್ಲಿ ಈಗ ಸಕ್ರಿಯವಾಗಿರುವವರನ್ನೇ ಕೊಡುದು ಹೇಳುವಂತ ಒಂದು ಗಡಸಿನ ತೀರ್ಮಾನ ಬಂದ್ರೂ ಆಶ್ಚರ್ಯ ಇಲ್ಲ. ಈಗ ರಾಜೇಂದ್ರ ಕುಮಾರ್ ಅವರ ಒಂದು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತದ್ದು ಬಿಜೆಪಿಗೆ ಪ್ಲಸ್ ಕಾಂಗ್ರೆಸ್ಗೆ ಮೈನಸ್ ಅನ್ನು ತಾವು ಹೇಳುವಂತದ್ದು ಇಲ್ಲ. ನಾನು 100% ಅದನ್ನ ಹೇಳಲಿಕ್ಕೆ ಈಗ ತಯಾರಿಲ್ಲ. ಯಾಕೆಂತಂದ್ರೆ ನಾನು ಸೆನೆಟ್ ಇಲೆಕ್ಷನ್ ನಲ್ಲಿ ಈ ಪ್ರಿಫರೆನ್ಸ್ ಓಟಿನಲ್ಲಿ ಸೆನೆಟ್ ಸಿಂಡಿಕೇಟ್ ಫಿನಾನ್ಸ್ ಕಮಿಟಿ ಇಲೆಕ್ಷನ್ ಪ್ರಿಫರೆನ್ಸ್ ಓಟ್ ಅದರಲ್ಲಿ ನಾನು 4 ಚುನಾವಣೆಯಲ್ಲಿ ಗೆದ್ದಿದ್ದೇನೆ. ಇಲ್ಲಿ ಅದನ್ನ ಖಡಾಖಂಡಿತವಾಗಿ ಹೇಳಲಿಕ್ಕೂ ಸ್ವಲ್ಪ ಕಷ್ಟ ಆಗ್ತದೆ. ಯಾಕೆಂತಂದ್ರೆ ಬಿಜೆಪಿಯವರು ಅಷ್ಟು ಕಮಿಟ್ಮೆಂಟ್ ಇಟ್ಟು ಫಸ್ಟ್ ಪ್ರಿಫರೆನ್ಸ್ ಓಟ್ ಅನ್ನ ಜಿತೇಂದ್ರ ಕೊಟ್ಟ, ಇವರು ಜಿತೇಂದ್ರ ಹೇಳಿದಾಗೆ 2000+ ಓಟುಗಳು ಪರ್ಫೆಕ್ಟ್ ಆಗಿ ಬಂತು, ಅದು ಪಾಸು. ಅದು ಎಲ್ಲಿಯಾದ್ರೂ 1500 1600ಕ್ಕೆ ನಿಂತೋಯ್ತು ಅಂದ್ರೆ ಸರಿ ಸಮವಾಗಿ 3 ಜನ ಕಾಂಗ್ರೆಸ್ನವರು ಮತ್ತು ರಾಜೇಂದ್ರರು ಎಲ್ಲಿಯಾದ್ರೂ ಫಸ್ಟ್ ಪ್ರಿಫರೆನ್ಸ್ ಓಟು ಮೇಲ್ನೋಟಕ್ಕೆ ಸಮಾನಾಂತರವಾಗಿ ಹಂಚಿಕೊಂಡ್ರು ಅಂತಾದ್ರೆ ಆಮೇಲೆ ಅದರ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗ್ತಾ ಹೋಗುತ್ತೆ. 2ನೇ ಪ್ರಿಫರೆನ್ಸ್ಗೆ ನಿಲ್ಲುವುದಿಲ್ಲ ಕೌಂಟಿಂಗ್. 3 ಜನ ಇದ್ರೆ 3ನೇ ಪ್ರಿಫರೆನ್ಸ್ಗೆ ಹೋಗುತ್ತೆ. ಇನ್ಯಾರಾದ್ರೂ ಪಕ್ಷೇತರ ಹಾಕಿ 4 ಜನ ಇದ್ರೆ 4ನೇ ಪ್ರಿಫರೆನ್ಸ್ ಕೌಂಟ್ ಮಾಡ್ಬೇಕಾಗ್ತದೆ. ಸೊ ಇಲ್ಲಿ ಹೀಗೆ 100% ಅಫ್ಕೋರ್ಸ್ ಇಟ್ ಈಸ್ ಡಿಪೆಂಡಿಂಗ್ ಆನ್ ದ ಕಮಿಟ್ಮೆಂಟ್ ಆಫ್ ದ ವೋಟರ್ಸ್. ಬಿಜೆಪಿಯವರು ಕಮಿಟ್ಮೆಂಟ್ ವೋಟರ್ಸ್ ಆಗಿದ್ದಿದ್ರೆ, ಕಾಂಗ್ರೆಸ್ನವರೇ ಕಮಿಟ್ಮೆಂಟ್ ವೋಟರ್ಸ್ ಆಗಿದ್ದಿದ್ರೆ ರಾಜೇಂದ್ರ ಕುಮಾರ್ ಅವರಿಗೆ ಕಷ್ಟ ಆಗ್ತದೆ. ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಆದ ಪರಿಸ್ಥಿತಿಯೇ ಬರ್ಬೋದು. ಆ ಕಮಿಟ್ಮೆಂಟ್ ಇಲ್ಲದ ವೋಟರ್ಸ್ ಹೆಚ್ಚಿದ್ರೆ ಬಿಜೆಪಿಯು ಸಣ್ಣ ಮಟ್ಟಿಗೆ ಏನು ಹೆದರಿಕೆಯಲ್ಲಿ ಇರಬೇಕಾಗ್ತದೆ. ಯಾಕೆಂದ್ರೆ ಪ್ರಿಫರೆನ್ಸ್ ವೋಟ್ ಕೌಂಟ್ ಮಾಡೋದು ಹಾಗೆ. ಎಲ್ಲಿಯಾದ್ರೂ ಕಾಂಗ್ರೆಸ್ನವ್ರು ಫಸ್ಟ್ ಪ್ರಿಫರೆನ್ಸ್ ವೋಟ್ ಒಂದು ಚೂರು ಮೇಲೆ ಬಿಟ್ಟು ಸ್ವಲ್ಪ ಮಟ್ಟಿಗೆ ಪೂರಾ ಈಕ್ವಲ್ ಅಲ್ಲ, ಸ್ವಲ್ಪ ಮಟ್ಟಿಗೆ ಈಕ್ವಲ್ ಅಂತ ಆದ್ರೂ ಕೂಡ ಅಪಾಯಕಾರಿ ಕೌಂಟಿಂಗ್ ಸ್ಟಾರ್ಟ್ ಆಗ್ತದೆ. ಅಪಾಯಕಾರಿ ಮತ್ತು ಅನಿರೀಕ್ಷಿತ ರಿಸಲ್ಟ್ಗಳು ಬರ್ಲಿಕ್ಕೆ ಚಾನ್ಸಸ್ ಇದೆ. ಓಕೆ ಓಕೆ ಎಸ್ ಸರ್, ವೆರಿ ಬ್ಯೂಟಿಫುಲ್ ಎಕ್ಸ್ಪ್ಲೇನ್ ಸರ್. ಯಾಕಂದ್ರೆ ಈ ಒಂದು ವಿಚಾರವನ್ನು ಅನೇಕ ಜನರು ಹೇಳ್ತಾ ಇದ್ರು, MN ರಾಜೇಂದ್ರ ಕುಮಾರ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂತ ಬಂದಾಗ ಬಿಜೆಪಿಗೆ ಪ್ಲಸ್ ಆಗುತ್ತೆ, ಕಾಂಗ್ರೆಸ್ಗೆ ಮೈನಸ್ ಆಗುತ್ತೆ ಅನ್ನುವಂಥದ್ದು ಈ ಒಂದು ವಿಚಾರ. ಯಾಕಂದ್ರೆ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿದ್ದಂಥದ್ದ ವ್ಯಕ್ತಿ. ಎಸ್ ಸರ್, ತಾವು ಯಾಕೆ ಹೇಳಿದ್ರೆ ಇದು 1 to 1 ಇದಲ್ಲ. ಬಿಜೆಪಿಗೆ ಏನು ಕಾಂಗ್ರೆಸ್ ಮತಗಳನ್ನ ರಾಜೇಂದ್ರ ಕುಮಾರ್ ಕದೀತಾರೆ, ಕಾಂಗ್ರೆಸ್ಗೆ ಮತ ಕಮ್ಮಿ ಆಗ್ತದೆ, ಬಿಜೆಪಿ ಗೆಲ್ತದೆ. ಇಲ್ಲಿ ಆ ವಿಷಯವೇ ಇಲ್ಲ. ಇಲ್ಲಿ ಇರುವಂತದ್ದು ಹೇಳಿದ್ರೆ ಬಿಜೆಪಿಯ ಜನಪ್ರತಿನಿಧಿಗಳು ಎಷ್ಟಿದ್ದಾರೆ ಅಷ್ಟು ಏನು ಆ ಮತಗಳು ಸಂಖ್ಯೆಯಲ್ಲಿ ಅವರಿಗೆ ವೋಟ್ಗಳನ್ನು ಎಲ್ಲವನ್ನು ಹಾಕಿದರೆ 3800 ಬರ್ತದೆ, ಇವರಿಗೆ 2200 ಬೇಕಾದ್ರು ಅಂದರೆ ಇರುವಂಥದ್ದು. ಎಲ್ಲ ಜನ ಬರುವುದಿಲ್ಲ ವೋಟಿಂಗ್, 80%, 70%, 60% ಆಗ್ಬೋದು. ಆವಾಗ ಕಡಿತ ಆಗ್ತದೆ. 1,000ಕ್ಕೂ 1,500ಕ್ಕೂ ಬರ್ತದೆ ಏನು ವೋಟ್ ಗೆಲ್ಲುವ ಸಂಖ್ಯೆ. ಆವಾಗ
ಏನು BJPಯ ಎಲ್ಲ ಜಾಸ್ತಿ ವೋಟರ್ಸ್ಗಳು ಇರುವುದರಿಂದ BJPಗೆ ಏನು ಹೆಚ್ಚಿನ ತಲೆಬಿಸಿಲ್ಲ. ಅವರು ಒಂದು ವೇಳೆ ಎರಡನೇ ಅಭ್ಯರ್ಥಿಯನ್ನು ಹಾಕ್ತಾರೆ, ಕೆಲವರು ಬುದ್ಧಿವಂತಿಕೆ ಮಾಡಿ ಭಯಂಕರ ಲೆಕ್ಕಾಚಾರ ಮಾಡಿ 2200 ಏನು ಎಷ್ಟು ಚಲಾವಣೆಯಲ್ಲಿ ಇಷ್ಟು ಓಟುಗಳು BJPಯವರಿಗೆ ಹೋಗಬೇಕು. 2200 ಅಂದರೆ ಅಷ್ಟು ಪರ್ಸೆಂಟೇಜ್ ಆಗಲಿ, 2000 BJPಯವರಿಗೆ ಕೋಟ ಶ್ರೀನಿವಾಸ ಪೂಜಾರಿಗೆ ನೀವು ಇಷ್ಟು ಜನ ಓಟ್ ಹಾಕಬೇಕು. ಮತ್ತೆ ಏನು ಉಳಿದದ್ದು 1000 ಓಟ್ಗಳನ್ನು ಎರಡನೇ BJPಗೆ ಅಭ್ಯರ್ಥಿಗೆ ಹಾಕಬೇಕು. ಆವಾಗ ಇವರಿಗೆ ಇವರು ಹಾಕಿದವರು ಇವರಿಗೆ ಎರಡನೇ ಪ್ರಾಶಸ್ತ್ಯ ಹಾಕಬೇಕು. ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಮೊದಲ ಪ್ರಾಶಸ್ತ್ಯ ಹಾಕಿದವರು BJP ಎರಡನೇ ಅಭ್ಯರ್ಥಿಗೆ ಎರಡನೇ ಪ್ರಾಶಸ್ತ್ಯ ಹಾಕಬೇಕು. ಆ ಲೆಕ್ಕಾಚಾರ ಮಾಡಿದರೆ ಇಬ್ಬರು ವಿನ್ ಆಗುವ ಸಾಧ್ಯತೆಗೆ ಇರುತ್ತದೆ BJPಯಿಂದಲೂ. ಆದರೆ ಆ ರಿಸ್ಕನ್ನು ತಗೊಳ್ಳಿಕ್ಕೆ ಹೋದರೆ ಎರಡು ಅಭ್ಯರ್ಥಿಗಳು ಗೊಟ್ಟ ಕೇಳುವ ಸಾಧ್ಯತೆ ಇರ್ತದೆ. ಹಾಗೆ ಮೂರನೇ ಕಾಂಗ್ರೆಸ್ ಒಬ್ಬರು ಮೊದಲ ಪ್ರಾಶಸ್ತ್ಯ ಮತ ಮತ್ತು ಎರಡನೇ ಪ್ರಾಶಸ್ತ್ಯ ಮತಗಳನ್ನು ಎಲ್ಲಿಯಾದರೂ ಪಡ್ಕೊಂಡ್ರೆ ಆವಾಗ BJP ಸೋಲ್ತದೆ. ಆ ಕಾರಣಕ್ಕಾಗಿ ಅವರು ಈ ಬಾರಿ ಏನು 5 ಕ್ಷೇತ್ರಗಳಲ್ಲಿ ಎರಡು ಸ್ಥಾನಗಳಿದೆ, ಅಂದರೆ 5 ಜಿಲ್ಲೆಗಳ ಸೇರಿ ಉಡುಪಿ, ದಕ್ಷಿಣ ಕನ್ನಡ, ಬಳ್ಳಾರಿ, ಬೆಳಗಾವಿ, ಬಿಜಾಪುರ, ಮೈಸೂರು, ಹೀಗಾಗಿ ಅಲ್ಲಿ ಎಲ್ಲ ಕಡೆ ಒಂದೊಂದೇ ಅಭ್ಯರ್ಥಿಗಳನ್ನು ಹಾಕಿದ್ದಾರೆ. ಅಂದ್ರೆ ಈ ಎಲ್ಲ ರಿಸ್ಕ್ ತಗೊಳ್ಬೇಡ ಅಂತ. ಇಲ್ಲೂ ಕೂಡ ಆ ರಿಸ್ಕ್ ಇರುವುದಿಲ್ಲ, ಯಾಕಂದ್ರೆ ಅವ್ರು ಇಲ್ಲ ಅಂತ ಅವರು ಇದ್ರ ದೊಡ್ಡ ಮಟ್ಟದಲ್ಲಿ ತೀರ್ಮಾನ ಆಗಿದೆ. ಕೋಟ ಶ್ರೀನಿವಾಸ ಪೂಜಾರಿ ಒಬ್ಬರೇ ಸ್ಪರ್ಧೆ ಮಾಡೋದ್ರಿಂದ ಅವರಿಗೆ ಎಲ್ಲ ಮೊದಲ ಪ್ರಾಶಸ್ತ್ಯ ಮತಗಳನ್ನೆಲ್ಲ ಕೋಟ ಶ್ರೀನಿವಾಸ ಪೂಜಾರಿಗೆ ಹಾಕಿ ಅಂತ ಹೇಳ್ತಾರೆ. ಎಲ್ಲೋ ಒಂದು 500 ಓಟು ಆಗೋದಿಲ್ಲ BJPಯಲ್ಲಿ, ಹಾಗೆಲ್ಲ. ಮತ್ತೆ ಬಲದ ಮುಂದೆ ಏನು ಹೇಳಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಆಚೆ ಆದರೂ ಕೂಡ ಇವರು ಮೊದಲ ಪ್ರಾಶಸ್ತ್ಯ ಮತಗಳನ್ನು ಚಲಾವಣೆಯಾದ ಮೂರನೇ ಒಂದು ಮತಗಳಲ್ಲಿ ಮೊದಲ ಹಂತದಲ್ಲೇ ಪಡೆದ್ರೆ ಮತ್ತೆ ಅವರನ್ನು ವಿಜೇತ ಅಂತ ಘೋಷಣೆ ಮಾಡ್ತಾರೆ. ಆಮೇಲೆ ಎರಡನೇ ಸ್ಥಾನಕ್ಕೆ ಇರ್ತದಲ್ಲ ಸ್ಥಾನ ಅಭ್ಯರ್ಥಿಗಳಿಗೆ, ಅದಕ್ಕೆ ಯಾರು ಮೊದಲ ಪ್ರಾಶಸ್ತ್ಯ ಮತಗಳನ್ನು ಇವರು 1000 ಪಡೆದ್ರೆ, ಇನ್ನೊಬ್ಬರು 1800 ಪಡೆದ್ರೂ ಕೂಡ ಅವರು ಪಡೆಯುವ ಎರಡನೇ ಪ್ರಾಶಸ್ತ್ಯದ ಮತ ಪ್ರತಿಯೊಬ್ಬ ಅವರು ಹೇಳಿದರು ಅದು ಹೇಗೆ ಆಗ್ತದೆ ಅಂತ ಹೇಳಿದ್ರೆ ಕೊನೆಯಿಂದ ಶುರು ಆಗ್ತದೆ. ಈಗ ಒಂದು ಕ್ಷೇತ್ರದಲ್ಲಿ 9 ಜನ ಅಭ್ಯರ್ಥಿಗಳಿದ್ದ ಅಂತ ಹೇಳಿದ್ರೆ ಎರಡನೇ ಪ್ರಾಶಸ್ತ್ಯ ಮತಗಳನ್ನು 9ನೇ ಅಭ್ಯರ್ಥಿ ಎಷ್ಟು ಪಡೆದಿದ್ದಾನೆ ಅವನಲ್ಲಿ ಎರಡನೇ ಪ್ರಾಶಸ್ತ್ಯ ಮತ ಯಾವುದು ಅಂತ ಲೆಕ್ಕ ಹಾಕ್ತಾರೆ. ಇವನಿಗೆ ಮೇಲ್ಗಡೆ ಹಾಕ್ಲಿಕ್ಕೆ ಅವನಿಂದ ಆಗ್ಲಿಲ್ಲ, ಸಿಕ್ಲಿಲ್ಲ ಜಾಸ್ತಿ, ಇನ್ನೊಬ್ಬನಿಂದ ಹಾಕ್ತಾರೆ. ಹಾಗೆ ಆಗ್ತಾ ಬಂದು ಕೊನೆಗೆ ಯಾರಲ್ಲಿ ಹೆಚ್ಚು ಎರಡನೇ ಪ್ರಾಶಸ್ತ್ಯ ಮತಗಳು ಇದೆ ಅಂತ ಲೆಕ್ಕಾಚಾರ ಹಾಕಿ ಒಟ್ಟು ಲೆಕ್ಕ ಹಾಕಿದಾಗ ಯಾರಿಗೆ ಜಾಸ್ತಿ ಬರ್ತದೋ ಅವರನ್ನು ಘೋಷಣೆ ಮಾಡ್ತಾರೆ. ಈಗ ಉದಾಹರಣೆಗೆ ನೈಋತ್ಯ ಇವರು ನಮ್ಮ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಮತ್ತು ಭೋಜೇಗೌಡರ ಚುನಾವಣೆ ಇದೇ ಥರ ಆಗಿದ್ದು. ಅವರಿಗೆ ಬೇಕಾದಂಥ 50+1 ಅಂದರೆ 50%+1 ಓಟು ಸಿಗಲಿಲ್ಲ. ಆವಾಗ 9 ಜನ ಏನಾಯಿದ್ರು ಅಲ್ಲಿಂದ ಎರಡನೇ ಪ್ರಾಶಸ್ತ್ಯ ಮತ ಪಡೆದ್ರು. ಇಲ್ಲಿವರೆಗೆ ಗಣೇಶ್ ಕಾರ್ಣಿಕ್ ಎರಡನೇ ಸ್ಥಾನ ಪಡೆದವರಲ್ಲ, ಅವರವರು ಎರಡನೇ ಪ್ರಾಶಸ್ತ್ಯ ಮತಗಳನ್ನು ಪಡೆದ್ರೂ ಕೂಡ ಭೋಜೇಗೌಡವರಿಗೆ 50%+1 ಅನ್ನು ತಗೊಳ್ಳಿಕ್ಕೆ ಆಗದೆ ಕೊನೆಗೆ ಹಾಗೆ ಘೋಷಣೆ ಮಾಡಿದರು. ಅಂದರೆ ಇದು ಭಯಂಕರ ಸಂಕೀರ್ಣವಾದಂಥ ಲೆಕ್ಕಾಚಾರಗಳು, ಪಕ್ಕನೆ ಯಾರಿಗೂ ಅರ್ಥ ಆಗುವುದಿಲ್ಲ. ಇವಾಗ ಜನಪ್ರತಿನಿಧಿಗಳಿಗೂ ತುಂಬ ಕಷ್ಟ ಆಗುವ, ನಮಗೂ ಮೇಲಿಂದ ಮೇಲೆ ಅರ್ಥ ಆಗುವಂಥ ವಿಷಯಗಳು. ಅಂದರೆ ಅದು ಸಾಧ್ಯತೆಗಳನ್ನು ಅದರ ಮೇಲೆ ಲೆಕ್ಕ ಹಾಕಿ ಮಾಡುವಂಥದ್ದು ಬಹಳ ಕಷ್ಟ. ಈ ಒಂದು ಲೆಕ್ಕಾಚಾರ ಈಗ ಹರಿದಾಡ್ತಾ ಇದೆ. BJPಯ ಒಬ್ಬ ಅಭ್ಯರ್ಥಿ ಗೆಲ್ಲಲು ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಆದ್ರೆ ಎರಡನೇ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಿದ್ರೆ ಕಷ್ಟ. ಹೌದು, ಅದು ಸಹಜ, ಅದು ಹೇಳಿದೆ. ವಾಟ್ ಅಬೌಟ್ ಕಾಂಗ್ರೆಸ್? ಕಾಂಗ್ರೆಸ್ಗೆ ಒಂದೇ ಅಭ್ಯರ್ಥಿ, BJP ಒಂದು ಅಭ್ಯರ್ಥಿ ಹಾಕಿದ್ರೆ, ಕಾಂಗ್ರೆಸ್ ಒಂದು ಅಭ್ಯರ್ಥಿಯನ್ನ ಹಾಕಿದ್ರೆ ಆರಾಮವಾಗಿ ಇವರು ಎಷ್ಟೇ ಮತಗಳನ್ನು ಪಡೆದ್ರು ಕೂಡ ಗೆಲ್ತಾರೆ. ಯಾಕಂದ್ರೆ ಅಲ್ಲಿ 2 ಸೀಟ್ ಇದೆ. ಸೆಕೆಂಡ್ ಹೈಯೆಸ್ಟ್ ಯಾರು ಬರ್ತಾರೆ? ಕಾಂಗ್ರೆಸ್ 2 ಜನ ಇದ್ರೆ ಏನು ರೇಸ್ನಲ್ಲಿ 2 ಜನ ಓಡ್ತಾ ಇದ್ರೆ ಇಬ್ಬರಿಗೆ ಪ್ರೈಸ್ ಗ್ಯಾರಂಟಿ ಇದ್ದಾಗೆ BJP ಫಸ್ಟ್, ಸೆಕೆಂಡ್ ಕಾಂಗ್ರೆಸ್. ಅಂದ್ರೆ ಬಟ್ 2 ಸೀಟ್ಗಳು ಸಮಾನ ಮರ್ಯಾದೆ ಬರ್ತದೆ. ಆದ್ರೆ ಇನ್ನೊಬ್ಬ ರೇಸ್ ಅಲ್ಲಿ ಬಂದ ಅಂತ ಹೇಳಿದ್ರೆ ಇರುವುದು 2 ಪ್ರೈಸ್ ಅಂತ ಆದ್ರೆ ಮೂರನೇವನು ಗೆಲ್ಲುವ ಸಾಧ್ಯತೆಗಳಿರ್ತದೆ. ಇಲ್ಲಿ ಹಾಗಾದ್ರೆ ಮೊದಲನೇ ಅವ ಗೆಲ್ಲುವಂತಹ ಸಾಧ್ಯತೆ ಇದೆ. ಬಿಜೆಪಿ ಅವರು ಗೆಲ್ಲುವಂತಹ ಸಾಧ್ಯತೆ ಖಂಡಿತ. ಅದೇ ಕಾಂಗ್ರೆಸ್ನವರು ಡೌಟ್ ಅಲ್ಲಿ ಇದ್ದಾರೆ. ಕಾಂಗ್ರೆಸ್ನವರು ಈಗ BJP ಅವರು ಗೆಲ್ಲುವ ಸಾಧ್ಯತೆ ಸರಿ, ಓಟಿನ ಲೆಕ್ಕದಲ್ಲಿ. ಆದರೆ ಈ ಚುನಾವಣೆಗಳಲ್ಲಿ ಓಟಿನ ಸಂಖ್ಯೆಯ ಜೊತೆಗೆ ಇದನ್ನ ಒಟ್ಟು ಚುನಾವಣೆಯ ವ್ಯಕ್ತಿಗಳಿಂದಲೇ ಜಿಲ್ಲೆಯ ರಾಜಕೀಯ ಪರಿಸ್ಥಿತಿ, ಆ ಕ್ಯಾಂಡಿಡೇಟ್ನ ವ್ಯಕ್ತಿತ್ವ ಮತ್ತು ಈ ಮೊದಲು ಡಿಸ್ಕಸ್ ಮಾಡಿದ್ದು ಅವರ ಶಕ್ತಿ, ಎಲ್ಲಾ ಶಕ್ತಿಗಳು ಇದೆಲ್ಲವೂ ಕೌಂಟ್ ಆಗ್ತದೆ. ಈಗ ತಾಂತ್ರಿಕವಾಗಿರುವಂತಹ ಸಮಸ್ಯೆ ಇದೆ.
ಎಸ್ 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 ಕುಂದೇಶ್ ಅವರೇ. ಅಂದ್ರೆ ಅವ್ರದ್ದು ಲೆಕ್ಕಾಚಾರ ಹೇಳಿದ್ರೆ ಅಂದ್ರೆ Hello, ಕೇಳ್ತದಾ? ಕೇಳ್ತದೆ. ಕೇಳ್ತಾ ಇದೆ ಸರ್. ಎಸ್ ಸರ್, ಎಸ್ ಸರ್, ಮಾತಾಡಿ ಸರ್. ಕೇಳ್ತದೆ ಹೇಳುವಂಥದ್ದು ಕೇಳಿದೆ, ಮತ್ತೆ ಎಲ್ಲ ಕೇಳಲಿಲ್ಲ ಸರ್. ಕೇಳ್ತಾ ಇದೆಯಾ ಸರ್? ಓಕೆ, ತಾಂತ್ರಿಕ ವರ್ಗದ ಸಮಸ್ಯೆ. ಎಸ್ ಸರ್. ಅಂದರೆ ಅವ್ರು ಹೇಳುದ್ರೆ ಏನು ಹೇಳಿದರೆ, ಇವರು ಬುಡಮೇಲು ಮಾಡುವಂಥ ಸಾಧ್ಯತೆಗಳಿರ್ತದೆ. ಈ ತನುಮನ ಧನ, ವರ್ಚಸ್ಸು, ಇದೆಲ್ಲ ಜಾತಿ, ಇದೆಲ್ಲ ಲೆಕ್ಕಾಚಾರ ಮಾಡುವಾಗ ಇರ್ತದೆ ಅಂತ. ಅಂದರೆ ಕ್ಯಾಂಡಿಡೇಟ್ ಆ ರೀತಿ ಅದು ಇರ್ತದೆ. ಎಷ್ಟು ಸೆಳೆಯಬಲ್ಲವರು. ಕೆಲವೊಮ್ಮೆ ಲಾಸ್ಟ್ ಟೈಮ್ ನೋಡಿ 2015ರಲ್ಲಿ, ಹೆಚ್ಚು ಬೇಡ, ಜಯಪ್ರಕಾಶ್ ಹೆಗ್ಡೆ ಏನು ನಮ್ಮ ಇವರಿಗೆ ಕೋಟ ಶ್ರೀನಿವಾಸ ಪೂಜಾರಿಗೆ ಹೆದರಿಕೆ ಹುಟ್ಟಿಸಿದಿರ್ಬೋದು, ಅಥವಾ ಪ್ರತಾಪ್ ಶೆಟ್ಟರಿಗೆ ಹೆದರಿಕೆ ಹುಟ್ಟಿಸುವಂಥ ಅಭ್ಯರ್ಥಿ ಅಂತ ಬಿಂಬಿತವಾಗಿತ್ತು. ಆದರೆ ಅವರು ಸ್ಟ್ರಾಟಜಿ ಸಿಕ್ಕಾಪಟ್ಟೆ ಜೋರು ಮಾಡ್ತಾರೆ ಆಗ ಎರಡು ಪಕ್ಷಗಳು. ಆವಾಗ ಕಾಂಗ್ರೆಸ್ ಸ್ವಲ್ಪ ಇನ್ನೂ ಸ್ಟ್ರಾಂಗ್ ಇತ್ತು. ಹಳೆಯ ವೋಟರ್ಸ್ಗಳು ರಿಟೈರ್ಡ್ ಆಗಲಿಲ್ಲ. ಅಂದ್ರೆ ಈಗ ಹೊಸ 2014ರ ನಂತರ ವೋಟರ್ಸ್ ಅಂದ್ರೆ ಜನಪ್ರತಿನಿಧಿಗಳು ಸಿಕ್ಕಾಪಟ್ಟೆ ಬಿಜೆಪಿ ಬೆಳೆದು ಬಿಟ್ಟಿದೆ. ಹಾಗಾಗಿ ಈಗ ಬಿಜೆಪಿಗೆ ಅವ್ರು ಹೇಳೋದು ಕಷ್ಟ ಆಗ್ಬೋದು ಅಂತ ವರ್ಚಸ್ಸು ಲೆಕ್ಕದಲ್ಲಿ. ನನ್ನ ಲೆಕ್ಕದಲ್ಲಿ ಅದು ಆಗೋದಿಲ್ಲ ಬಿಜೆಪಿಗೆ. ಅಂದ್ರೆ ಅಷ್ಟು ಸ್ಟ್ರಾಟಜಿ ಮಾಡಿಯೇ ಮಾಡ್ತಾರೆ. ರಾಜೇಂದ್ರ ಕುಮಾರ್ ಇದ್ದಾರೆ ಅಂತ ಹೇಳುವಾಗ ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಘೋಷಣೆ ಆಗಲಿಲ್ಲ. ಮತ್ತೆ ಇಬ್ಬರು ಅಂತಾದ್ರೆ ಏನು ಸ್ಟ್ರಾಟಜಿಗಳು ಬೇಡ. ಅವರು ಓಟು ಸೆಳೆಯಲಿಗೆ ಹೆಚ್ಚು ಹೋಗುವ ಪ್ರಯತ್ನ ಇನ್ವೆಸ್ಟ್ ಮಾಡುವ ಸಾಧ್ಯತೆಗಳಿಲ್ಲ. ಕಾಂಗ್ರೆಸ್ ಪ್ಲಸ್ ಪಕ್ಷೇತರ ಅಥವಾ ಇನ್ನು ಯಾರೋ ಬಂದ್ರೆ ಇಲ್ಲಿ ಎಲ್ಲ ಲೆಕ್ಕಾಚಾರಗಳು ಉಲ್ಟಾ ಅಂದ್ರೆ ಭಯಂಕರ ಎಲ್ಲವೂ ಕೌಂಟ್ ಆಗ್ತದೆ ಅಂತ. ಅವರ ವರ್ಚಸ್ಸು, ಜಾತಿ, ತನು, ಮನ, ಧನ, ಎಲ್ಲವೂ ಮುಖ್ಯವಾಗಿ ಧನ. ಅಂದರೆ ಎಷ್ಟು ಖರ್ಚು ಮಾಡಲಿಕ್ಕೆ ಸಾಮರ್ಥ್ಯ ಇದೆ, ಮತ್ತು ಖರ್ಚು ಮಾಡ್ತಾರಾ, ನೆಕ್ಸ್ಟ್ ನನಗೆ ಹೆಲ್ಪ್ ಮಾಡ್ತಾರೆ ನೋಡಿ. ಈಗ ನಿನ್ನೆ ಕಾಂಗ್ರೆಸ್ನ ಒಂದು ವರ್ಗ ಇಡೀ ಮತ್ತೆ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿದೆ. ಇನ್ನೊಂದು ಇಲ್ಲಿ ಚುನಾವಣಾ ಕಚೇರಿ ಉದ್ಘಾಟನೆ ಆದಾಗ ಬಂದ ಗಣ್ಯರುಗಳ ಲೆಕ್ಕಾಚಾರಗಳು ಅಂದರೆ ಅವರಿಗೆ ಫುಲ್ ಪ್ಯಾಕಿಂಗ್ ಮತ್ತು ಬ್ಯಾಕಿಂಗ್ ಎಲ್ಲ ಇದೆ. ಮತ್ತು ಅವರ ನೆಟ್ವರ್ಕ್ ಕೂಡ ನಾನು ಹೇಳುವಂಥದ್ದು ಅಂದರೆ ಇದಲ್ಲ, ಅವರ ನವೋದಯ ನೆಟ್ವರ್ಕ್ ಇರ್ಬೋದು, ಸಹಕಾರಿ ಸಂಘದ ನೆಟ್ವರ್ಕ್ ಇರ್ಬೋದು. ಅಂದರೆ ಮತ್ತೆ ಅವರು ಸತತವಾಗಿ ಇಷ್ಟು ವರ್ಷ 20 ವರ್ಷ ಏನೋ ಕಂಟಿನ್ಯೂಸ್ ಆಗಿ ಗೆದ್ದಂಥ ಅವರ ಒಂದು ಬ್ರೈನ್ ವರ್ಕ್ ಹೇಗೆ ಮಾಡ್ತದೆ ಅಂತ. ಮತ್ತು ಅವರ ಸಹಕಾರಿ ಇದಕ್ಕೆ ಬ್ಯಾಂಕಿಗೆ ಎಷ್ಟು ಸತತವಾಗಿ ನಬಾರ್ಡ್ ಪ್ರಶಸ್ತಿಗಳು ಮತ್ತು 100% ವಸೂಲಾತಿ ಯಾವ ಲೆಕ್ಕಾಚಾರದಲ್ಲಿ ಮಾಡಿದ್ರು ಕೂಡ ಅವರು ಅದನ್ನು ತೋರಿಸ್ತಾರೆ, ಅವನ ರೆಕಾರ್ಡ್ ತೋರಿಸ್ತಾರೆ ಅಂತ. ಹಾಗೆ ಅಷ್ಟೆಲ್ಲ ಕೆಪಾಸಿಟಿ ಇರುವವರು ಇದರಲ್ಲಿ ಏನು ವರ್ಕ್ ಮಾಡದೇ ಇರಲಿಕ್ಕೆ ಸಾಧ್ಯತೆ ಇಲ್ಲ. ವರ್ಕ್ ಮಾಡಿಯೇ ಮಾಡ್ತಾರೆ. ಈಗಾಗಲೇ ನಾಮಪತ್ರದ ಪೂರ್ವದಲ್ಲೇ ಮಾಡಿದ್ದಾರೆ. ಇನ್ನು ನಂತರ ಅದರದ್ದು ನಂತರ ಎಲೆಕ್ಷನ್ ಘೋಷಣೆ ಆಗೋ ಮಧ್ಯದಲ್ಲಿ ನಾಮಪತ್ರ ಹಿಂಪಡೆಯುವ ಒಂದು ಅವಧಿ ಇದೆ. ಅದರದ್ದೊಂದು ಸ್ಟ್ರಾಟಜಿ ಬೇರೆ ಇರ್ತದೆ, ನಂತರದ್ದೊಂದು ಬೇರೆ ಇರ್ತದೆ. ಹಾಗೆ ಈಗ ಮೊದಲ ಹಂತದಲ್ಲಿ ಇವರು ಯಶಸ್ವಿಯಾಗಿದ್ದಾರೆ. ಎರಡು ಹಂತ ಬಹುಶಃ. ಒಂದು ಘೋಷಣೆ ಮಾಡಿರೋ ಪಕ್ಷೇತರನಾಗಿ ನಿಲ್ತೇನೆ ಅನ್ನೋದು ಘೋಷಣೆ ಮಾಡಿದ್ರು. ಎರಡನೇ ಹಂತ ಅಂತ ಬಂದಾಗ ಅಲ್ಲಿ ಕಚೇರಿಯನ್ನ ಪ್ರಾರಂಭ ಮಾಡಿ ಹೌದು ಎಲ್ಲ ರೀತಿಯಿಂದಲೂ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಅಂದ್ರೆ ಕಾಂಗ್ರೆಸ್ನವರಿಗೆ ಯಾಕೆ ಹೆದರಿಕೆ ಅಂತ ಹೇಳಿದ್ರೆ, ಈಗ ಅವರ ಓಟ್ಗಳು ಒಂದು ಹೋಗ್ತದೆ ಖಂಡಿತ, ಅದು ಬಿಜೆಪಿದು ಹೋಟ್ಲು. ಈಗ ತಾವು ಹೇಳುವಂತದ್ದು ಎಸ್ ರಾಜೇಂದ್ರ ಕುಮಾರ್ ಅವರಿಗೆ ವೋಟ್ ಬರಬೇಕು ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ನವರ ಬಹುತೇಕ ಓಟ್ಗಳು ಯಾಕಂದ್ರೆ ಕಾಂಗ್ರೆಸ್ ಸಖ್ಯದಲ್ಲಿದ್ದಾರೆ. ಅವರ ಪ್ರಚಾರ ಸಮಿತಿ ನೆಟ್ವರ್ಕ್ಗಳಲ್ಲಿ ಲಿಂಕ್ ಆಗಿರ್ತಾರೆ, ಸುಲಭ ಅಂತ ಎಳಿಲಿಕ್ಕೆ. ಮತ್ತೆ ಏನು ಬಿಜೆಪಿಗೆ ಹೆಚ್ಚುವರಿ ಓಟ್ ಇರುವಾಗ ಅದನ್ನು ಹಿಡ್ಕೊಳ್ಳಿಕ್ಕೆ ಒಂದು ಕಷ್ಟ ಆಗ್ತದೆ. ತುಂಬಾ ಹಣ ಇದ್ದಾಗ ಅದನ್ನು ಹಿಡ್ಕೊಳ್ಳಿಕ್ಕೆ ಆಚೆ ಈಚೆ ತೆಗಿಲಿಕ್ಕೆ ಬಂದಾಗ ಎಲ್ಲಿ ಹಿಡಿಯುವುದು ಬಾಚುವುದು ಅಂತ ಮಧ್ಯಮದಲ್ಲಿ ಸೋರಿ ಹೋಗ್ತದೆ. ಆ ಸೋರಿ ಹೋದದನ್ನು ನಾವು ಹಿಡ್ಕೊಂಡ್ರೆ ಅವ್ರು ಗೆಲ್ಲುವ ಚಾನ್ಸಸ್ ಇರ್ತದೆ. ಹಾಗಾಗಿ ಅಂದ್ರೆ ಗೆಲ್ತಾರೆ ಅಂತ ಅಲ್ಲಪ್ಪ, ಗೆಲ್ಲುವ ಚಾನ್ಸ್ ಇದೆ ಅಂತ. ಹಾಗಾಗಿ ಕಾಂಗ್ರೆಸ್ ಹೆದರಿಕೆ ಆಗ್ತದೆ, ಕಾಂಗ್ರೆಸ್ ಹೆದರಿದೆ. ಹಾಗಾಗಿ ಈ ರಿಸ್ಕ್ ಬೇಡ ಅಂತ ಹೇಳಿ ಇವರಿಗೆ ಟಿಕೆಟ್ ಕೊಟ್ಟರು ಸುಮ್ಮನೆ. ಆದರೆ ಆಗ ಹಲ್ವಾ ರಾಜೇಂದ್ರ ಕುಮಾರ್ ಅವರಿಗೆ ಹಲ್ವಾ ಸಿಕ್ಕಿದ ಹಾಗೆ, ಬಾಯಿಗೆ ಕೊಟ್ಟ ಹಾಗೆ. ಒಂದು ವೇಳೆ ಕಾಂಗ್ರೆಸ್ನವರು ಟಿಕೆಟ್ ಕೊಟ್ಟರೆ, ಈಗ ಮಂಜುನಾಥ ಭಂಡಾರಿಗೆ ಕೊಟ್ಟರೆ, ಆವಾಗ ಅವರ ಹತ್ರ ಒಂದು ಸ್ವಲ್ಪ ಸಾಮರ್ಥ್ಯ ಇದೆ, ವೋಟ್ಗಳು ಶೇರ್ ಆಗುವ ಚಾನ್ಸ್ ಇರ್ತದೆ. ಅಥವಾ ಕಾಂಗ್ರೆಸ್ನವರು ಸ್ಟಿಕ್ ಆನ್ ಆದರೂ ಕೂಡ ಬಿಜೆಪಿಯ ಇತರೆ ಆವಾಗ ಸ್ಟ್ರಾಟಜಿ ಒಂದು ಕಾಂಗ್ರೆಸ್ನವರನ್ನು ಸೋಲಿಸಬೇಕು ಅಂತ ಯಾರಾದರೂ ಸಾಂಪ್ರದಾಯ ಎದುರಾಳಿ ಅಲ್ವಾ, ಸೋಲಿಸಬೇಕು ಅಂತ ಇದ್ದರೆ ಆವಾಗ ಬಿಜೆಪಿಯ ಕೆಲವೊಂದು ಮೊದಲ ಪ್ರಾಶಸ್ತ್ಯ ಮತ್ತು ಸೆಕೆಂಡ್ ಪ್ರಾಶಸ್ತ್ಯದ ವೋಟುಗಳೆಲ್ಲ ರಾಜೇಂದ್ರ ಕುಮಾರ್ಗೆ ಹಾಕಿಸುವಂಥ ಎಲ್ಲ ಪ್ಲ್ಯಾನ್ ಹಾಕಿದರೆ ಆಗ ಈ ಕಾಂಗ್ರೆಸ್ನವರಿಗೆ ಮುಳುವಾಗುವ ಎಲ್ಲ ಸಾಧ್ಯತೆಗಳಿರ್ತದೆ. ಹಾಗಾಗಿ ಇದು ಅಂದರೆ ಕಾಂಗ್ರೆಸ್ನಾಗೆ ಇಲ್ಲಿ ಸ್ವಲ್ಪ ಮೈನಸ್ಸೇ ಜಾಸ್ತಿ. ರಾಜೇಂದ್ರ ಕುಮಾರ್ಗೆ ಇಲ್ಲಿ ಕಳೆದುಕೊಳ್ಳುವಂಥದ್ದು ಏನು ದೊಡ್ಡ ಮಟ್ಟಿಗೆ ಏನಿಲ್ಲ. ಯಾಕಂದರೆ ಅವರು ಆಲ್ರೆಡಿ ಒಂದು ಪೊಸಿಷನಲ್ಲಿ ಬಂದಿದ್ದಾರೆ. ಈಗ ಒಂದು ಏನೋ ಅವರಿಗೆ ಸಿಕ್ಕಿದ್ರೆ ಬೋನಸ್ನಾಗೆ ಒಂದು ದೊಡ್ಡ ಗಿಫ್ಟ್ ಕೊಟ್ಟಾಗೆ. ಹಾಗಾಗಿ ಕಾಂಗ್ರೆಸ್ನವರು ಎಲ್ಲಿಯಾದರೂ ಅವರನ್ನೇ ಮಾಡ್ಕೊಂಡು ಮಾಡುವ ಎಲ್ಲ ಸಾಧ್ಯತೆಗಳು ಒಂದು. ಇನ್ನೊಂದು ಅವರು ಹೇಳಿದಾಗೆ, ನಮ್ಮ MJ ಹೆಗಡೆ ಹೇಳಿದಾಗೆ,
ನಮ್ಮ ಯಾರೇ ಆಗಲಿ ನಮ್ಮನ್ನೇ ಇಳಿಸ್ತೇವೆ, ನಾವು ಹೀಗೆ ಆದರೆ ಸೋತರು ಪರವಾಗಿಲ್ಲ. ಆದರೆ ಆ ಲಕ್ಷಣಗಳು ಏನು ಸದ್ಯಕ್ಕೆ ಕಾಣ್ತಾ ಇಲ್ಲ. ಈಗ ಒಂದು ಡೆವಲಪ್ಮೆಂಟ್ ನೋಡಿದಾಗ ಮುಂದೆ ನೋಡುವ ಏನಾಗ್ತದೆ ಅಂತ. ಓಕೆ ಓಕೆ ಹಾಗಾದ್ರೆ ಇಲ್ಲಿ ಕಾಂಗ್ರೆಸ್ನವರ ವಿಚಾರಕ್ಕೆ ಬಂದಾಗ ಬಿಜೆಪಿ ಅವರಿಗೆ ಕಷ್ಟ ಇದೆ. ಬಿಫೋರ್ ದಟ್ MJ Hegde ಅವರು ಜಾಯ್ನ್ ಆಗಿದ್ದಾರಾ? ಓಕೆ, ತಾಂತ್ರಿಕವಾಗಿರುವಂತಹ ಸಮಸ್ಯೆ ಇದೆ. ಎಸ್, ಟೆಕ್ನಿಕಲ್ ಟೀಮ್ ದಯಮಾಡಿ. ಎಸ್, ಜೊತೆಗೆ ನಾವು ನಿನ್ನೆಯ ಒಂದು ವಿಚಾರವನ್ನು ನೋಡಿದಾಗ ಆ ಭಾಗದಲ್ಲಿ ಅಂದ್ರೆ DKC ಅವರಿದ್ದಾರೆ, ಜೊತೆಗೆ ರಾಜೇಂದ್ರ ಕುಮಾರ್ ಅವರು ಕೂಡ ಇದ್ದಾರೆ, ವಿನಯ್ ಕುಮಾರ್ ಸೊರಕೆ ಅವರು ಎಲ್ಲರೂ ಕೂಡ ಇದ್ದಾರೆ. ಒಂದು ಮಾತುಕತೆ ಮಾಡಿರುವಂತಹ ಒಂದು ಫೋಟೋ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದೆ. ಅಂದ್ರೆ ಕಾಂಗ್ರೆಸ್ಗೆ ಬರ್ತಾರ ಅನ್ನುವಂತಹ ವಿಚಾರದ ಮೇಲೆ ಈ ಒಂದು ಚರ್ಚೆಗಳು ಬಂದಿರುವಂತದ್ದು. ಈ ಒಂದು ವಿಚಾರ ನೋಡಿದ್ರೆ ಅಂದ್ರೆ MN ರಾಜೇಂದ್ರ ಕುಮಾರ್ ಅವರು ಕಾಂಗ್ರೆಸ್ಗೆ ಬರ್ತಾರೆ ಅಂತ ಬಂದಾಗ ಉಳಿದವರು ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಿದ್ದಾರೆ, ಸೊ ಅವರುಗಳ ಕತೆ, ಆ ಅರ್ಜಿಗಳನ್ನು ಕೂಡ ತಾವು ಗಮನಿಸಿರಬಹುದು, ಮೇಲಿಂದ ಮೇಲೆ ಗಮನಿಸಿದಾಗ. ಎಸ್, ಒಳ್ಳೆ ಘಟಾನುಘಟಿ ನಾಯಕರು ಇರಬಹುದು, ತಮ್ಮ ಮೈಂಡ್ ಸೆಟ್ ಅಲ್ಲಿ ಒಳ್ಳೆಯ ಘಟಾನುಘಟಿ ನಾಯಕರು. ಅಲ್ಲಿ ಮಂಜುನಾಥ್ ಭಂಡಾರಿ, ಸಹ್ಯಾದ್ರಿ ಅವರು ಒಬ್ಬ ರಾಜಕಾರಣಿ ಅಂತ ಹೇಳಿದ್ರೆ ಒಂದು ಒಳ್ಳೆ ಮರ್ಯಾದಸ್ಥ ರಾಜಕಾರಣ. ಯಾಕಂದ್ರೆ ಪೊಲಿಟಿಕಲ್ ಸೈನ್ಸ್ ಅನ್ನು ಕೂಡ ಪಡೆದಿದ್ದಾರೆ, ಡಿಗ್ರಿಗಳನ್ನು ಪಡೆದಿದ್ದಾರೆ, MP.ಯಲ್ಲಿ ಇರಬೇಕು. ಆಮೇಲೆ ಇದು ಇಂಜಿನಿಯರಿಂಗ್ ಮಾಡಿ ಇಂಜಿನಿಯರಿಂಗ್ ಕಾಲೇಜ್ ಕಟ್ಟಿದ್ದಾರೆ, ಎಷ್ಟೋ ಮಕ್ಕಳಿಗೆ ವಿದ್ಯಾದಾನವನ್ನು ಇಂಜಿನಿಯರ್ ಆಗಿ ಮಾಡಿದ್ದಾರೆ. ಹಾಗೆ ಮತ್ತೆ ಆ ಕಾಲದಲ್ಲಿ ಕಪಿಲ್ ದೇವ್ ಮೊದಲಾದ ದಿಗ್ಗಜರನ್ನ, ಕ್ರಿಕೆಟಿಗರನ್ನ, ಅಂದ್ರೆ ಯುವ ಯುವ ಪ್ರಾಯದಲ್ಲೇ ಅಷ್ಟು ದೊಡ್ಡ ಸಂಘಟನೆ ಮಾಡಿ ಇಲ್ಲಿ ಸ್ಪೋರ್ಟ್ಸ್ ಮೇಲೆ ಅವರಿಗೆ ಅಪಾರ ಆಸಕ್ತಿ, ಅವರ ಮಕ್ಕಳನ್ನು ಅಲ್ಲಿ ಸ್ಟೂಡೆಂಟ್ಗಳನ್ನು ಹಾಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಒಳ್ಳೆ ಸಂಘಟನಾ ಚತುರ. ಕೊನೆ ಹಂತದಲ್ಲಿ ಲಾಸ್ಟ್ ಟೈಮ್ ಶಿವಮೊಗ್ಗದಿಂದ ಇರಬೇಕು ಅಂತ ಅಲ್ಲಿ ಟಿಕೆಟ್ ಸಿಕ್ಕಿದ ಕೊನೆ ಹಂತದಲ್ಲಿ. ಆದರೂ ಅಷ್ಟು ಖರ್ಚು ವೆಚ್ಚ ಮಾಡಿ ಸ್ಪರ್ಧೆ ಮಾಡಿ ಸ್ವಲ್ಪ ಓಟ್ಗಳನ್ನು ಕೂಡ ಪಡೆದಿದ್ದಾರೆ. ಅಂದರೆ ತಳ್ಳಿ ಹಾಕುವ ಅಭ್ಯರ್ಥಿ ಅಲ್ಲ, ಒಳ್ಳೆ ಕೆಪಾಸಿಟಿ ಇರೋ ಅಭ್ಯರ್ಥಿ. ಮತ್ತು ಕಾಂಗ್ರೆಸ್ನಲ್ಲಿ ಕೊಟ್ಟರೆ ಖಂಡಿತ ಗೆಲ್ತಾರೆ. ಬೇರೆ ಯಾರು ರಾಜೇಂದ್ರ ಕುಮಾರ್ ಅಥವಾ ಇನ್ಯಾರೋ ಸ್ಪರ್ಧೆ ಮಾಡಿದ್ರೆ ಅಥವಾ ಯಾರು JDSನವರು ಯಾರು ಸ್ಪರ್ಧೆ ಮಾಡಿದ್ರು ಕೂಡ ಅವರು ಎಲ್ಲ ರೀತಿಯಲ್ಲಿ ಗೆಲ್ಲುವ ಎಲ್ಲ ಸಾಧ್ಯತೆಗಳಿದೆ. ಹಾಗಾಗಿ ಕಾಂಗ್ರೆಸ್ನಿಂದ ಯಾರಿಗೆ ಟಿಕೆಟ್ ಕನ್ಫರ್ಮ್ ಆಗ್ತದೆ ಅವರು ಈ ಸರಿ ಗೆಲ್ತಾರೆ. ಯಾಕೆ ಹೇಳಿದ್ರೆ BJPಯಿಂದ ಎರಡನೇ ಅಭ್ಯರ್ಥಿ ಹಾಕದೇ ಇರುವುದರಿಂದ. ಹಾಗಾಗಿ ಕಾಂಗ್ರೆಸ್ನ ಒಂದು ಟಿಕೆಟ್ ಕೂಡ ಸಿಕ್ಕಾಬಟ್ಟೆ ಮೌಲ್ಯಯುತವಾಗಿದೆ. ಇಲ್ಲಿ ಆಲೋಚನೆ ಮಾಡಬೇಕು, ಆ ಮೌಲ್ಯವನ್ನ ಈಗ ನಿರ್ಧಾರ ಮಾಡುವಂತ ಪರಿಸ್ಥಿತಿ ಇದೆ. ಈಗ ಕಾಂಗ್ರೆಸ್ ಪಕ್ಷದವರು ಅದನ್ನ ಕೊಡ್ತಾರೋ ಅಥವಾ ಅವು ಕೊಡುವವರನ್ನೇ ತಗೊಂಡು ಇರ್ತಾರೋ ಆ ಪಕ್ಷದೊಳಗೆ. ಇದೆಲ್ಲ ಲೆಕ್ಕಾಚಾರಗಳೆಲ್ಲ ಬಹಳ ಸೂಕ್ಷ್ಮವಾದ ಲೆಕ್ಕಾಚಾರಗಳು. ಆದ್ರೆ ಮತ್ತೊಂದು ಇದರಲ್ಲಿ ಟೀಮಲ್ಲಿ ನೀವೇ ಇನ್ನೊಬ್ರು ಕೇಳಿದ್ರಿ ಯಾರು ಒಳ್ಳೊಳ್ಳೆ ಅಭ್ಯರ್ಥಿಗಳು ಅಂತ. PV ಮೋಹನ್ ಅವರು ಇದ್ದಾರೆ, ಶಶಿಧರ್ ಹೆಗ್ಡೆ ಅವರು ಇದ್ದಾರೆ, ಐವನ್ ಡಿಸೋಜ ಅವರು ಇದ್ದಾರೆ, ಜೊತೆ ಕೃಪಾಳು ಅವರು ಇದ್ದಾರೆ. ಅಜಾತ ಶತ್ರು ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ ಅವರಿಗೆ ಯಾವತ್ತೂ ಇಲ್ಲಿಯ ಏನು ದಕ್ಷಿಣ ಅಥವಾ ಉತ್ತರದ್ದು ವಿಧಾನಸಭೆಯ ಟಿಕೆಟ್ ಸಿಗ್ತದೆ ಇಲ್ಲ ಅವರು BJPಗೆ ಬಂದು ಟಿಕೆಟ್ ತಗೊಳ್ತಾರೆ ಅಂತ ಎನ್ನುವವರೆಗೆ ಹಬ್ಬಿತ್ತು. ಅವರು ಸೇಫ್ ಝೋನ್ ಆಟಗಾರರಾಗಿರೋದ್ರಿಂದ ಮತ್ತೆ BJPಯಲ್ಲೂ ತನ್ನ ಸ್ನೇಹಿತರನ್ನು ಸಂಪಾದನೆ ಮಾಡಿ ಒಂದು ಅಜಾತ ಶತ್ರು ರೀತಿ ಇದ್ದಾರೆ. ಆದರೆ ಈಗಿನ ಕಾಲಕ್ಕೆ ಮುನ್ನುಗ್ಗುವ ಪ್ರವೃತ್ತಿ ಬೇಕಾಗ್ತದೆ, ಚಾಣಾಕ್ಷತೆ ಅದರಲ್ಲೂ ತೋರಿಸಬೇಕಾಗ್ತದೆ. ಅವರು ಅವತ್ತೇ ಹಿಂದೆ ಉಳಿದು ಬಿಟ್ರು. ಈಗ ಇದರಲ್ಲೂ ಕೂಡ ಅವರು ಮುನ್ನುಗ್ಗುವ ಯಾವುದೇ ಅಂದರೆ ಮುನ್ನುಗ್ಗಿದ್ರೆ ಖಂಡಿತ ಅಂದ್ರೆ ಕಾಂಗ್ರೆಸ್ನಿಂದ ಟಿಕೆಟ್ ಸಿಕ್ಕಿದ್ರೆ ಅವರು ಖಂಡಿತ ಗೆಲ್ತಾರೆ. ಅದು ಯಾರು ಸಾಧಾರಣ ಗೆಲ್ತಾರೆ, ಮತ್ತೆ ಅವರು ಓಟ್ಗಳನ್ನ ಪಡೆಯುವ ಒಂದು ಕೆಪಾಸಿಟಿ ಕೂಡ ಇದೆ. ಕಾಂಗ್ರೆಸ್ನಿಂದ ಸೀಟ್ ಸಿಕ್ಕಿದ್ರೆ ಗೆಲ್ತಾರೆ ಶಶಿಧರ್ ಹೆಗ್ಡೆ ಅವರು. ಆದ್ರೆ ಅಲ್ಲಿ ಪಕ್ಷೇತರ ಇರಬಾರ್ದು. ಪಕ್ಷೇತರ ಇದ್ರೆ ಕಷ್ಟ ಇದೆ. PV ಮೋಹನ್ ಕೂಡ ಅಷ್ಟೇ. ಅವರು ಅಂದ್ರೆ ಹಿಂದುಳಿದ ವರ್ಗದ ನಾಯಕ, ASC ಅಂತ ಒಂದು ದೊಡ್ಡ ಭಾರತದ ಕಾಂಗ್ರೆಸ್ಸಿನ ಒಂದು ಸಂಘ ಪಕ್ಷದಲ್ಲಿ ಒಂದು ಸ್ಥಾನವನ್ನು ಕೂಡ ಪಡೆಯುವುದು ಅಂದ್ರೆ ದೊಡ್ಡ ವಿಷಯ. ಅದನ್ನು ಪಡೆದಿದ್ದಾರೆ. ಆಸ್ಕರ್ ಅಣ್ಣರವರ ಆಶೀರ್ವಾದ ಇತ್ತು ಅವರಿಗೆ. ಈಗ ಯಾರ ಬಲ ಇದೆ ಅಂತ ಕಾಣುವುದಿಲ್ಲ. ಹಾಗಾಗಿ ಅವರು ಒಂದು ಒಳ್ಳೆ ಅಭ್ಯರ್ಥಿ ಹಿಂದುಳಿದವರಿಗೆ, ಅವರಿಗೆ ಇಷ್ಟವರೆಗೆ ನ್ಯಾಯ ಸಿಗಲಿಲ್ಲ ಪಕ್ಷದಿಂದ, ಅಂದರೆ ದೊಡ್ಡ ಮಟ್ಟಿಗೆ ಸಿಗಲಿಲ್ಲ ಜನಪ್ರತಿನಿಧಿ ಅಥವಾ ಇಂಥದ್ದು. ಈಗ ಸ್ಪರ್ಧೆ ಮಾಡುವಂಥ ಒಂದು ಅವಕಾಶ ಸಿಕ್ಕಿದ್ರೆ ಅವ್ರು ಏನಾದರೂ ಮಾಡ್ತಾರೆ. ಐವನ್ ಡಿಸೋಜರಿಗೆ ಆಲ್ರೆಡಿ ಸಿಕ್ಕಿದೆ ನಾಮಿನೇಟೆಡ್. ಸರಿ ಬರ್ತೇನೆ. ಜಾಯ್ನ್ ಆಗಿದ್ದಾರೆ MJ Hegde ಅವರು. MJ Hegde ಅವರೇ, ಸದ್ಯ MN ರಾಜೇಂದ್ರ ಕುಮಾರ್ ಅವರ ಸ್ಪರ್ಧೆಯ ನಡುವೆ ಇನ್ನಿತರ ಕಾಂಗ್ರೆಸ್ನ ಅಭ್ಯರ್ಥಿಗಳೇನಿದ್ದಾರೆ, ಆಕಾಂಕ್ಷಿಗಳೇನಿದ್ದಾರೆ, ಅವರುಗಳು ಒಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಆ ಅರ್ಜಿ ಗೌಣವಾಗುತ್ತಾ, ಅಂದ್ರೆ ಅವರುಗಳು ಹಾಕಿರುವಂತಹ ಅರ್ಜಿ, ಅವರ ಒಂದು ಆಕಾಂಕ್ಷೆಗಳು ಗೌಣವಾಗುತ್ತಾ ಇವರ ಒಂದು ಸ್ಪರ್ಧೆಯ ನಡುವೆ? ಅಂದ್ರೆ ಈಗ ಪಕ್ಷದವರು ಇಲ್ಲಿ ಹೊಸಬರು 11 ಜನ ಏನು ಅರ್ಜಿ ಕೊಟ್ಟಿದ್ದಾರೆ, ಅವರಲ್ಲೇ ನಾವು ಒಬ್ಬರನ್ನ ಆಯ್ಕೆ ಮಾಡ್ತೇವೆ ಹೇಳಿ, ಆದ್ರೆ ಅದಕ್ಕೊಂದು ಮಾನದಂಡ ಅವರು ಮಾಡಿಕೊಳ್ತಾರೆ ಪಕ್ಷದವರು. ಅದು ಒಂದು. ಎರಡು ಜಾತಿ ಮಾನದಂಡ, ನಿಮ್ಮ ಅವನ ತಾಕತ್ತು ಎಲ್ಲವನ್ನು ಕೌಂಟ್ ಮಾಡಿ ಒಂದು ಮಾನದಂಡ ಮಾಡಿ 11ರಲ್ಲಿ ಒಬ್ಬರನ್ನು ಸೆಲೆಕ್ಟ್ ಮಾಡ್ಲೇಬೇಕು. ಅದು ಇಲ್ಲ ರಾಜೇಂದ್ರ ಕುಮಾರ್ ಅಂತಂದ್ರೆ ಇಶ್ಯೂವೇ ಇಲ್ಲ, ಚರ್ಚೆಗೆ ಬರುದಿಲ್ಲ. ಈ 11 ಜನರನ್ನು ಆಯ್ಕೆ ಮಾಡುವಾಗ ಪಕ್ಷ
ಪಕ್ಷದಲ್ಲಿ ಆಕ್ಟಿವ್ ಆಗಿರುವವರನ್ನಾದ್ರೂ ಆಯ್ಕೆ ಮಾಡ್ಬೇಕು ಅಟ್ಲೀಸ್ಟ್. 11 ಅಂದ್ರೆ ಜನ ಕೆಲವರು ಹೇಗೆ ಅಂತಂದ್ರೆ MLC ಚುನಾವಣೆಗೋಸ್ಕರವೇ ಪ್ರಿಪೇರ್ ಆಗಿ ಅಥವಾ ಅಂತ ಚುನಾವಣೆ ಬಂದಾಗ ಮಾತ್ರ ಮುನ್ನೆಲೆಗೆ ಬರ್ತಾರೆ. ಯಾರು ಮಂಜುನಾಥ ಭಂಡಾರಿ ಹೇಳುದ ನೀವು? ಅಲ್ಲ, ನಿಮ್ಮ ಈಗ 10-11 ಜನರ ಹೆಸರಲ್ಲಿ ಕೆಲವರ ಹೆಸರಲ್ಲ ನಂಗೆ ಗೊತ್ತಿಲ್ಲ. ಅರ್ಥ ಆಯ್ತಾ ನಿಮ್ಗೆ? ಬಿಜೆಪಿಯಲ್ಲೂ ಬರ್ತಾರೆ. ಐ ಆಮ್ ನಾಟ್ ಕೋಟಿಂಗ್ ಓನ್ಲಿ ಕಾಂಗ್ರೆಸ್. ಇಲೆಕ್ಷನ್ ಬರುವಾಗ ಒಂದಿಷ್ಟು ಹೆಸರು ಬಂದು ಬಿಡ್ತದೆ. ಅವ್ರು ಪಕ್ಷದವ್ರು ಆಗಿರ್ಬೋದು, ಬಟ್ ಅವ್ರು ಎಲ್ಲಿ ಕಾಣಿಸಿಕೊಳ್ಳುದಿಲ್ಲಲ್ಲ. ಆ ಇಲೆಕ್ಷನ್ ಈಗ 3 ತಿಂಗಳ ಮೊದಲು 6 ತಿಂಗಳ ಮೊದಲು ಒಂದ್ ರೀತಿ ಪ್ರಿಪೇರ್ ಆಗಿ ನಾನು MLC ಟಾರ್ಗೆಟ್ ಮಾಡಿ ಬರ್ತಾರಲ್ಲ, ಅಂತವ್ರನ್ನ ಪಕ್ಷ ಅವಾಯ್ಡ್ ಮಾಡೋದು ಒಳ್ಳೇದು. ಜೊತೆಗೆ ತಾವು ಕೂಡ ಗಮನಿಸಿರಬಹುದು, ಈ 11 ಮಂದಿಗಳ ಲಿಸ್ಟ್ ಗಳನ್ನು ನೋಡಿದಾಗ ಮೇಲಿಂದ ಮೇಲೆ ತಾವು ಕೂಡ ಗಮನಿಸಬಹುದು. ಈಗ ಮೋಹನ್ ಟಿವಿ ಸರ್ ಇವ್ರು ಹೇಳಿದ್ರು, ಈಗ ಮೋಹನ್ ಟಿವಿ ಇದ್ದಾರೆ, ಶಶಿಧರ ಹೆಗಡೆ ಅವರೆಲ್ಲ ಹಳಬರು, ಐವನ್ ಡಿಸೋಜ ಇದ್ದಾರೆ. ಓಕೆ, ಅವ್ರಿಗೆ ಆಲ್ರೆಡಿ ಒಂದ್ಸರಿ ಕೊಟ್ಟಿದ್ದಾರೆ. ಆಮೇಲೆ ಇನ್ನು ಉಡುಪಿಯಿಂದ ಒಂದು ಮೂರು ಜನ, ಅದರಲ್ಲಿ ಅವರೆಲ್ಲ ಪಕ್ಷದಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇರುವವರು ಅಲ್ವಾ. ಮಂಜುನಾಥ ಭಂಡಾರಿ ಪಕ್ಷದಲ್ಲೇ ಇದ್ದಾರೆ, ಅಫ್ಕೋರ್ಸ್. ಅವರು MP MLA ಇಲೆಕ್ಷನ್ ಅಲ್ಲೆಲ್ಲ ಅಲ್ಲೆಲ್ಲ ಟ್ರೈ ಮಾಡಿ ಸೋಲ್ತಾ ಇದ್ದಾರೆ. ಬಟ್ ಕೆಲವು ಅದರಲ್ಲಿ ಹೆಸರುಗಳು ಹೇಗಿದೆ ಅಂದ್ರೆ, ಇಲೆಕ್ಷನ್ ಗೆ ಬರುವಾಗ ಅವ್ರು ಏನೋ ಒಂದು ಪ್ರಿಪೇರ್ ಆಗಿ ಆ ಸೀಟಿಗೋಸ್ಕರ ಬಂದಾಗೆ ಅಂತವರನ್ನ ಪಕ್ಷ ಅವಾಯ್ಡ್ ಮಾಡಿದ್ರೆ ಪಕ್ಷಕ್ಕೆ ಒಳ್ಳೇದು, ಯಾವುದೇ ಪಕ್ಷ ಆಗಲಿ. ಓಕೆ, ನಮ್ಮ MG ಹೆಗ್ಡೆ ಅವರು ನೋಡಿದಾಗೆ ಈ ಒಂದು ಲಿಸ್ಟ್ ಗಳನ್ನ ನೋಡಿದಾಗೆ ತಮಗೆ ಒಂದು ಎಸ್ ಇವರು ಪರವಾಗಿಲ್ಲಪ್ಪ ಅನ್ನುವಂತಹ ವಿಚಾರಗಳು ಕಾಂಗ್ರೆಸ್ ನಲ್ಲಿ ಇಷ್ಟು ಆಕಾಂಕ್ಷಿಗಳ ನಡುವೆ? ಈಗ ನನಗೆ ಅದು 11 ಜನರದ್ದು ನೆನಪಾಗ್ತಾ ಇಲ್ಲ. ಒಂದು ಓಕೆ, ಈಗ ಅದರಲ್ಲಿ ಈಗ ಸೀಟ್ ಕೊಡುವಾಗ 1, 2 ರಾಜೇಂದ್ರ ಕುಮಾರ್ ನಿಂತರೂ ಸರಿ ನಾವು ನಿಲ್ಲಿಸ್ತೇವೆ ಅನ್ನುವಾಗ ಕ್ಯಾಂಡಿಡೇಟ್ ಬೇರೆ ಆಗ್ತದೆ. ಹೌದು, ಕರೆಕ್ಟ್. ರಾಜೇಂದ್ರ ಕುಮಾರ್ ಅವರು ಇಲ್ಲ ಅಂತ ಆದ್ರೆ ಕ್ಯಾಂಡಿಡೇಟ್ ಬೇರೆ ಆಗ್ತದೆ. ಆಗ ಯಾರಾದ್ರೂ ಆಗ್ತದೆ. ಜಿತೇಂದ್ರ ಹೇಳಿದಾಗೆ ರಾಜೇಂದ್ರ ಕುಮಾರ್ ಅವರನ್ನು ಇಟ್ಟುಕೊಂಡು ಕಂಟೆಸ್ಟ್ ಮಾಡ್ತಾರಾ ಇಲ್ಲೋ ಹೇಳುದು ಬೇಸಿಕ್ ಕ್ವಶನ್ ನಿರ್ಧಾರ ಆಗುವ ತನಕ ನೀವು ಕಾಂಗ್ರೆಸ್ ಪಕ್ಷದವರು ಇಂಥ ಕ್ಯಾಂಡಿಡೇಟ್ ಆಗ್ಬೋದು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಓಕೆ ಓಕೆ ಓಕೆ, ಆ ರೀತಿ ಹೇಳ್ತೀರಾ? ಅಂದ್ರೆ ಅಷ್ಟು ಕಬ್ಬಿಣದ ಕಡಲೆಕಾಯಿ ಆಗಿ ಹೋಗಿದೆ ಈಗ ಕಾಂಗ್ರೆಸ್ನವರಿಗೆ MN ರಾಜೇಂದ್ರ ಕುಮಾರ್ ಅವರ ಪಕ್ಕ. ಯಾಕೆಂದ್ರೆ ಈಗ ನೋಡಿ, ಆ ರಾಜೇಂದ್ರ ಕುಮಾರ್ ಕಂಟೆಸ್ಟ್ ಮಾಡ್ಬೇಕು ಅಂದ್ರೆ ಅದ್ರದ್ದು ಲೆಕ್ಕಾಚಾರವೇ ಬೇರೆ ಆಗ್ತದಲ್ಲ ಅಲ್ವಾ? ಅದು ಎಲ್ಲರ ಹತ್ರ ಸಾಧ್ಯ ಉಂಟಾ? ಈ 11 ಜನರಲ್ಲಿ ಯಾರು ಸಾಧ್ಯ ಉಂಟು? ಅದು ಇಂಪಾರ್ಟೆಂಟ್ ಆಗ್ತದೆ. ಒಂದೊಮ್ಮೆ ರಾಜೇಂದ್ರ ಕುಮಾರ್ ಇಲ್ಲ ಅಂತ ಆದ್ರೆ ಯಾರಾದ್ರೂ ಅದರಲ್ಲಿ ವಿನ್ ಆಗ್ತಾರೆ. ಲೆಕ್ಕಾಚಾರ ಉಂಟಲ್ಲಿ ಓಟಲ್ಲಿ. ನಿಜ ನಿಜ ನಿಜ. ಈಗ ಯಾರು ನಾಳೆ ಜಿತೇಂದ್ರ ಹೋಗಿ ನಿಂತ್ರು ವಿನ್ ಆಗ್ತಾರೆ, ನಾನು ಹೋಗಿ ನೀವು ಹೋಗಿ ಯಾರು ನಿಂತ್ರು ಕ್ಯಾಂಡಿಡೇಟ್ ಆದವ ವಿನ್. ನಮಗೆ ಟಿಕೆಟ್ ಕೊಡುದಿಲ್ಲ, ನಿಮಗೆ ಆದ್ರೆ ಸಿಗಬಹುದು. ಓಕೆ, ಈಗ ಎಸ್ ಸರ್, ಈಗ ಟಿಕೆಟ್ ಎಲ್ಲ ಸಿಗುದಿಲ್ಲ ಬಟ್ರೆ ಆಗಿರ್ಲಿ ಮುಂದಿರ್ಸಿ. ಓಕೆ, ಈಗ ಸರ್, ಈಗ ಈ ಸಂದರ್ಭಗಳಲ್ಲಿ ನಾವು ನೋಡಿದಾಗ ಅಂದ್ರೆ MNR ಅವರ ಈ ಒಂದು ಆಕಾಂಕ್ಷೆ ಅಥವಾ ಅವರು ಈ ಒಂದು ಕಣದಲ್ಲಿದ್ದಾರೆ ಅಂತ ಬಂದಾಗ, ಹಾಗಾದ್ರೆ ಡೆಫಿನೆಟ್ ಆಗಿ ಇದು ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ ಪೆಟ್ಟು ಬೀಳುವಂತದ್ದು. ಹಾಗಾದ್ರೆ ಈಗ ಕಾಂಗ್ರೆಸ್ಸಿಗೆ ಕಾಂಗ್ರೆಸ್ಸಿಗೆ ಪೆಟ್ಟು ಗ್ಯಾರಂಟಿ ಉಂಟು. ಆದ್ರೆ ನಾನು ಜಿತೇಂದ್ರ ಏನೇ ವಾದ ಮಾಡಿದ್ರು ನನ್ನದೊಂದು ಸಣ್ಣ ಸಂಶಯ ಉಂಟು. ಓಕೆ, ಬಿಜೆಪಿಗೆ ಪ್ರಾಬ್ಲಮ್ ಅಂತ. ಬಿಜೆಪಿಗೆ ಓಟುಗಳನ್ನ ಅವರು ಅಲ್ಲೋಲ ಕಲ್ಲೋಲ ಮಾಡುದಿಲ್ಲ ಹೇಳುವ ಗ್ಯಾರಂಟಿ ನಾನು ಕೊಡುದಿಲ್ಲ. ಅಲ್ಲ, ನಾನು ಕೊಡುದಿಲ್ಲಪ್ಪ, ಅದು ರಿಸ್ಕಿ. ಯಾಕೆಂದ್ರೆ ಅದಕ್ಕೆ ಬೇರೆ ಹಿನ್ನೆಲೆಗಳು ಉಂಟಲ್ಲ. ಬುಡಮೇಲು ಅದು ಹೇಗೆ ಹೇಳಿದ್ರೆ, ಈಗ ಬಿಜೆಪಿಯರ ಒಂದು ಉದಾಹರಣೆ ನಾನು ಇಟ್ಕೊಳ್ಳೋದು. ಒಬ್ಬ ರಾಜ ಆಜ್ಞೆ ಮಾಡ್ತಾನೆ, ಎಲ್ಲರೂ ಒಂದು ಡಬ್ಬಿಗೆ ಹಾಲು ಹಾಕಬೇಕು, ಇನ್ನೊಂದು ಡಬ್ಬಿಗೆ ನೀರು ಹಾಕಬೇಕು ಅಂತ ಹೇಳಿದಂತೆ. ಇದು ಏನಾಯ್ತು ಹೇಳಿದ್ರೆ, ಎಲ್ಲರೂ ನಾನೊಬ್ಬ ನೀರು ಹಾಕಿದ್ರೆ ಗೊತ್ತಾಗ್ಲಿಕ್ಕೆ ಅಂತ ಬಂದು ಎಲ್ಲರೂ ನೀರೇ ಹಾಕಿ ಬಿಟ್ಟದ್ದು, ಹಾಲು ಯಾರು ಹಾಕ್ಲಿಲ್ಲ. ಹಾಗೆ ಬಿಜೆಪಿಯಲ್ಲೂ ಕೂಡ ಇವತ್ತಿನ ರಾಜಕೀಯದಲ್ಲಿ ಯಾವ ಪಕ್ಷಗಳು ಅಂದ್ರೆ ಎಲ್ಲಾ ಪಕ್ಷಗಳದ್ದು ಈ ಚುನಾವಣಾ ವ್ಯವಸ್ಥೆ ಮತ್ತು ತೀರ್ಮಾನಗಳು, ಈ ಚಟುವಟಿಕೆಗಳು ಎಲ್ಲ ಒಂದೇ ಲೆವೆಲ್ಗೆ ಬಂದು ಮುಟ್ಟಿದೆಲ್ಲ. ನಿಜ ನಿಜ, ಹೌದು ಹೌದು ಹೌದು. ಓಕೆ ಸರ್, ಲೆಟ್ ಮಿ ಕಂಪ್ಲೀಟ್ ಒಂದು ವಿಚಾರ. ಹಾಗಾದ್ರೆ ಬಿಜೆಪಿಯಿಂದ ಕೋಟ ಶ್ರೀನಿವಾಸ್ ಪೂಜಾರಿ ಒನ್ಸ್ ಅಗೇನ್ ಆಯ್ಕೆ ಆಗ್ತಾರೆ ಅಲ್ವಾ? ಪಕ್ಕ ಅಲ್ಲಲ್ಲ, ನಾನು ಹೇಳ್ತಾ ಇರೋದು ಟ್ರಯಾಂಗ್ಯುಲರ್ ಆದ್ರೆ ರಾಜೇಂದ್ರ ಕುಮಾರ್ ಶ್ರೀನಿವಾಸ್ ಪೂಜಾರ್ಲು ಇನ್ನೊಂದು ಕಾಂಗ್ರೆಸ್ ಇಂದ ಟ್ರಯಾಂಗ್ಯುಲರ್ ಆದ್ರೆ ಹೇಗೂ ಆಗಬಹುದು ಅಂತ. ಹೇಗೂ ಆಗ್ಬಹುದು. ಹಾಗಾದ್ರೆ ಕೋಟ ಅವರು ಕೂಡ ಗೆಲ್ಲುವಂತದ್ದು ಕಷ್ಟ ಇದೆ ಅನ್ನೋ ತಾವು ಹೇಳ್ತೀರಾ? ನೋಡಿ, ನಾನು ಒಂದು ಹೇಳ್ತೇನೆ, ಇವತ್ತು ಯಾರಿಗೆ ರಾಜಕೀಯದಲ್ಲಿ ಎಲ್ಲ ಪಕ್ಷಗಳಲ್ಲೂ ಗುಂಪುಗಾರಿಕೆ ಇದೆ. ಬಿಜೆಪಿಯಲ್ಲಿ ಇಲ್ವಾ? ಕಾಂಗ್ರೆಸ್ ಅಲ್ಲಿ ಇಲ್ವಾ? ಈ ಗುಂಪುಗಾರಿಕೆಯಲ್ಲಿ ಸಮಸ್ಯೆ ಏನು ಅಂತಂದ್ರೆ,
ಕ್ಯಾಂಡಿಡೇಟ್ಗಳನ್ನ ಸೋಲಿಸ್ಲಿಕ್ಕೆ ಕೆಲಸ ಮಾಡಿದ ದಾಖಲೆ ಜಿತೇಂದ್ರ ಹತ್ರನೇ ಇದೆ, ಕೇಳಿ ಮತ್ತೆ. ಹೌದಪ್ಪ. ಓಕೆ, ನಿಜ. ಅವರವರ ಪಕ್ಷದವರನ್ನೇ ಸೋಲಿಸ್ಲಿಕ್ಕೆ ಕೆಲಸ ಮಾಡುವವರು ಇರ್ತಾರೆ. ಸ್ಟ್ರಾಟಜಿಗಳೇ ಇದೆ. ಮತ್ತೆ ಈ ಕ್ಯಾಂಡಿಡೇಟ್ ಲೆಕ್ಕವೇ ಅಲ್ಲ ನಮಗೆ. ಅಲ್ಟಿಮೇಟ್ಲಿ ರಾಜ್ಯದ ನಾಯಕತ್ವ, ಕೇಂದ್ರದ ನಾಯಕತ್ವಕ್ಕೆ ಏನೋ ಒಂದು ಸೂಚನೆ ಕೊಡಬೇಕು ಹೇಳಿ, ಆದ್ರೆ ಇಲ್ಲಿ ಯಾರನ್ನು ಸೋಲಿಸಬೇಕು, ಇಲ್ಲಿ ಯಾರನ್ನು ಗೆಲ್ಲಿಸಬೇಕು ಹೇಳುವಂತ ಸಿಸ್ಟಮ್ ಜಾರಿಯಾಗಿದೆ ಅಲ್ಲ. ನನಗೆ ಎಂ ಜಿ ಹೆಗ್ಡೆ ಅವರೇ, ನನಗೆ ಏನಂತ ಹೇಳಿದ್ರೆ, ನನಗೆ ಒಂದು ಕಣ್ಣಾರೆ ಒಂದು ಉದಾಹರಣೆ ಇದೆ. ಬಿಜೆಪಿ ಪಕ್ಷದ ಮುಖಂಡರೇ ಬಿಜೆಪಿ ಇನ್ನೊಬ್ಬನನ್ನ ಸೋಲಿಸಲಿಕ್ಕೆ ರಾಜೇಂದ್ರ ಕುಮಾರ್ ಅವರಿಗೆ ಹೆಲ್ಪ್ ಮಾಡಿದ್ದು ನನಗೆ ಕಣ್ಣಾರೆ ನಾನು ನೋಡಿದೆ. ಅಂದ್ರೆ ಆ ಬುಡ ಮೇಲೆ ಮಾಡೋ ಕೆಪಾಸಿಟಿ ಕೂಡ ಇದೆ ಅವರಿಗೆ. ಈಗ ನೋಡಿ ನಿತಿನ್, ಯಾರಿಗಾದ್ರೂ ಈ ಬಿಜೆಪಿಯ ರಾಜ್ಯದ ಅಧ್ಯಕ್ಷರು ಅಥವಾ ರಾಜ್ಯದ ಮುಖ್ಯಮಂತ್ರಿಗೆ ಇವತ್ತು ಹೇಗಾದ್ರೂ ಮಾಡಿ ಒಂದು ನಾವು ಅವರಿಗೆ ಗೆಲ್ಲಿಕ್ಕೆ ಬಿಡಬಾರ್ದು ಹೇಳಿ ಒಳಗಡೆ ಯಾರಾದ್ರೂ ಇದ್ರೆ ರಾಜಕೀಯದ ತಂತ್ರಗಾರಿಕೆ ಹೇಳುದು ನಾನು. ಬಿಜೆಪಿ ಇರ್ಬೋದು, ಅವರು ಉದ್ದೇಶಪೂರ್ವಕವಾಗಿ ಕೆಲಸ ಮಾಡ್ತಾರೆ ಅಂತವ್ರು. ಇದು ಇವತ್ತಿನ ರಾಜಕೀಯ. ಎಲ್ಲ ಪಕ್ಷಗಳಲ್ಲೂ ಆ ತಂತ್ರಗಾರಿಕೆ ರೂಢಿಯಾಗಿ ಹೋಗಿದೆ ಅಲ್ಲ. ರಾಜಕೀಯ ಅಂತ ಹೇಳಿದ್ರೆ ಎಸ್. ಓಕೆ, ಪರ್ಫೆಕ್ಟ್. ಓಕೆ ಸರ್, ಈಗ ಎಂ ಜೆ ಅವರು ಈ ಒಂದು ವಿಚಾರವನ್ನ ಕೇಳಬೇಕು. ನಿನ್ನೆಯಿಂದ ಒಂದು ಫೋಟೋ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದೆ, ತಾವು ಗಮನಿಸಿರಬಹುದು. ಏನ್ ಹೇಳ್ತೀರಾ ಒಂದು ಫೋಟೋ ಬಗ್ಗೆ ತಮ್ಮ ಒಂದು ವ್ಯಾಖ್ಯಾನ? ಅದೇ, ಅದು ಕಾಂಗ್ರೆಸ್ನವರು ಕಾಂಪ್ರಮೈಸ್ ಕರೆದಿದ್ದಾರೋ ಅಥವಾ ಅವರಿಗೆ ಸೀಟು ಕೊಡ್ತಾರೋ ಬಹುಶಃ ಏನೋ ಮಾತುಕತೆ ಆಗಿರ್ಬೇಕಲ್ಲಿ. ಹಾಗಾಗಿ ಕಾಂಗ್ರೆಸ್ ಅಲ್ಲ ಸರ್, ಈ ವಿಚಾರಗಳ ನಡುವೆ ಈ ಹಿಂದೆಯೂ ಕೂಡ ಬಿಜೆಪಿಗರಿಗೂ ಕೂಡ ಹತ್ತಿರ ಆಗಿದ್ರು ರಾಜೇಂದ್ರ ಕುಮಾರ್ ಅವರು. ನೇರವಾಗಿ ಅವರು ಯಾವ ರೀತಿ ತಮ್ಮ ಕೂಡ ನೋಡಿದ್ರೆ MLA ಗಳು, MP ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರು ಸೇರಿದಂತೆ ಬಿಜೆಪಿ ರಾಜ್ಯಾಧ್ಯಕ್ಷರೇ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ರು, ಬನ್ನಿ ನಮ್ಮ ಪಕ್ಷಕ್ಕೆ ಅನ್ನುವಂಥದ್ದು. ಸೊ ಇಂತಹ ವಿಚಾರಗಳು ಇದ್ದಾಗ ಎಸ್, ಇದನ್ನೆಲ್ಲ ನೋಡಿದಾಗ ಇದನ್ನು ಕೂಡ ಗಮನಿಸಬೇಕಾಗುತ್ತೆ ನಾವುಗಳು ಈ ಸಂದರ್ಭ. ಯಾಕಂದ್ರೆ ಈ ಹಿಂದಿನ ಲೋಕಸಭೆ ಚುನಾವಣೆ ಅಥವಾ ವಿಧಾನಸಭೆ ಚುನಾವಣೆಯಲ್ಲಿ ಟ್ರಯಾಂಗ್ಯುಲರ್ ಸ್ಪರ್ಧೆ ಆದ್ರೆ ರಾಜೇಂದ್ರ ಕುಮಾರ್ ಕಾಂಗ್ರೆಸ್ ಓಟ್ಗಳನ್ನ ಮಾತ್ರ ನಂಬಿ ಕೂತ್ಕೊಳ್ಳೋದಿಲ್ಲ. ಇಲ್ಲಪ್ಪ, ಓಕೆ, ಗೊತ್ತಾಯ್ತಾ? ಓಟ್ ನಂಬಿ ಕೂತ್ಕೊಳ್ಳೋದಿಲ್ಲ, ಭಯವಿರ್ತದೆ. ಕಾಂಗ್ರೆಸ್ನವರು ಸಿಟ್ಟಿನಲ್ಲಿ ನನಗೆ ಓಟ್ ಹಾಕತಿದ್ರೆ ಹೇಳುವಂತ ಒಂದು ಫೀಲ್ ಇರ್ತದೆ. ತಮ್ಮನ್ನು ಸೋಲಿಸ್ಲಿಕ್ಕೆ ಇವರು ನಿಂತಿದ್ದಾರೆ ಹೇಳುವ ಫೀಲ್ ಇರ್ತದೆ. ಅದಕ್ಕೆ ಕಾಂಗ್ರೆಸ್ ಪಕ್ಷದವರು ಒಂದಾದ್ರೆ ಹೇಳುವಂತ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ಚುನಾವಣೆ ಅಭ್ಯರ್ಥಿಗೆ ಬಂದ್ರೆ ಅವರು 100% ಅವ್ರು ಅಟ್ಯಾಕ್ ಮಾಡೋದು ಬಿಜೆಪಿಯ ವೋಟರ್ಸ್ ಅನ್ನು. ಅಲ್ಲ, ಗೆಲ್ಲುವಾಗ ಉಂಟಲ್ಲ, ಅವರು ಗಾಳ ಹಾಕುವಾಗ, ಬಲ ಹಾಕಿ ಎಳೆಯುವಾಗ ಸಣ್ಣ ಮೀನು ಬರ್ತದ, ದೊಡ್ಡ ದೊಡ್ಡ ಮೀನುಗಳ ರಾಶಿ ಬರ್ತದೆ, ಎಷ್ಟು ಕುಸಿತದೆ ಆ ಭಾಗದಲ್ಲಿ, ಅದು ಹೇಳಿಕೆ ಆಗುದಿಲ್ಲ. ಆದ್ರೆ ಇವರು ಎಳೆಯುವುದಂತೂ ಎಳೆಯುವುದೇ, ಅದು ಎಷ್ಟು ಬರ್ತದೆ. ಅದಕ್ಕೋಸ್ಕರ ಈ ಚುನಾವಣೆಯಲ್ಲಿ ಅದು ವಿಷಯ ಅಥವಾ ಡೈರೆಕ್ಟ್ ಫೈಟ್ ಹೇಳುದು ಫಸ್ಟ್ ನಿರ್ಧಾರ ಆಗ್ಬೇಕು, ಆಮೇಲೆ ವಿಶ್ಲೇಷಣೆ. ಹಾಗಾದ್ರೆ ಕಷ್ಟ ಈ ಬಾರಿ ವಿಶ್ಲೇಷಣೆ. ದಿನ ಹೋದಾಗ ಚೇಂಜ್ ಆಗ್ತಾ ಇರ್ತದೆ ವಿದ್ಯಮಾನಗಳು. ಕ್ಯಾಂಡಿಡೇಟ್ ಫಿಕ್ಸ್ ಆದ ಕೂಡಲೇ ಗೊತ್ತಾಗುತ್ತೆ ಅನ್ನುವಂಥದ್ದು. ಎಸ್, ಕೊನೆಯದಾಗಿ ಇಬ್ರು ಇದ್ದೀರಾ, ಹಿರಿಯರಿದ್ದೀರಾ, ನಾನು ಇಬ್ರಲ್ಲೂ ಕೂಡ ಈ ಒಂದು ವಿಚಾರವನ್ನ, ತಮ್ಮ ಒಂದು ವಿಶ್ಲೇಷಣೆ, ತಮ್ಮ ಒಂದು ರಿಸಲ್ಟ್, ತಮ್ಮ ಒಂದು ಊಹೆ ಯಾವ ರೀತಿ ಇರುತ್ತೆ ಎಂ ಜೆ ಹೆಗ್ಡೆ ಅವರು? ನಾನು ಈಗ ಊಹೆ ಮಾಡುದೇ ಇಲ್ಲ. ಎಸ್ ಸರ್, ಯಾಕೆ? ಕ್ಯಾಂಡಿಡೇಟ್ ಡಿಕ್ಲೇರ್ಡ್ ಆಗೋ ತನಕ ನಾನು ಏನು ಹೇಳುದಿಲ್ಲ. ಆ ರೀತಿ ಹೌದು, ಹೇಗೆ ಹೇಳುದು? ಸುಮ್ಮನೆ ಗಾಳಿಯಲ್ಲಿ ಯಾಕೆ ನಾವು ಗುದ್ದಬೇಕು? ಓಕೆ. ಅಂತೂ ಇಂತೂ ಕಳೆದ ಬಾರಿ ಅಥವಾ ಹಿಂದೆಗೆ ಹೋಲಿಕೆ ಮಾಡಿದ್ರೆ ವೆರಿ ಇಂಟ್ರೆಸ್ಟಿಂಗ್ ಇದೆ, ಸ್ವಲ್ಪ ಸ್ವಾರಸ್ಯಕರವಾಗಿದೆ. ಹೌದು, ಅಷ್ಟು ಮಾತ್ರ ಸತ್ಯ. ಖಂಡಿತ. ಓಕೆ. ಎಸ್ ಸರ್, ಜಿತೇಂದ್ರ ಕುದೇಶ್. ಅದೇ, ಇದನ್ನು ಮೂಲಭೂತವಾಗಿ ಹೇಳುವುದಾದ್ರೆ ವಿಧಾನ ಪರಿಷತ್ ಹೇಗೆ ಅಂತ ಹೇಳಿದ್ರೆ, ವಿಧಾನಸಭೆಯ 3ನೇ 1 ಅಂದ್ರೆ 75 ಸಂಖ್ಯೆಯ 3 ಅಂದ್ರೆ 75 ಸ್ಥಾನ. 75 ಸ್ಥಾನದಲ್ಲಿ ಪ್ರತಿ ಈ ನಾಮನಿರ್ದೇಶಿತ ಅಭ್ಯರ್ಥಿಗಳು ಒಂದು 11, ಅದು ಪ್ರತಿ 2 ವರ್ಷಗಳಿಗೊಮ್ಮೆ 3ನೇ 1 ಅದು ಚೇಂಜ್ ಆಗ್ತಾ ಇರ್ತದೆ. ಆಮೇಲೆ 14 ಜನ ಪದವೀಧರ ಮತ್ತು ನೈಋತ್ಯ ಶಿಕ್ಷಕರ ಕ್ಷೇತ್ರದ್ದು, ಅದು ಕೂಡ 2 ವರ್ಷಗಳಿಗೊಮ್ಮೆ ಆ 14ರ 3ನೇ 1 ಹೋಗ್ತದೆ. ಉಳಿದದ್ದು ವಿಧಾನಸಭೆಯಲ್ಲೇ ಅವರು ಒಂದು 25 ಮಂದಿಯನ್ನು ಸೆಲೆಕ್ಟ್ ಮಾಡ್ತಾನೆ, ಅದು ಡೈರೆಕ್ಟ್ ಅಲ್ಲಿ ವೋಟಿಂಗ್, ಯಾರ ಸಂಖ್ಯೆ ಜಾಸ್ತಿ ಇದೆ ಅವರು ತಗೊಳ್ತಾರೆ. ನಾಮಿನೇಷನಲ್ಲಿ ಆಡಳಿತ ಪಕ್ಷದವರು ನಾಮಿನೇಷನ್ ಮಾಡುವಂಥದ್ದು. ಆಮೇಲೆ ಉಳಿದದ್ದು 25 ಈಗ ನಡೀತಾ ಇರುವಂಥ ಸ್ಥಳೀಯ ಸಂಸ್ಥೆಯ ಚುನಾವಣೆ. ಇಲ್ಲಿ ಅಂದರೆ ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್. ಈಗ ಇಲ್ಲಿ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ 6 ತಿಂಗಳಾಗಿದ್ದರಿಂದ ಅಲ್ಲಿಯ ಜನಪ್ರತಿನಿಧಿಗಳು ಇಲ್ಲ, ಒಂದು 200-300ವರೆಗೆ ಮೈನಸ್ ಆಗ್ತದೆ. ಉಳಿದವರು ಗ್ರಾಮ ಪಂಚಾಯತ್ ಅವರೆಲ್ಲ ಪಕ್ಷದ ಅಡಿಯಲ್ಲಿ ಸ್ಪರ್ಧೆ ಮಾಡಿದವರಲ್ಲ, ಚಿಹ್ನೆ ಅಡಿಯಲ್ಲಿ ಪಕ್ಷದ ಕಾರ್ಯಕರ್ತರು ಇರುವುದು. ಹಾಗಾಗಿ ಲೆಕ್ಕಾಚಾರ ಕೊಡುವಂಥದ್ದೇ ತುಂಬಾ ಹೆಚ್ಚು ಕಮ್ಮಿ ಇರುವುದರಿಂದ ಸ್ಪಷ್ಟವಾದ ಕಾಂಗ್ರೆಸ್ನವರು ಹೇಳ್ತಾರೆ 2200 ಅಂತ, ಇವರು ಹೇಳ್ತಾರೆ 3800 ಚಿಲ್ಲರೆ ಅಂತ. ಅಂದ್ರೆ STP ಅನ್ನೋರ್ದು ಹೈಯೆಸ್ಟ್ 200ವರೆಗಿದೆ. ಉಳ್ಳಾಲ ಒಂದರಲ್ಲೇ 30 ಆ ರೀತಿಯ ಲೆಕ್ಕಾಚಾರಗಳಿದೆ. ಅಂದ್ರೆ ಅವರು ಕಾಂಗ್ರೆಸ್ಗೆ ಸಿಗ್ಬೋದು, ಪಕ್ಷೇತರ ಒಂದು 200 ಇದೆ. ಈ ಎಲ್ಲ ಓಟುಗಳೆಲ್ಲ
ಕಾಂಗ್ರೆಸ್ಸಿಗೆ ಏನು ಕೂಡ ಕಾಂಗ್ರೆಸ್ಗೆ ಬರುವಂಥ ಸಾಧ್ಯತೆಗಳಿದೆ. ಪಕ್ಷೇತರದಲ್ಲಿ ಸಾಧಾರಣ 3/1 ಆದರೂ ಕಾಂಗ್ರೆಸ್ಗೆ ಬರ್ತದೆ. SDP ಯಲ್ಲಿ ಎಲ್ಲವೂ ಹೆಚ್ಚಾಗಿ ಬರುವ ಎಲ್ಲ ಸಾಧ್ಯತೆಗಳಿರ್ತದೆ. ಹಾಗಾಗಿ ಕಾಂಗ್ರೆಸ್ ಕೂಡ ಇದರಲ್ಲಿ ಏನು 2ನೇ ಸ್ಥಾನ 3ನೇ ಪಕ್ಷೇತರ ಅಭ್ಯರ್ಥಿ ಹಾಕದಿದ್ರೆ ಅಥವಾ ಬೇರೆ ಯಾರೋ ಸಾಧಾರಣ ಪಕ್ಷೇತರ ಅಭ್ಯರ್ಥಿಗಳನ್ನು ಹಾಕಿದರೆ ದೊಡ್ಡ ರಾಜೇಂದ್ರ ಕುಮಾರ್ ನಂತರ ಬಿಟ್ಟರು ಯಾರು ಹಾಕಿದ್ರು ವಿನ್ ಆಗುವ ಅದು ಕಾಂಗ್ರೆಸ್ಸೇ. ಅದರಲ್ಲಿ ಅಂದರೆ BJP ಅಲ್ಲಿ ಕೋಟ ಶ್ರೀನಿವಾಸ ಫೈನಲ್ ಆದರೆ ಅವರು ಗದ್ದೆ ಗೆಲ್ತಾರೆ. ಆಮೇಲೆ ಕಾಂಗ್ರೆಸ್ನವರು ಯಾರೇ 11ರಲ್ಲಿ ಯಾರು ಅಭ್ಯರ್ಥಿ ಮಾಡಿದ್ರು ಅಥವಾ ಹೊರಗಡೆ ಅಭ್ಯರ್ಥಿ ಮಾಡಿದ್ರು ಗೆಲ್ತಾರೆ. ಇಲ್ಲಿ ರಾಜೇಂದ್ರ ಕುಮಾರ್ ಬಂದಿರುವುದರಿಂದ ಅವರು ಮುಂದಿನ ದಿನಗಳಲ್ಲಿ ಸ್ಟ್ಯಾಚರ್ ಏನು ಅವರು ಕಾಂಪ್ರಮೈಸ್ ಆಗ್ತಾರ ಹಿಂದೆ ಬರುವ ಚಾನ್ಸ್ ನನಗಂತೂ ಕಾಣುದಿಲ್ಲ. ಆದ್ರಿಂದ ಅವರು ಇಳಿಯುವುದರಿಂದ ಕಾಂಗ್ರೆಸ್ಗೆ ದೊಡ್ಡ ಪೆಟ್ಟಿದೆ. ಆದ್ರಿಂದ ಕಾಂಗ್ರೆಸ್ನವರು ಫಸ್ಟ್ ಲೂಸರ್ ಆಗ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅವರನ್ನೇ ಗೇನ್ ಮಾಡಿಕೊಂಡು ಕಾಂಗ್ರೆಸ್ಗೆ ಟಿಕೆಟ್ ಒಂದು ಗ್ಯಾರಂಟಿ ಉಳಿಸ್ಕೊಳ್ತಾರ ಎನ್ನುವಂತದ್ದು. ಆದ್ರೆ ಒಂದು ವೇಳೆ ಕಾಂಗ್ರೆಸ್ನವರು ಜೊತೆಗೆ ಇಲ್ಲಿ ಬಿಜೆಪಿಯವರು ಸೆಳೆಯುವ ಪ್ರಯತ್ನ ಮಾಡಲ್ಲ. ಬಿಜೆಪಿಯವರು ರಾಜೇಂದ್ರ ಕುಮಾರ್ ಯಾಕಂದ್ರೆ ಈ ಹಿಂದೆ ನಾವು ಗಮನಿಸಿರುವಂತದ್ದು ರಾಜೇಂದ್ರ ಕುಮಾರ್ ಈ ಹಿಂದಿನ ಲೋಕಸಭಾ ಚುನಾವಣೆ ಏನಿತ್ತು, ವಿಧಾನಸಭಾ ಚುನಾವಣೆ ಏನಿತ್ತು, ಆ ಸಂದರ್ಭ ತಾವು ಹೇಳಿದಾಗೆ ಅನೇಕ ವಿಚಾರಗಳ ಉಸ್ತುವಾರಿಯನ್ನು ತೆಗೆದುಕೊಂಡಿದ್ರು. ಜೊತೆಗೆ ಅವರ ಹೆಸರು ಕೂಡ ಲೋಕಸಭೆಗೆ ಕೇಳಿ ಬಂದಿತ್ತು. ಆ ಸಂದರ್ಭ ರಾಜೇಂದ್ರ ಕುಮಾರ್ ಅಂತ ಬಂದಾಗ ಕಾಂಗ್ರೆಸ್ ಬೆಂಬಲಿತ ಪಕ್ಷದ ನಾಯಕ ಅನ್ನುವಂಥದ್ದು ಒಂದು ಇರುವಂತಹ. ತದನಂತರ ಆಗಿರುವಂತಹ ಬೆಳವಣಿಗೆಗಳು ನಮ್ಮ ಬಿಜೆಪಿಯ MLA-ಗಳ ಜೊತೆ ಬಿಜೆಪಿ MP, ಬಿಜೆಪಿ ರಾಜ್ಯಾಧ್ಯಕ್ಷ ಅತ್ಯದ್ಭುತವಾಗಿರುವಂತಹ ಒಂದು ಒಡನಾಟ. ಎಸ್, ತುಂಬಾ ಒಡನಾಟ ಅಂತ ಹೇಳಿದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರೇ ಓಪನ್ ಆಗಿ ಹೇಳುವಂತದ್ದು ನಮ್ಮ ಪಕ್ಷಕ್ಕೆ ಬನ್ನಿ ಅನ್ನೋದು. ಇಂತಹ ನಡುವೆ ಹೌದು ಅಂದ್ರೆ ಅದು ಅವರ ಕೆಪಾಸಿಟಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಅಂದ್ರೆ ಮತ್ತೆ ಅವರಿಗೆ ಗೊತ್ತಿದೆ ಇನ್ನು ಫ್ಯೂಚರ್ ಅಲ್ಲಿ ಅವರ ಒಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಮೇಲೆ ಬರ್ಲಿಕ್ಕೆ ತುಂಬಾ ಟೈಮ್ ಇದೆ, ಕಷ್ಟ ಇದೆ. ಬಿಜೆಪಿ ಸದ್ಯದಲ್ಲಿ ಸ್ಟ್ರಾಂಗ್ ಇದೆ, ಹೋಲ್ಡ್ ಇದೆ, ಮತ್ತೆ ಅವರಿಗೆ ಟೈಮ್ ಇಲ್ಲ ಅಷ್ಟು ಹೊತ್ತು ಕಾಯುವ ಕಾಂಗ್ರೆಸ್. ಹಾಗಾಗಿ ಅವರು ಒಳ್ಳೆ ಲೆಕ್ಕಾಚಾರ ಮಾಡಿ ಅವರ ಜೊತೆ ಬಾಡಿ ಲ್ಯಾಂಗ್ವೇಜ್ ಇಂದ ಹಿಡಿದು ಎಲ್ಲಾ ಲ್ಯಾಂಗ್ವೇಜ್, ತನುಮನ ಧನ ಎಲ್ಲ ರೀತಿಯ ಸಂಪರ್ಕಗಳನ್ನು ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಬಿಜೆಪಿ ಪಕ್ಷದ ಮುಖಂಡರ ಜೊತೆ. ಹಾಗಾಗಿ ಕಾಂಗ್ರೆಸ್ನವರನ್ನು ಅವರು ಹಾಗೆ ಬಿಟ್ಟಾಕ್ಲಿಲ್ಲ. ಅವರು ಮಾಡಿದ ಸೇವೆ ಇದೆ, ಮತ್ತೆ ಅವರಿಗೆ ಅವರ ತಾಕತ್ತು ಕೂಡ ಗೊತ್ತಿದೆ. ಆದ್ರೆ ಇಲ್ಲಿ ಇರುವಂತದ್ದು ಪ್ರಶ್ನೆ ಏನು ಹೇಳಿದ್ರೆ ಕೋಟ ಶ್ರೀನಿವಾಸ ಪೂಜಾರಿ ಸಹಜವಾಗಿ ಗೆಲ್ತಾರೆ ಈಗಿನ ಲೆಕ್ಕಾಚಾರದಲ್ಲಿ. ಅಂದ್ರೆ ಅದು ಬಿಜೆಪಿಯವರು ತುಂಬಾ ಸ್ಮಾರ್ಟ್ ಇದ್ದಾರೆ ಲೆಕ್ಕಾಚಾರ ಮಾಡೋದು, ಮತ್ತೆ ಓಟ್ಗಳು ತುಂಬಾ ಇದೆ ಹೆಚ್ಚುವರಿ. ಹಾಗಾಗಿ ಅದೇ ಲೂಸ್ ಬಿಟ್ರೆ ಸ್ವಲ್ಪ ಇವರು ಬಾಚು ಎಳೆಯುವಾಗ ಅದು ರಾಶಿಯಾಗಿ ಬಂದ್ರೆ ನಿಂತ್ರೆ ಎಳೆಯುವುದು ಎರಡು ಕಡೆಯಿಂದ ಬಾಚು ಎಳಿತಾರೆ, ಇಲ್ಲಿಯೂ ಎಳಿತಾರೆ, ಅಲ್ಲಿಯೂ ಎಳಿತಾರೆ. ಎಳೆಯುವಾಗ ದೊಡ್ಡ ದೊಡ್ಡ ಇದು ಓಟುಗಳ ಇಲ್ಲಿ ಈ ಕಡೆ ಬಂದಾಗ ಇದು ಕಂಪಿಸುವ ಸಾಧ್ಯತೆ, ಕುಸಿಯುವ ಸಾಧ್ಯತೆ ಇದೆ. ಬಟ್ ಅವರು ಸ್ಟ್ರಾಂಗ್ ಇದೆ. ಬಟ್ ಕಾಂಗ್ರೆಸ್ ಖಂಡಿತ ಕುಸಿತದೆ ಮೇಲ್ನೋಟಕ್ಕೆ. ಅಂದ್ರೆ ಬೇರೆ ಯಾರು ಅಂತಾರೆ ರಾಜೇಂದ್ರ ಕುಮಾರ್ ವಿಷಯವಾಗಿ ನಾನು ನನ್ನ ಒಂದು ವಿಷಯಗಳು ಮಾತ್ರ. ಹಾಗಾಗಿ ಇಲ್ಲಿ ಏನು ಕೋಟ ಶ್ರೀನಿವಾಸ ಪೂಜಾರಿ ನನ್ನ ಲೆಕ್ಕಾಚಾರ ಸೇಫೇ ಇದ್ದಾರೆ. ಮತ್ತು ಅಂತಹ ದೊಡ್ಡ ಬದಲಾವಣೆ ಆದರೆ ಮಾತ್ರ ಕೋಟ ಶ್ರೀನಿವಾಸರಿಗೆ ಸಮಸ್ಯೆ ಆಗ್ಬೋದು, ವಿನಃ ಇದರಲ್ಲಿ ಸಮಸ್ಯೆ ಆಗಲಿಕ್ಕಿಲ್ಲ. ಗೆಲ್ಬೋದು, ಸ್ವಲ್ಪ ಕಮ್ಮಿ ಓಟ್ ಆದರೂ ಗೆಲ್ಬೋದು. ಆದರೆ ಅದೇ ಮೊದಲ ಪ್ರಾಶಸ್ತ್ಯ ಮತಗಳು ಬಂದರೆ ಸುಲಭದಲ್ಲಿ ಗೆಲ್ತಾರೆ. ಎರಡನೇ ಪ್ರಾಶಸ್ತ್ಯ ಬರುವಾಗ ಕೋಟ ಶ್ರೀನಿವಾಸ ಪೂಜಾರಿಗೆ ಒಂದು ವೇಳೆ ಕಾಯುದಂತಾದ್ರೆ ಅದು ಮಾತ್ರ ಡೇಂಜರಿನ ಲಕ್ಷಣ ಖಂಡಿತ. ಎರಡನೇ ಪ್ರಾಶಸ್ತ್ಯ ಮತಕ್ಕೆ ಬಿಜೆಪಿಯವರು ಕಾಯ್ತಾರಂತಾದ್ರೆ ಅದು ಮೊದಲ ಹಂತದಲ್ಲಿ ಅವರು ಗೆಲ್ಲದಿದ್ರೆ ಕೋಟ ಶ್ರೀನಿವಾಸ ಪೂಜಾರಿ ಗೆಲ್ಲುವ ಯಾವುದೇ ಸಾಧ್ಯತೆ ನನಗೆ ಕಾಣುವುದಿಲ್ಲ. ಆಗ ರಾಜೇಂದ್ರ ಕುಮಾರ್ ಅವರಿಗೆ ಸಾಧ್ಯತೆಗಳಿರ್ತದೆ. ಕಾಂಗ್ರೆಸ್ನವ್ರದ್ದು ಆಗ ಆದರ್ಶ ಕುಲಾಯಿಸಲ್ಬಹುದು, ಹೇಳಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾನು ಹೇಳುವಂಥದ್ದು ಈಗ ಮೇಲ್ನೋಟಕ್ಕೆ ಕೋಟ ಶ್ರೀನಿವಾಸ ಪೂಜಾರಿ ರಾಜೇಂದ್ರ ಕುಮಾರ್ ಸ್ಪರ್ಧೆ ಮಾಡಿದರೆ ರಾಜೇಂದ್ರ ಕುಮಾರ್ಗೆ 2ನೇ ಸ್ಥಾನದ ಚಾನ್ಸ್ ಇದೆ. ಒಂದು ವೇಳೆ ಕಾಂಗ್ರೆಸ್ನವರು ಸ್ಪರ್ಧಿಸದೇ ಇದ್ರೆ ಅಗೇನ್ ರಾಜೇಂದ್ರ ಕುಮಾರ್ಗೆ ರಾಜೇಂದ್ರ ಕುಮಾರ್ಗೆ ಅವಕಾಶ ಇದೆ. ಒಟ್ಟಿನಲ್ಲಿ ರಾಜೇಂದ್ರ ಕುಮಾರ್ ಅವರ ಸ್ಪರ್ಧೆ ಒಂದು ಅನೇಕ ಸ್ವಾರಸ್ಯಕರವಾಗಿರುವಂತಹ ಬೆಳವಣಿಗೆಗಳು, ಜೊತೆಗೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗದಂತಹ ಬೆಳವಣಿಗೆಗಳು ಆಗಬಹುದು ಅನ್ನುವಂಥದ್ದು ಮುಂದಕ್ಕೆ. ಜೊತೆಗೆ ಇಲ್ಲಿ ಒಂದು ಸ್ಥಾನ ಬಿಜೆಪಿಗೆ ಬರಬಹುದು ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ. ಜೊತೆಗೆ ಇಲ್ಲಿ ರಾಜೇಂದ್ರ ಕುಮಾರ್ ಅವರ ಸ್ಪರ್ಧೆಯಿಂದ ಕಾಂಗ್ರೆಸ್ಗೆ ಪೆಟ್ಟು ಬೀಳುತ್ತೆ ಒಂದು. ಜೊತೆಗೆ ರಾಜೇಂದ್ರ ಕುಮಾರ್ ಅವರ ಸ್ಪರ್ಧೆಯಿಂದ ಕಾಂಗ್ರೆಸ್ಗೆ ಪೆಟ್ಟು ಬೀಳುತ್ತೆ ಒಂದ್ ಕಡೆ ಆದ್ರೆ, ಇಲ್ಲಿ ಬಿಜೆಪಿಯು ಕೂಡ ರಾಜೇಂದ್ರ ಕುಮಾರ್ ಅವರಿಗೆ ಬಾಹ್ಯ ಬೆಂಬಲ ಕೊಡಬಹುದು. ಯಾಕೆ ಕೊಡ್ತಾರೆ? ಕೊಡಬಹುದು. ಯಾಕೆ ಕೊಡಬೇಕು? ಬಾಹ್ಯ ಬೆಂಬಲ ಕೊಡೋದೇ ಇಲ್ಲ. ಎಲ್ಲಾದ್ರೂ ಲೆಕ್ಕಾಚಾರ ಆದ್ರೆ ಆಂತರಿಕ ಲೆಕ್ಕಾಚಾರ, ಎಳೆಯುವ ಲೆಕ್ಕಾಚಾರ ಮಾತ್ರ. ಬಾಹ್ಯ ಬೆಂಬಲ ಈ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕೊಡೋದೇ ಇಲ್ಲ. ಅದು ಆತರ ಕೊಟ್ರೆ ಅದು ದೊಡ್ಡ ಇದಾಗ್ತದೆ. ಯಾಕಂದ್ರೆ ಒಂದು ವೇಳೆ ಇವರ ಓಟುಗಳನ್ನೇ ತೆಗೆದು ಅವ್ರಿಗೆ ಕೊಡುದಲ್ಲ, ಇಲ್ಲಿ ತೆಗೆದು ಬಾಹ್ಯ ಬೆಂಬಲ ಅಂತ ಹೇಳಿದ್ರೆ ಅವ್ರಿಗೆ ಕೊಟ್ರೆ ಇಲ್ಲಿಯ ಓಟುಗಳನ್ನೇ ಅಲ್ಲಿ ಪುಸ್ತಕ ಹೋಗಿ ಇವ್ರದ್ದು ಮೈನಸ್ ಅಲ್ವಾ. ಎರಡನೇ ಅಭ್ಯರ್ಥಿನ ಬಿಜೆಪಿ ಇಳಿಸಲ್ಲ. ಎರಡನೇ ಅಭ್ಯರ್ಥಿನ ಇಳಿಸಿದ್ರೆ ಮತ್ತು ಗಂಡಾಂತರ. ಹಾಗಾಗಿ ಇವರು ಈಗ ಇರುವಂತದ್ದೇ ಸೇಫ್ ಝೋನ್. ಅವ್ರು ಏನು ಮಾಡುದಿಲ್ಲ, ಒಂದೇ ಅಭ್ಯರ್ಥಿ ಸಾಕು, ಒಂದೇ ಅಭ್ಯರ್ಥಿ ನಿಲ್ಲಿಸ್ತಾರೆ, ಮತ್ತೆ ಅದನ್ನು ಟೈಟ್ ಮಾಡ್ತಾರೆ.
ಮಾಡ್ತಾರೆ ಇನ್ನು ಆದಷ್ಟು. ಬಿಜೆಪಿಯವರು ಅಂದ್ರೆ ಅವರು ಲೆಕ್ಕಾಚಾರ ಭಯಂಕರ ಲೆಕ್ಕಾಚಾರ ಇದೆ. ಅವರು ನಮ್ಮ ಲೆಕ್ಕ ಮೇಲ್ನೋಟದ ಅವ್ರದ್ದು ಲೆಕ್ಕಾಚಾರ, ಅವರ ಅನುಭವ. ಯಾಕೆ ಹೇಳಿದ್ರೆ ಆರಂಭದಲ್ಲಿ ಬ್ಲೇಸಿಯರ್ ಡಿಸೋಜ ಮತ್ತೆ ಪ್ರತಾಪ್ ಚಂದ್ರ ಶೆಟ್ಟಿ ಗೆದ್ದು ಬರ್ತಾ ಇದ್ರಲ್ಲ, ಆಮೇಲೆ ಮೋನಪ್ಪ ಭಂಡಾರಿ ಒಮ್ಮೆ ಸ್ಪರ್ಧೆ ಮಾಡಿದ್ರು ಮಧ್ಯದಲ್ಲಿ, ಆವಾಗ ಅವರು ಸೋತರು ಒಂದು ಕೆಲವೇ ಮತಗಳಲ್ಲಿ. ಮತ್ತೆ ಪುನಃ ಕೋಟ ಶ್ರೀನಿವಾಸ ಪೂಜಾರಿ ಅವರು ಗೆದ್ದದ್ದು 2015ರಲ್ಲಿ. ಹಾಗಾದ್ರೆ ಇಲ್ಲಿ ತಾವು ಹೇಳುವಂತದ್ದು ಬಿಜೆಪಿ ಅವರು ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಚೆನ್ನಾಗಿದ್ದಾರೆ ನಮ್ಗಳ ಜೊತೆ ಅಂತ ಬಂದಾಗ ಅವ್ರಗಳಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಹೋಗಲ್ಲ ಈ ಸಂದರ್ಭ. ಯಾರು ಇಲ್ಲ ಆದ್ರೆ ನಾಯಕರು ಸಪೋರ್ಟ್ ಮಾಡಬಹುದು ಒಳಗಿಂದೊಳಗೆ, ಲಾಭದ ದೃಷ್ಟಿಯಿಂದ. ಒಳಗಿಂದೊಳಗೆ ಏನು ಶ್ರೀನಿವಾಸ ಪೂಜಾರಿ ಅವರು ಸಿಕ್ಕಾಪಟ್ಟೆ ವರ್ಚಸ್ಸಿ ನಾಯಕರಾಗಿ ಬೆಳೀತಾ ಇದ್ದಾರೆ ಎನ್ನುವಂತ ಜಲಸ್ ಇದ್ರೆ ಅದನ್ನ ಸ್ವಲ್ಪ ಕೆಲವರು ಏನು ಜಾತಿ ರಾಜಕಾರಣದ ಅಂದ್ರೆ ಈಗ ಬಿಲ್ಲ ವರ್ಸಸ್ ಬಂಟ ಅಂತ ಇಲ್ಲಿ ಜೋರಾಗಿ ನಡೀತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಹಾಗಾಗಿ ಆತರ ಮಾಡುದಿಲ್ಲ ಬಿಜೆಪಿ ಹೆಚ್ಚಾಗಿ, ಆದ್ರೆ ಮತ್ಸರಿಗಳು ಕೆಲವರು ಜನ ಇರ್ತಾರೆ, ಆ ಓಟುಗಳು ಖಂಡಿತ ಹೋಗೋ ಚಾನ್ಸ್ ಇದೆ. ಮತ್ತೆ ಲಾಭದ ದೃಷ್ಟಿಯಿಂದ ಕೆಲವೊಂದು ಕಳಚಬಹುದು, ಆದ್ರೂ ಕೂಡ ಸೇಫರ್ ಜೋನ್ ಅಲ್ಲಿ ಇರ್ತಾರೆ ಅಂತ ನನ್ನ ಲೆಕ್ಕಾಚಾರ. ಕಾಂಗ್ರೆಸ್ಗಂತೂ ಗಂಡಾಂತರ. ಆದ್ರೂ ಬಹುತೇಕ ಕಾಂಗ್ರೆಸ್ಗೆ MNR ಬರಬಹುದು, ಅದು ಒಂದು ಲೆಕ್ಕಾಚಾರ. ಅದು ಲೆಕ್ಕಾಚಾರ ಬಹುತೇಕವಾಗಿ. ಸದ್ಯ ಇದು ನಿರಾಯಾಸವಾಗಿ ನಡೀಬೇಕಾಗಿರುವಂತಹ ಕರಾವಳಿ ಭಾಗದ ವಿಧಾನ ಪರಿಷತ್ ಚುನಾವಣೆ ಏನಿದೆ ಸ್ವಲ್ಪ ಡಿಫ್ರೆಂಟ್ ಆಗಿ ಹೋಗ್ತಾ ಇದೆ, ಸ್ವಲ್ಪ ಸ್ವಾರಸ್ಯಕರವಾಗಿ, ಜೊತೆಗೆ ವೆರಿ ಇಂಟ್ರೆಸ್ಟಿಂಗ್ ಆಗಿ ಆಗ್ತಾ ಇದೆ ಅನ್ನೋದು ಕಾರಣ. ಇಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಪ್ರಬಲ ಪಕ್ಷಗಳ ನೇರವಾಗಿರುವಂತಹ ಹಣಾಹಣಿ ಪೈಪೋಟಿಗಳ ನಡುವೆ ಪಕ್ಷೇತರರಾಗಿ ನಾನು ಕೂಡ ನಿಲ್ತೇನೆ ಅನ್ನುವಂತಹ ಒಂದು ದೊಡ್ಡ ಸವಾಲನ್ನ ಹಾಕಿರುವಂತಹವರು MN ರಾಜೇಂದ್ರ ಕುಮಾರ್ ಅವರು. ಸಹಕಾರಿ ರಂಗದ ಧುರೀಣರು, ಸಹಕಾರಿ ಕ್ಷೇತ್ರದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿರುವಂತಹ ವ್ಯಕ್ತಿ MN ರಾಜೇಂದ್ರ ಕುಮಾರ್ ಅವರ ಒಂದು ದಿಢೀರಾಗಿರುವಂತಹ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ನಿಲ್ತೇನೆ ಅನ್ನುವಂತಹ ಒಂದು ಅವರ ಒಂದು ನಡೆ ಏನಿದೆ, ಇದು ಬಿಜೆಪಿ ಮತ್ತು ಕಾಂಗ್ರೆಸ್. ಎಸ್, ಎರಡು ಮಾಧ್ಯಮದರ ಬಗ್ಗೆ ಹೇಳಿದ್ರು ಅಂದಾಗ ಅದಕ್ಕೆ ಆನ್ಸರ್ ಮಾಡ್ಬೇಕಿತ್ತು. ಯಾವ್ದು ಸರ್? ಮಾಧ್ಯಮದವರ ಬಗ್ಗೆ ಒಂದು ಪ್ರಶ್ನೆ ಹೇಳಿದ್ರು ಅವರು, MJ ಹೆಗಡೆ ಅವರು. ನೀವು ಕೂಡ ತಗೊಳ್ತೀರಿ ಅಂತ, ಅದಕ್ಕೊಂದು ಪ್ರಶ್ನೆ ಕೊಟ್ಟರೆ ಒಳ್ಳೇದಿತ್ತು ನೀವು. ರೈಟ್, ಫೈನಲ್ ಆಗಿ ತಾವು ಕೊಡ್ತೀರಾ? ಏನಿಲ್ಲ, ಈಗ ಅಂದ್ರೆ ಯಾವ್ದು ಬಿಡಬಾರ್ದು ಅಂತ, ಯಾಕೆ ನಾವು ಜಾರಿಸ್ಕೊಂಡಾಗ ಆಗಬಾರ್ದು ಎನ್ನುವ ಕಾರಣಕ್ಕಾಗಿ ಅಷ್ಟೇ. ಈಗ ಮಾಧ್ಯಮ ಎನ್ನುವಂಥದ್ದು ಎಲ್ಲ ಈಗ ಪ್ರತಿ ಉದ್ಯಮ ಆದ್ಮೇಲೆ, ಒಂದು ಪ್ರಾಡಕ್ಟ್ ಆದಮೇಲೆ ಅದಕ್ಕೊಂದು ಬ್ರಾಂಡ್ ಇದೆ, ಅದು ಸೇಲ್ ಆಗಬೇಕು ಅಂತ ಆದರೆ ಅದಕ್ಕೆ ಲಾಭ ನಷ್ಟ ಲೆಕ್ಕಾಚಾರಗಳು ಬಂದ ನಂತರ, ಸ್ವಾತಂತ್ರ್ಯದಲ್ಲಿ ಅದೊಂದು ನಮ್ಮ ದೇಶದ ಕ್ರಾಂತಿ ಸತ್ಯ ಅಂತ. ಈಗ ಪ್ರಾಡಕ್ಟ್ ಆದಮೇಲೆ ಪ್ರಾಡಕ್ಟ್ ಸೇಲ್ ಮಾಡೋರು ಕೂಡ ಕೆಟ್ಟದನ್ನು ಏನು ಮಾಡೋದಿಲ್ಲ, ತಮ್ಮದು ಒಳ್ಳೆದಿಂದ ಸೇಲ್ ಮಾಡ್ತಾರೆ, ಮತ್ತು ಜಾಹೀರಾತಿಗೆ ಹಣ ಹಾಕ್ತಾರೆ, ಆ ಥರ ಎಲ್ಲ ಇರ್ತದೆ. ಇಲ್ಲಿ ಕೂಡ ಜಾಹೀರಾತು ಎನ್ನುವಂಥದ್ದು ಆದಾಯದ ಏನು ಪತ್ರಿಕೆ ಆದಾಯದ ಅಥವಾ ಮಾಧ್ಯಮದ ಆದಾಯದ ದೊಡ್ಡ ಮೂಲ. ಜಾಹೀರಾತಿನಿಂದಲೇ ಹೆಚ್ಚಾಗಿ ಪತ್ರಿಕೆಗಳು ನಡೆಯುವಂಥ, ಬರುವ ಸೇಲ್ ಮಾಡಿದ್ರಿಂದ ಅದರ ಖರ್ಚು ಸ್ವಲ್ಪವೂ ಖರ್ಚು ಹುಟ್ಟುವುದಿಲ್ಲ, ಯಾಕಂದ್ರೆ ಏಜೆಂಟ್ ಕಮಿಷನ್ ಎಲ್ಲ ಹೋಗುದ್ರಿಂದ. ಹಾಗಾಗಿ ನೀವು 20 ರೂಪಾಯಿಗೆ ಪೇಪರ್ ತಗೊಳ್ತಾರೆ, ಅಥವಾ ಈ ಕೇಬಲ್ ಈ ಚಾನಲ್ಗಳನ್ನೆಲ್ಲ ನೀವು ಧರ್ಮಕ್ಕೆ ಈಗ ಉಚಿತವಾಗಿ ಮಾಡಿದ್ದಾರೆ, ಆ ಖರ್ಚು ವೆಚ್ಚಗಳಿಗೆ ಏನು ಆಗ್ತದೆ ಹಣ ಕೊಟ್ಟು ನೋಡ್ತಾರಂತಾದ್ರೆ ಕೇಬಲ್ ಚಾನಲ್ಗಳನ್ನು ನೋಡ್ಬೇಕಾದ್ರೆ ಅವರಿಗೆ ಇಷ್ಟು ಹಣ ಕೊಡಬೇಕು. ಟಿವಿ ಚಾನಲ್ಗಳನ್ನ ಈಗ ಕಲರ್ ಚಾನಲ್ ನೋಡ್ಬೇಕಾದ್ರೆ ನಾವು ಹಣ ಕೊಡ್ಬೇಕಲ್ಲ, ಅದೇ ರೀತಿ ಮಾಡಿದ್ರೆ ಅವರು ಸತ್ಯ ಸುದ್ದಿಗಳನ್ನು ಖಂಡಿತ ಬಿತ್ತರಿಸ್ತಾರೆ. ಪತ್ರಿಕೆಯನ್ನ ನಮ್ಮ ಓದ ಪತ್ರಿಕೆ 20-25 ರೂಪಾಯಿಗೆ ಕೊಟ್ರೆ ಖಂಡಿತ ಅವರು ಇನ್ನು ಮಾಡ್ತಾರೆ. ಈಗ ಏನಾಗಿದೆ ಹೇಳಿದ್ರೆ, ಒಂದು ವೇಳೆ ಪತ್ರಿಕೆಗಳನ್ನ ಏನು ಇವರನ್ನ ದೊಡ್ಡ ದೊಡ್ಡ ಜನ ಅಂತ ಹೇಳಿದ್ರು, ಜನ ಏನು ಕಚೇರಿ ಉದ್ಘಾಟನೆ ಹೇಳಿದ್ರೆ ಕಚೇರಿ ಉದ್ಘಾಟನೆ ಆಗಿರ್ತದೆ, ಮತ್ತೆ ಇವರು ಪದೇ ಪದೇ ಇವರೇ ಗೆಲ್ತಾರೆ ಹೇಳಿದ್ರೆ ಜನರಿಗೆ ಡೌಟ್ ಬರ್ಲಿಕ್ಕೆ ಶುರು ಆಗ್ತದೆ. ಅಂದ್ರೆ ಏನೇ ಜಾಹೀರಾತು ತಗೊಂಡ್ರು, ಏನೇ ಇದಾದ್ರು ಒಂದು ಏನು ನಿಯಮ, ಒಂದು ಪಾರದರ್ಶಕತೆ, ಒಂದು ಫ್ಯಾಕ್ಟ್ ಖಂಡಿತ ಇರ್ತದೆ. ಮತ್ತೆ ಈ ಜನ ಬುದ್ಧಿವಂತರಾಗಿರ್ತಾರೆ, ಅವರು ಇದನ್ನ ನೋಡುವಾಗ ಡೌಟ್ ಬರ್ಲಿಕ್ಕೆ ಶುರು ಆಗ್ತದೆ, ಅಷ್ಟು ಕ್ಲೆವರ್ ಆಗಿದ್ದಾರೆ. ಈಗ ಅಂದ್ರೆ ಈ ವಾಟ್ಸಪ್ ಮೊಬೈಲ್ ಇರುವುದರಿಂದ ಎಲ್ಲ ಜ್ಞಾನ ವಿಸ್ತಾರ ಆಗಿದೆ, ಮಾಹಿತಿ ಎಲ್ಲ ಕಡೆಯಿಂದ ಬರ್ತಾ ಇರುವುದರಿಂದ ಇಲ್ಲಿ ಮಾಧ್ಯಮಗಳು ಏನು ಕೇವಲ ಒಂದು ಅವರ ಮಾರುಕಟ್ಟೆ ವ್ಯವಸ್ಥೆ, ಕಮರ್ಷಿಯಲ್ ಇದನ್ನ ನಿಯಮಬದ್ಧವಾಗಿ ಮಾಡ್ತಾ ಇದ್ದಾರೆ. ಅದು ಯಾಕೆ ಹೇಳಿದ್ರೆ ಸೈನ್ ಹಾಕಬೇಕು ಜಾಹೀರಾತುದಾರದು ಮುಖ್ಯಸ್ಥರದ್ದು ಹೇಳಿದ್ರೆ, ಇವ ಏನಾದರೂ ಪತ್ರಕರ್ತರ ಅಥವಾ ಯಾರು ವರದಿ ಕೊಡ್ತಾನೆ ಇನ್ನೊಬ್ಬರು ಅಥವಾ ಏಜೆನ್ಸಿ ಮೂಲಕ ಬರುವಂಥ ವರದಿಗಳು ಅವರು ಲಾಭ ಮಾಡಿಕೊಳ್ಳದೇ ಇರಬೇಕು, ಅವರ ಗಮನಕ್ಕೆ ಬರಬೇಕು ಎನ್ನುವಂಥದ್ದು ಕೂಡ ಇದರಲ್ಲಿ ಇರ್ತದೆ. ಇವರು ಎಷ್ಟು ಕೊಟ್ಟಿದ್ದಾರೆ, ಹೌದಾ ಜಾಹೀರಾತುಗಳನ್ನು ಕೊಡ್ತಾ ಇದ್ದಾರೆ, ಮತ್ತೆ ಒಂದು ಜಾಹೀರಾತು ನಮಗೆ ಕೊಟ್ಟ ಇದ್ದವರಿಗೆ ಅಷ್ಟು ಪ್ರಚಾರ ಕೊಡೋದು ಏನು ಒಂದು ಉದ್ಘಾಟನೆ ಅವರ ಸ್ಟ್ರಾಟಜಿ ಬಗ್ಗೆ ಹೇಳುವಂಥದ್ದು ಏನು ತಪ್ಪಿಲ್ಲ. ಇನ್ನೊಬ್ಬರದ್ದು ಕೊಡ್ತಾರೆ, ಅವರನ್ನು ಒಬ್ಬರನ್ನು ಹೈಡ್ ಮಾಡಿದ್ರೆ ಅದು ತಪ್ಪಾಗ್ತದೆ. ನೀವು ಎಷ್ಟು ಬೇಕಾದ್ರೂ ಪ್ರಚಾರ ಕೊಡಿ, ಏನು ಸಮಸ್ಯೆ, ಇವನಿಗೆ ಪ್ರಚಾರ ಕೊಡಿ, ಜನ ಡಿಸೈಡ್ ಮಾಡ್ತಾರೆ, ಆವಾಗ ನಿಜವಾದ ನ್ಯಾಯ ಸಿಗ್ತದೆ. ಹಾಗಾಗಿ ಇಲ್ಲಿ ಅನ್ಯಾಯ ಯಾರಿಗೂ ಆಗುದಿಲ್ಲ. ಮತ್ತು ಪತ್ರಕರ್ತರು ಸಂಬಳ ಇಲ್ಲದೆ ಕೆಲಸ ಮಾಡಲಿಕ್ಕೆ ಇಲ್ಲ, ಈ ಬರುವಂಥದ್ದು ಜಾಹೀರಾತು ಮೂಲದ ಹಣದಿಂದಲೇ ಪತ್ರಕರ್ತರಿಗೆ ಏನು ಸಂಬಳ ಈಗ ಬರುವುದರಿಂದ, ಹೀಗಾಗಿ ಅದು ಏನು ಜಾಹೀರಾತು ಎನ್ನುವುದು ಅಸ್ಪೃಶ್ಯ ಅಂತ ಆಗುದಿಲ್ಲ. ಮತ್ತೆ ಜಾಹೀರಾತಿಗೆ ಕೆಲವರು ಮಿತಿ ಹಾಕಿದ್ದಾರೆ,
ತುಂಬಾ ಕಡಿಮೆ ಖರ್ಚಲ್ಲಿ ಆಗಬೇಕು ಅಂತ. ಇದು ಮಾಧ್ಯಮದ ಹೊಟ್ಟೆಗೆ ಹೊಡೆದಂತ ಒಂದು ವ್ಯವಸ್ಥೆ ಕೂಡ ಆಗಿರೋದ್ರಿಂದ ಮಾಧ್ಯಮಕ್ಕೂ ಇಂತಿಷ್ಟು ಜಾಹೀರಾತುಗಳನ್ನು ಕೊಡಬಹುದು, ಹೆಚ್ಚಳ ಮಾಡಿದ್ರೆ ಇಂತಹ ಸಮಸ್ಯೆಗಳು ಕೂಡ ಬರುವುದಿಲ್ಲ. ಓಕೆ ಓಕೆ ಎಸ್ ಸರ್, ಇದು ಪತ್ರಿಕೋದ್ಯಮ, ಪತ್ರಕರ್ತರು ಜೊತೆಗೆ ಈ ಒಂದು ಉದ್ಯಮ ಯಾವ ರೀತಿ ನಡೀತಾರೆ ಅಂತ ಹೇಳಿದ್ರು ಜಿತೇಂದ್ರ ಕುಂದೇಶ್ವರ್ ಅವರು. ವೆರಿ ಸಿಂಪಲ್ ಅಲ್ವಾ ಸರ್? ಇದು ಪೆನ್ ಏನಿದೆ, ಈ ಪೆನ್ ಬಂಗಾರದ ಪೆನ್ ಅಂತ ಹೇಳಿ ನಾನು ಹೇಳ್ಬಹುದು, ಮಾಧ್ಯಮಗಳು ಹೇಳ್ಬಹುದು, ಆದ್ರೆ ಜನರ ಕೈಗೆ ಸಿಕ್ಕಿದಾಗ ಗೊತ್ತಾಗುತ್ತೆ ಇದು ಬಂಗಾರದ ಪೆನ್ನ ಅಥವಾ ನಾರ್ಮಲ್ ಪೆನ್ ಅನ್ನೋದು. ವೆರಿ ಸಿಂಪಲ್. ಸೊ ಹಾಗೆ ಕೊನೆಯದಾಗಿ ಎಲ್ಲಾ ಭವಿಷ್ಯವನ್ನ ನಿರ್ಧಾರ ಮಾಡುವಂತದ್ದು ಮತದಾರ ಪ್ರಭುಗಳು ಅನ್ನುವಂತಹ ವಿಚಾರ. ಜೊತೆಗೆ ಕರಾವಳಿ ಭಾಗದ ಈ ಪರಿಷತ್ ಚುನಾವಣೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸ್ವಾರಸ್ಯಕರವಾಗಿ ಅಂಡ್ ಜೊತೆಗೆ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ಯಾರು ಜಯಗಳಿಸ್ತಾರೆ ಮತ್ತು ಬಿಜೆಪಿಯವರ ಹಣೆ ಬರ ಏನು, ಕಾಂಗ್ರೆಸ್ನವರ ಕಥೆ ಏನು, ಜೊತೆಗೆ ಪಕ್ಷೇತರರಾಗಿ ನಿಲ್ಲುವಂತಹವರ ವ್ಯಕ್ತಿಯ ಕಥೆ ಏನು ಅನ್ನೋದು ಎಸ್ ಎಲ್ಲ ವಿಚಾರದ ಬಗ್ಗೆ ನೋಡಿದಾಗ ಡಿಸೆಂಬರ್ 10ರಂದು MLC ಫೈಟ್ ನಡೆಯುತ್ತೆ. ಎಸ್ ಯಾರು ಜಯಗಳಿಸ್ತಾರೆ, ಯಾರು ಪಟ್ಟವನ್ನು ಅಲಂಕರಿಸ್ತಾರೆ ಮುಂದೆ ನೋಡಬೇಕಾಗುತ್ತೆ. ಎಸ್ ಇದು ಇವತ್ತಿನ ವಿಶೇಷ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ದಂತಹ ಗಣ್ಯ ವ್ಯಕ್ತಿಗಳು ಜಿತೇಂದ್ರ ಕುಂದೇಶ್ವರ್ ಅವರು, ಹಿರಿಯ ಪತ್ರಕರ್ತರು. ಸರ್ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ MG ಹೆಗ್ಡೆ ಅವರು ನಮ್ಮ ಜೊತೆ ರಾಜಕೀಯ ವಿಶ್ಲೇಷಕರು ಜಾಯ್ನ್ ಆಗಿದ್ರು. ಸರ್ ತಮಗೂ ಕೂಡ ಧನ್ಯವಾದಗಳು ಸರ್. ಎಸ್ ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಂಡಲ ನ್ಯೂಸ್ 24/7.